ಅಂಬುರುಗದಳನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿಯೇ ಅಂಬುನಿಧಿಗೆ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಬಡಬಡುತ್ತ ವರ್ಣಿಪೆ ನೀ ಕಥಾಮೃತವ ಬ್ರಹ್ಮ ಋಷಿ ಎನಿಸಿ ಕ್ಷಿತಿಪ ಕೌಶಿಕ ತಪದಿ ಬ್ರಹ್ಮ ಋಷಿ ಎನಿಸಿ ದಶರಥ ಪುತ್ರ ರಾಮ ಲಕ್ಷ್ಮಣರ ಒಡಗೋಡು ರಕ್ಷೆಯ ನೆವದಲಿ ಕೃತಯುಗವು ತಂದು ತ್ರೇತಾಗಮನವಾಗಿದವು ಇಂದ್ರವಂಶೀಯನಾಗಿ ಜನ್ಮ ಮಹರ್ಷಿಗಳ ವಂಶದಲ್ಲಿ ಜನಿಸಿದ ಕೌಶಿಕ ಜಾತ ಕುಶಿಕನಾದನ ಇಂದು ಈ ತಪೋವನದಲ್ಲಿ ನೆಲೆಸಿದ್ದೇನೆ. ಕೃತಯುಗವು ಸಂದು ಹೋಗಿದೆ, ತ್ರೇತಾಯುಗವು ಬಂದಿದೆ. ಆದರೆ ಹಿಂದೊಮ್ಮೆ ವಿಶ್ವರಥನಾಗಿದ್ದ ನಾನು ವಿಶ್ವಾಮಿತ್ರನಾದ ಕಥೆಯನ್ನು ಹೇಳಲಿಚ್ಛಿಸುತ್ತೇನೆ. ಹಿಂದೆ ಬ್ರಹ್ಮರ್ಷಿ ವಸಿಷ್ಠರ ಧೇನುವನ್ನು ಬಯಸಿದ ನಾನು ಅವರೊಂದಿಗೆ ಸಂಘರ್ಷವನ್ನೇ ಬೆಳೆಸಿದೆ. ಆದರೆ ಬ್ರಹ್ಮತೇಜದ ಮುಂದೆ ನನ್ನ ಕ್ಷಾತ್ರ ತೇಜವು ನಿಷ್ಪ್ರಯೋಜಕವಾದಾಗ ಬ್ರಹ್ಮತೇಜೋ ಬಲಂ ಬಲಂ ಎಂಬ ಗಾದೆಯನ್ನು ಅನುಸರಿಸಿ ಬ್ರಾಹ್ಮಣನಾಗುವ ನಿರ್ಧಾರಗೈದೆ. ಇದಕ್ಕಾಗಿ ಘನತರವಾದ ತಪವನ್ನು ಗೈದೆ. ಈಗ ವಸಿಷ್ಠರ ನೆಗಳ್ತೆಯಿಂದ ನಾನು ಬ್ರಹ್ಮರ್ಷಿ ವಿಶ್ವಾಮಿತ್ರನಾಗಿದ್ದೇನೆ.
ಹಿಂದೆ ನಡೆದ ಘಟನೆಗಳನ್ನು ಯೋಚಿಸುವಾಗ ಏನು ನನ್ನ ಬಗ್ಗೆ ನನಗೆ ವಿಸ್ಮಯ ಮೂಡುತ್ತಿದೆ. ಯಾಕೆಂದರೆ ಯಾಕೆ ಕೆಲವರು ಬದುಕಿಗೆಂದು ಹೋರಾಟವನ್ನು ಬಯಸುತ್ತಾರೆ, ಆದರೆ ಹೋರಾಟವನ್ನೇ ಬದುಕೆಂದು ಬಯಸಿದವನು ನಾನು. ಇಂದು ಯಜ್ಞ ರಕ್ಷಣೆಗಾಗಿ ಆ ಕೃತಾಶ್ವ ಮುನಿಯಿಂದ ನಾನು ಪ್ರತಿಜ್ಞೆಯನ್ನು ಪಡೆದಿದ್ದೇನೆ. ಏನೆಂದು ಕಳ್ಳರ ಸಂತತಿಯನ್ನು ನಾಶ ಮಾಡಬೇಕೆಂದು 100 ಅಸ್ತ್ರಗಳನ್ನು ನಾನು ಪಡೆದಿದ್ದೇನೆ. ಈಗ ಬ್ರಹ್ಮರ್ಷಿಯಾದ ನನಗೆ ಅದರ ಉಪಯೋಗವಿಲ್ಲ. ಆದ ಕಾರಣ ನನ್ನ ಜ್ಞಾನ ಚಕ್ಷುಗಳಿಂದ ಭಗವಂತನಾದ ಶ್ರೀಹರಿಯು ಧರೆಯಲ್ಲಿ ಅವತರಿಸಿದ್ದಾನೆ ಎಂಬುದನ್ನು ತಿಳಿದುಕೊಂಡೆ. ದಾಶರಥಿಯಾದ ರಾಮ ಲಕ್ಷ್ಮಣರನ್ನು ನಾನು ಮಾಡುವ ಯಜ್ಞ ರಕ್ಷಣೆಗಾಗಿ ಇಂದು ನೇಮಿಸಿದ್ದೇನೆ. ವನ ಮಧ್ಯದಲ್ಲಿ ನಿನ್ನೆ ರಾತ್ರಿಯನ್ನು ಕಳೆದದ್ದಾಯಿತು. ಇಂದು ಸುಪ್ರಭಾತವಾಗಿದೆ. ನಾನು ಎದ್ದರೂ ಮಕ್ಕಳಿಂದ ಎದ್ದಿಲ್ಲ. ಎಬ್ಬಿಸುತ್ತೇನಂತ. ಕೌಸಲ್ಯಾತ್ಮಜ ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯೋ ದೈವಮಾನ್ನಿಕೋ ರಾಮ ರಾಮ ರಾಮ. ಮುನಿರಲಾಮನೆ ನಿನ್ನ ದೇವಿಯದೆ ನಗೆ ಮುನಿರಲಾಮ ಪೂರ್ವದ ಪುಣ್ಯವಶದಿಯೋ ಅನುಕರಿಸಿದೈ ಬಾಳಿನು ನತಿ ಎನ್ನುವೆನಿದನು ಮುನಿಲಲಾಮ
ರೂಪದಲ್ಲಿ ತಿಳಿಸಿದವರಿದ್ದೀರಿ. ದೇವ, ನಮ್ಮ ಪೂರ್ವ ಜನ್ಮದ ಪುಣ್ಯದ ಫಲವಾಗಿಯೋ ಏನೋ ಎಂಬಂತೆ ನಿಮ್ಮ ಸೇವಾ ಭಾಗ್ಯವು ನಮಗೆ ಒದಗಿದೆ. ಗುರುದೇವ, ನಮ್ಮ ಭವಿಷ್ಯವು ಇನ್ನಷ್ಟು ಉನ್ನತವಾಗಲಿ ಎಂಬುದನ್ನು ನೀವು ನಮಗೆ ಹರಸಬೇಕು ಎನ್ನುವುದೇ ನನ್ನ ಪ್ರಾರ್ಥನೆ. ದೇವ, ನನ್ನದೊಂದು ಅರಿಕೆ ಇದೆ. ಜನಗನ ಪಣೆ ಗುರುಗಳಾಜ್ಞೆಯೊಳನು ಧರಿಸಿ ಆದರೆ ಕುಲಗುರುಗಳಾದ ವಸಿಷ್ಠರು ನಿಮ್ಮ ಬಯಕೆಗೆ ಸಮ್ಮತಿಸಿದಾಗ ನಿರಾಳ ಮನಸ್ಸಿನಿಂದ ನಮ್ಮನ್ನು ಕಳುಹಿಸಿಕೊಟ್ಟವರಿದ್ದಾರೆ. ತಮ್ಮ ಸೇವೆಯಲ್ಲೇ ನಮ್ಮ ಉತ್ಕರ್ಷವಿದೆ ಎಂಬುದಾಗಿ ನಾವು ಭಾವಿಸಿದ್ದೇವೆ. ಆದ್ದರಿಂದ ಗುರುಗಳೇ, ನಮ್ಮಿಂದ ಯಾವ ರೀತಿಯ ಸೇವೆಯಾಗಬೇಕು ಎಂಬುದಾಗಿ ಆದೇಶಿಸಿದರೆ ನಡೆಸಿಕೊಡುತ್ತೇವೆ. ಗುರುದೇವ, ಕೇಳು ಮಿತ್ರ ಕುಲಾಬ್ಧಿ ಜಂಗಮ ಕೇಳು ಮಿತ್ರ ಕುಲಾಧಿಚಾರಮ ಹುಳರದು ಮದಿಸುವಡೆ ಮೂಲಿನ ಕಾಲದೊಳು ಅನುಕೂಲ ಮಂತ್ರವ ಮೇಳಯಿಸುವೆ. ಕೇಳು ಮಿತ್ರ ಕುಲಾಧಿಚಾರಮ ರಾಮ ಎಂಬ ಎರಡಕ್ಷರದ ಹೆಸರನ್ನು ಗುರು ಹಿರಿಯರು ನಿನಗೆ ಯಾವ ಕಾರಣಕ್ಕಾಗಿ ಇಟ್ಟಿದ್ದಾರೋ ಅದನ್ನು ನೀನು ನಡೆಸಿಕೊಡಬೇಕಾದದ್ದು ನಿನ್ನ ಕರ್ತವ್ಯವಾಗಿದೆ. ಸರಿ. ಮಿತ್ರ ಕುಲಾಬ್ಧಿಯ ಚಂದ್ರನಂತೆ ನೀನು ಲೋಕದ ಕಷ್ಟವನ್ನೆಲ್ಲ ಪರಿಹರಿಸಬೇಕು. ಚಂದ್ರನಂತೆ ನೋವು ಕಾವುಗಳನ್ನು ಶ್ರಮಿಸುವವನೂ ನೀನಾಗಬೇಕು. ಓಹೋ, ಯಜ್ಞ ಮಂಜಕ ಯಜ್ಞ ಕಂಟಕ ಇವುಗಳ ಪ್ರವೃತ್ತಿಯನ್ನು ಬೆಳೆಸುತ್ತಿರುವ ಆ ಕಳಸಂತತಿಯನ್ನು ಕೊಲ್ಲಬೇಕು. ಸರಿ ಗುರುಗಳೇ. ಇದರ ಮೂಲಕ ಲೋಕ ಶಾಂತಿಯ ಗಿಡದ ಬೀಜವನ್ನು ಬಿತ್ತಿ
ಇದನ್ನು ಬೆಳೆಸುವಲ್ಲಿ ನೀನು ಮುಖ್ಯ ಪಾತ್ರವನ್ನು ಧರಿಸಬೇಕಾಗಿದೆ. ಹಾ ಆದರೆ ಈಗ ನಾನು ನಡೆಸುತ್ತಿರುವ ಮಹಾಯಾಗ ಹಾ. ಇದು ಈ ಮಹಾ ಅಭಿಯಾನದ ಮೊದಲ ಹೆಜ್ಜೆ ಮಾತ್ರ. ಈ ಅಭಿಯಾನದಲ್ಲಿ ಹಾ. ನಿಮಗೆ ಹಸಿವು, ದಾಹ ಇವುಗಳ ಯಾವುದೇ ತೊಂದರೆಯಾಗದಂತೆ ಬಲ, ಅತಿಬಲ ಎಂಬ ವಿದ್ಯೆಗಳನ್ನು ನಾನು ನಿಮಗೆ ಬೋಧಿಸುತ್ತೇನೆ. ಸರಿ. ಇದಕ್ಕಾಗಿ ನೀವೆಲ್ಲ ನದಿಗೆ ಹೋಗಿ ಶುಭ್ರಸ್ನಾತರಾಗಿ ಬನ್ನಿ ಮಕ್ಕಳೇ. ಅಪ್ಪಣೆ ಗುರುದೇವ. ಮಕ್ಕಳೇ, ಗುರುದೇವ. ಶುಭ್ರ ಸ್ನಾತರಾಗಿ ಬಂದಿದ್ದೀರಿ. ಹಾ. ನಿಮಗೆ ಬಲ, ಅತಿಬಲ ಎಂಬ ವಿದ್ಯೆಯನ್ನು ನಾನು ಬೋಧಿಸಿದ್ದೇನೆ. ಹಾ. ಆದರೆ ನಾವು ನಡೆಯುತ್ತಾ ಇರುವಂತೆ ಕತ್ತಲಾಗುತ್ತಾ ಬಂದಿದೆ. ಹೌದು ದೇವ. ಆದ್ದರಿಂದ ಅದೋ ಅಲ್ಲಿ ಕಾಣುತ್ತಾ ಇರುವುದೇ ಕಾಮಾಶ್ರಮ. ಹಾ. ಇಂದಿನ ರಾತ್ರಿ ಅಲ್ಲಿಯೇ ತಂಗಿ ಮುಂದಿನ ಪ್ರಯಾಣವನ್ನು ನಾವು ಆನಂತರ ನಡೆಸೋಣ. ಆಗದೆ ಹಾಗೇ ಆಗಲಿ ದೇವ. ಮಕ್ಕಳೇ, ಗುರುದೇವ. ಮುಂಜಾನೆ ಆಗಿದೆ. ಹಾ. ನಿನ್ನೆ ರಾತ್ರಿ ನೀವು ಕೇಳಿದಂತಹ ಪ್ರಶ್ನೆ ಹಾ. ಕಾಮಾಶ್ರಮವೆಂದರೆ ಏನು ಎಂಬ ಹಾಗೆ ಹೌದು. ಅದನ್ನು ನಾನು ನಿನ್ನೆ ಉತ್ತರಿಸಿದ್ದೇನೆ. ಹೌದು ದೇವ. ಶಿವನು ತನ್ನ ಕಣ್ಣುರಿಯಿಂದ ಮನ್ಮಥನನ್ನು ದಹಿಸಿದ ಸ್ಥಳ ಇದೇ ಆಗಿದೆ. ಆದರೆ ನಾವು ನಮ್ಮ ಪ್ರಯಾಣವನ್ನು ಇಲ್ಲೇ ನಿಲ್ಲಿಸುವುದಲ್ಲ, ಮತ್ತೆ ಮುಂದುವರಿಯಬೇಕಾಗಿದೆ. ಸರಿ. ಅದು ಅಲ್ಲಿ ಕಾಣುತ್ತಾ ಇರುವುದೇ ಪಾವನವಾದ ಗಂಗಾ ನದಿ. ಓಹೋ. ಅದನ್ನು ದಾಟಿ ದಟ್ಟ ಕಾಡಿನ ಕಡೆಗೆ ನಾವು ಪ್ರಯಾಣವನ್ನು ನಡೆಸೋಣ. ಹಾಗೇ ಬನ್ನಿ ಆಗಲಿ. ಮಕ್ಕಳೇ, ಹೀಗೆ ಬನ್ನಿ, ಹೀಗೆ ಬನ್ನಿ. ನೋಡಿ ಮಕ್ಕಳೇ, ನೋಡಿ ಮಕ್ಕಳೇ. ಗುರುಗಳೇ, ನಿಮ್ಮ ಅಪ್ಪಣೆಯಂತೆ ಹ, ಪಾವನವಾದ ಗಂಗಾ ನದಿಯ ದಕ್ಷಿಣ ತಡೆಗೆ ಬಂದು ನಿಂತಿದ್ದೇವೆ. ಈ ಗೊಂಡಾರಣ್ಯವನ್ನು ನೋಡುತ್ತಾ ಇರುವಾಗ ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹ ಮೂಡುತ್ತಿದೆ. ಏನದು ರಾಮ? ಕೇಳಬಹುದೇ ಗುರುಗಳೇ? ಹೇಳಪ್ಪ. ಬಿತ್ತರಿದು ಗುರುದೇವ ಘೋರವನಾವುದಿದು ಪ್ರತಫಲ ಪುಷ್ಪಮರ ಪೊದರು ಎತ್ತ ನೋಡಿದರೆಲ್ಲ ಕಪ್ಪಾಗಿ ಕಾಣುತ್ತಿದೆ ಸುತ್ತೆಲ್ಲ ಕತ್ತಲಿನ ತವರು ಬಿತ್ತರಿದು ಗುರುದೇವ ಗುರುಗಳೇ, ಈ ಗೊಂಡಾರಣ್ಯವನ್ನು ಸೇರಿ ನೋಡುತ್ತಿರುವಾಗ ಹ, ಆಶ್ಚರ್ಯವೆನಿಸುತ್ತಿದೆ. ಏನು? ನಿಸರ್ಗ ಸದೃಶವಾಗಿ ಯಾವಾಗಲೂ ಹಚ್ಚ ಹಸಿರು ಬಣ್ಣದಲ್ಲಿ ಕಂಗೊಳಿಸಬೇಕಿದ್ದ ಎಲೆ, ಗಿಡ, ಮರ, ಹಣ್ಣು, ಹೂವು, ಕಾಂಡ, ಬೇರು ಇವೆಲ್ಲವೂ ಕೃಷ್ಣವರ್ಣವನ್ನು ಹೊಂದಿದೆ. ಹ, ವನದ ಒಳಗೂ ಹೊರಗೂ ಈ ರೀತಿಯ ಬದಲಾವಣೆಯಾಗಲು ಕಾರಣವೇನು ದೇವ? ಈ ಸಂದೇಹವನ್ನು ಪರಿಹರಿಸಬಹುದೇ? ಮಗನೇ, ದೇವ, ಇದಕ್ಕೆ ಒಂದು ಬಹಳ ದೊಡ್ಡ ವೃತ್ತಾಂತವೇ ಇದೆ ಮಗನೇ. ಏನದು? ಹೇಳುತ್ತೇನೆ ಕೇಳು. ಏತಗೀವಿದ ಕಾಂಬುದೆಲ್ದೆನದು ಮುನಿಯದ ಘಾಟಿಸುತ್ತಲಿಂದ ವೃತ್ತಣನು ಪಾತಕವ ಹೊಂದಿರಲು ಪುಣ್ಯಾಭಿಷೇಚನದೋಳ್ ಪುಣ್ಯಾಭಿಷೇಕ. ಆತನು ಪರಮ ರುಚಿ ಬರರು ಏತಗೀವಿದ ಕಾಂಬುದೆಲ್ದೆನಲು ಮುನಿಯಲ್ದ ಮಗನೇ ರಾಮ, ಗುರುಗಳೇ. ಹಿಂದೆ ವೃತ್ರಾಸುರನೆಂಬ ದೈತ್ಯನು ಹ, ಇಂದ್ರನನ್ನು ಕೊಲ್ಲುವ ಉದ್ದೇಶದಿಂದ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದ್ದ.
ಆ ಕಾಲದಲ್ಲಿ ಇಂದ್ರನನ್ನು ಬಡಿದೋಡಿಸಿ ಸ್ವರ್ಗ ಸ್ವಾಧೀನವನ್ನು ಮಾಡಿದ. ಆದರೆ ಶ್ರೀಹರಿಯ ಸಲಹೆಯ ಮೇರೆಗೆ ಇಂದ್ರನು ಉಪಾಯಾಂತರದಿಂದ ವೃತ್ರನನ್ನು ಸಮುದ್ರ ತೀರಕ್ಕೆ ಕರೆದು ತನ್ನ ವಜ್ರಾಯುಧವನ್ನು ಸಮುದ್ರದ ನೊರೆಯಲ್ಲಿ ಮುಳುಗಿಸಿ ನಂತರ ವೃತ್ರನ ಮೇಲೆ ಪ್ರಹಾರ ಮಾಡಿದಾಗ ಆ ದೈತ್ಯನು ಅಳಿದು ಹೋದ. ಆದರೆ ಹತ್ಯಾಪಾತಕವು ಇಂದ್ರನ ಬೆನ್ನತ್ತಿ ಬರತೊಡಗಿತು. ಇದರಿಂದ ಮುಕ್ತಿಯನ್ನು ಪಡೆಯಲು ಬ್ರಹ್ಮದೇವನು ಇಂದ್ರನನ್ನು ಪಾವನವನ್ನಾಗಿ ಮಾಡಿದ್ದಾನೆ. ಆಗ ಪಾತಕವೆಲ್ಲ ಕರಗಿ ನೀರಾಗಿ ಈ ಪ್ರದೇಶದ ಎರಡೂ ಕಡೆಯಲ್ಲಿ ಸೇರಿಕೊಂಡಿತು. ಈ ಪ್ರದೇಶದ ಹೆಸರು ಕರುಷ ಮತ್ತು ಮಲದ ಎಂಬ ಹಾಗೆ. ಆದರೆ ಒಂದು ದಿನ ತಾಟಕಿ ಎಂಬ ರಾಕ್ಷಸಿ ತನ್ನ ಮಕ್ಕಳೊಡನೆ ಇಲ್ಲಿಗೆ ಬಂದರು. ಇಂದ್ರನು ಯಾವ ಕಾಲಕ್ಕೆ ಇದನ್ನು ಜನವಸತಿಗೆ ಯೋಗ್ಯ ಮಾಡಿದ್ದಾನೋ ಆಗ ಜನರೆಲ್ಲ ತುಂಬಿ ಹೋದರು. ಆದರೆ ಈ ತಾಟಕಿಯ ಪ್ರಹಾರದಿಂದ, ಆ ಮಕ್ಕಳ ಕಿರುಕುಳದಿಂದ ಆ ಜನರೆಲ್ಲ ಸತ್ತು ಹೋಗಿದ್ದಾರೆ. ಉಳಿದವರೆಲ್ಲ ವಲಸೆ ಹೋಗಿದ್ದಾರೆ. ಇಂದು ಕಾಣುತ್ತಿರುವುದೇ ಕರುಷ ಕಾಂತಾರ. ತಾಟಕಿ ಮತ್ತೆ ಅವಳ ಮಕ್ಕಳು ಇಲ್ಲಿ ನೆಲೆಸಿರುವುದರಿಂದ ಇದಕ್ಕೆ ತಾಟಕವನ ಎಂಬ ಇನ್ನೊಂದು ಹೆಸರು ಇದೆ. ಇದರ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಗುರುಗಳೇ, ನೀವು ಹೇಳಿದಂತೆ ತಾಟಕಿ ಎನ್ನುವವಳು ರಾಕ್ಷಸಿಯಾದರೂ ಕೂಡ ಓರ್ವ ಹೆಣ್ಣಲ್ಲವೇ? ಜನನಿಬಿಡ ಪ್ರದೇಶವೊಂದರ ಸಂತತಿಯನ್ನೇ ಆಕೆ ನಿರ್ನಾಮ ಮಾಡಿದಳು ಎಂದಾದರೆ ಆಕೆಯ ಹಿಂದೆ ಏನೋ ಒಂದು ವೃತ್ತಾಂತವಿದೆ. ಆಕೆಯ ಕಥೆ ಏನು? ಆಕೆ ಯಾಕೆ ಮಾನವ ದ್ವೇಷಿಯಾದಳು? ಆಕೆ ಒಬ್ಬಂಟಿಯೇ ಅಥವಾ ಸಂಸಾರ ಹೊಂದಿದಳೆ? ಈ ಎಲ್ಲ ವಿಷಯವನ್ನು ನಮ್ಮಲ್ಲಿ ಹೇಳಬಹುದೇ? ತಾಟಕಿ ಎಂಬ ರಾಕ್ಷಸಿ ಸುಕೇತು ಎಂಬ ಯಕ್ಷರಾಜನ ಮಗಳು. ಸುಕೇತುವಿಗೆ ಮೊದಲು ಮಕ್ಕಳಿರಲಿಲ್ಲ. ಬ್ರಹ್ಮದೇವನನ್ನು ತಪಸ್ಸಿನಿಂದ ಒಲಿಸಿಕೊಂಡು 1000 ಗಜಗಳ ಶಕ್ತಿಯುಳ್ಳ ಒಬ್ಬಾಕೆ ಹೆಣ್ಣು ಮಗಳನ್ನು ಪಡೆದ. ಆ ಹೆಣ್ಣು ಮಗುವೇ ತಾಟಕಿ. ಗುರುಗಳೇ, ಯಕ್ಷ ಕನ್ನಿಕೆಯಾದ ತಾಟಕಿ ರಾಕ್ಷಸಿ ಹೇಗೆ ಆದಳು? ಈ ವಿಷಯವನ್ನು ತಿಳಿಸಿ. ಅದನ್ನು ಹೇಳುತ್ತೇನೆ ಮಕ್ಕಳೇ, ಮುಂದುವರಿಯೋಣ. ಶಂಭಾಸುರನೆಂಬ ರಾಕ್ಷಸನಿದ್ದ. ಆತನಿಗೊಬ್ಬ ಮಗನಿದ್ದ. ಆತನ ಹೆಸರೇ ಸುಂದಾಸುರ. ಬನ್ನಿ ಮಕ್ಕಳೇ.
ಸುತ್ತ ಬಳಿಕ ಸಂತಂ ನುಡಿದ ನಂದಕ ವಲ್ಲೂಕ ಸಾಧನೆಯ ಹಾದಿಯಲ್ಲಿ ಯಾವಾತ ನಡೀತಾನೋ ಹೌದು ಆತ ಎತ್ತರವಾದಂತಹ ಕೀರ್ತಿಯನ್ನ ಪಡೆಯುವುದಕ್ಕೆ ಸಾಧ್ಯ ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಡುವುದಕ್ಕಾಗಿ ಹೊರಟವ ನಾನು. ಸಾಧಿಸಿದರೆ ಸಬ್ಬಲ್ ನುಂಗಬಹುದು. ಏಯ್ ಅದನ್ನು ನೀನು ನುಂಗು. ಸಫಲವನ್ನಾದರೂ ನುಂಗಬಹುದು. ಸಾಮಾನ್ಯ ಮೃಗಗಳು ಕಂಡ ದಾರಿಯಲ್ಲಿ ಗಮನಿಸುತ್ತದೆ. ಆದರೆ ಮೃಗರಾಜು ನಿಲ್ಲಿಸಿಕೊಂಡಂತಹ ಕೇಸರಿ ಹಾಗಲ್ಲ, ಅಲ್ಲ ಅದೇ ದಾರಿಯನ್ನು ನಿರ್ಮಿಸಿ ಮುಂದುವರಿಯುತ್ತದೆ. ಅಂತೆಯೇ ಈ ಸುಂದಾಸುರನ ಬದುಕು. ಕಣ ಕಣದಲ್ಲೂ ಕೇಸರಿ. ಯಾವುದರ ವಿಷಯ ಮಾತಾಡ್ತಾ ಇದ್ದೀನಿ? ಕೇಸರಿದ್ದು ಇಲ್ಲಿ ನಿಂತು ಕೇಸರಿ ಅಂತ ಮಾತಾಡಿದ ಸಾಕಾಗುವುದಿಲ್ಲ. ದುಡಿದು ದುಡಿದು ನಾನು ಕೇಸರಿ ಅಂತ ತೋರಿಸಿಕೊಡಬೇಕು. ನೋಡು, ನಮ್ಮವನೊಬ್ಬನಿದ್ದ ಶೋಣಿತಾಪುರದ ಅಧೀಶನಾಗಿ ಮೆರೆಯುತ್ತಿದ್ದವ ಬಲಿ ಚಕ್ರವರ್ತಿ. ಅವನ ಕಾಲದಲ್ಲಿ ವಿಜೃಂಭಿಸುತ್ತಾ ಇದ್ದವರು ದಾನವರು. ಹೌದು. ಆ ಕಾಲ ಎನ್ನುವುದು ಅದು ಸುವರ್ಣ ಯುಗ ಅಂತ ಹೇಳುವುದು ಅತಿಶಯ. ಆ ಬಲಿ ಚಕ್ರವರ್ತಿಯ ಬಲ ಕೈಯಾಗಿದ್ದವ ನನ್ನಪ್ಪ. ಯಾರು? ಜಂಬರಾಸುರ. ಯಾರು? ಜಂಬರ ಜಂಬರ ಜಂಬರ. ಯಾವ ಜಂಬರ? ಅಪ್ಪ. ಯಾರು ಜಂಬರ? ಜಂಬರ ಅಪ್ಪ. ಜಂಬರಾಸುರ. ಹೌದೌದು. ನನ್ನಪ್ಪ ಜಂಬರ. ನಿಮ್ಮಪ್ಪ ಜಂಬರ ಮಾಡಿದ್ರು. ಹಾಗಲ್ಲವೋ? ಜಂಬರಾಸುರ ನನ್ನಪ್ಪನ ನಾಮಧ್ಯಾಯ ಮಾಡಿದ್ರು. ನಮ್ಮ ಬಲಿ ಚಕ್ರವರ್ತಿ ವಿಜೃಂಭಿಸುತ್ತಿರುವುದನ್ನು ಕಾಣುವುದಕ್ಕೆ ಸಾಧ್ಯವಾಗಲಿಲ್ಲ ದೇವತೆಗಳಿಗೆ. ಇಲ್ಲ. ಆಕಪಟಿಯ ಸರಿಯ ಮುಖ್ಯಾನವಾಗಿ ಹೌದು ದೇವತೆಗಳೆಲ್ಲ ಸೇರಿ ಸೇರಿ ನಮ್ಮ ವಿಭುವಾದಂತಹ ಬಲಿಚಕ್ರವರ್ತಿಯನ್ನು ಕೊಂದ್ರು. ಅಲ್ಲಿಗೆ ನಮ್ಮ ಅವನತಿ ಪ್ರಾರಂಭ ಆಯಿತು. ಹೌದು. ಶೋಣಿತಾಪುರದಲ್ಲಿ ದಾನವರಿಗೆ ನೆಲೆ ಇಲ್ಲದ ಹಾಗಾಯಿತು. ಆ ಕಾಲಕ್ಕೆ ನಾನೊಂದು ಆಲೋಚನೆಯನ್ನು ಮಾಡಿದೆ. ಏನು? ಇನ್ನು ಶೋಣಿತಾಪುರದಲ್ಲಿ ನಿಂತ್ರೆ ಆಗ್ಲಿಕ್ಕಿಲ್ಲ ಇಲ್ಲ ಎನ್ನುವ ಹಾಗೆ ತಿಳಿದು ದಕ್ಷಿಣಾಭಿಮುಖವಾಗಿ ಹೊರಟು ವಿದ್ಯಾದ್ರಿಯ ತಪ್ಪಲು ಪ್ರದೇಶವನ್ನು ಸೇರಿದೆ. ಸರಿ. ಅಲ್ಲಿ ಒಂದು ಗುಹೆಯನ್ನು ಕಂಡೆ. ಆ ಗುಹೆಯೇ ನಮ್ಮ ವಾಸಸ್ಥಾನಕ್ಕೆ ಯೋಗ್ಯವಾದ ಸ್ಥಳ ಎನ್ನುವ ಹಾಗೆ ತೀರ್ಮಾನಿಸಿಕೊಂಡೆ. ಆ ಕಾಲಕ್ಕೆ ನಾವೆಲ್ಲ ಮಾಡಿದ್ದೇನು? ಸತತ ಪರಿಶ್ರಮದಿಂದ ಆ ಗುಹೆಯನ್ನೇ ಹೊಡೆದು ಅಲ್ಲಿ ಪುರವೊಂದನ್ನು ನಿರ್ಮಿಸಿದೆ. ಆ ಪುರಕ್ಕೆ ಹೆಸರೇನು? ನಿಮ್ಮ ಕಲ್ಜಾಪುರ. ಕಾಲಿಜ ನಿನ್ನದು. ಕಲುಜಾಪುರ ಎನ್ನುವ ಹಾಗೆ ಹೆಸರನ್ನಿರಿಸಿದೆ. ಎಷ್ಟು ಒಳ್ಳೆಯ ಹೆಸರು ನೋಡು. ಎಂತದು? ನಾವು ಪುರ ನಿರ್ಮಿಸ್ಲಿಕ್ಕೆ ಇಷ್ಟು ಕಷ್ಟಪಟ್ಟದ್ದೇನು ಹೌದು. ಈ ಪುರ ನಿರ್ಮಿಸಿದ್ದಕ್ಕೆ ಕಷ್ಟಪಟ್ಟರೂ ಕೂಡ ಒಂದು ಹೆಸರಾದ್ರೂ ಕೂಡ ಒಳ್ಳೇದಾದ್ರೂ ಇಡ್ಬೋದಿತ್ತಲ್ಲ. నేను ಕಲುಜ ಎನ್ನುವ ಹೆಸರು ಒಳ್ಳೆಯದಿಲ್ವೋ? ಉಚ್ಚಾರ ಕಷ್ಟ ಆಗ್ತದೆ. ಉಚ್ಚಾರ ಕಷ್ಟ ಆಗ್ತದೆ. ಅದು ಉಚ್ಚಾರ ದೋಷ ಇದ್ದವರಿಗೆ ಮಾತ್ರ ಉಚ್ಚಾರ ಕಷ್ಟ ಆಗುವುದು. ಉಚ್ಚಾರ ಸರಿಯೇ ಇದ್ದವರಿಗೆ ಮಾತಾಡ್ಲಿಕ್ಕೆ ಏನು ಕಷ್ಟ ಆಗಲಿಲ್ಲ. ಅದೊಂದು ಹೆಸರ. ಹೆಸರಿನಲ್ಲೇನುಂಟೋ ಬೆಲೆ? ಏನು? ಕೇವಲ ಕೇಳುವುದಕ್ಕೆ ಹೆಸರು ಇಂಪಾಗಿದೆ ಸಾಕಾಗುವುದಿಲ್ಲ. ಮತ್ತೆ ಹೆಸರಿಗೆ ಒಂದು ಬಲಿಷ್ಠವಾದಂತಹ ಅರ್ಥ ಬೇಕು. ಏನು? ಕಲುಜ ಅಂತ ಹೇಳಿದ್ರೆ ಏನು? ಏನು? ಕತ್ತಲೆ ಎನ್ನುವುದೇ ಅದರ ಅರ್ಥ. ನಾವು ಕತ್ತಲೆಯಿಂದ ಕತ್ತಲೆಗೆ ಬಂದವರು. ಮುಂದೆ ಬೆಳಕಿನ ನಿರೀಕ್ಷೆಯಲ್ಲಿರುವುದು. ಹಾಗಾಗಿ ಕತ್ತಲೆಯಿಂದ ಕತ್ತಲೆಯಡೆಗೆ ಬಂದ ಕಾರಣವೇ ಈ ಪುರಕ್ಕೆ ಕಲುಜಪುರ ಎನ್ನುವಂತಹ ಹೆಸರು ಸೂಕ್ತ ಆಗುತ್ತದೆ ಎನ್ನುವಂತಹ ಉದ್ದೇಶದಿಂದ ಆ ಹೆಸರನ್ನಿರಿಸಿದೆ. ನೋಡೋಣ, ಇಂದಲ್ಲ ನಾಳೆಯಾದರೂ ನಮ್ಮ ಪಾಲಿಗೆ ಸೂರ್ಯೋದಯವಾಗುವಂತಹ, ನಾವು ಬೆಳಕಿನಡೆಗೆ ಸಾಗುವಂತಹ ಕಾಲ ಬಂದರೂ ಬಂದೀತು. ಆ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಇದಿಷ್ಟು ಪೀಠಿಕೆ. ಇದು ಪೀಠಿಕೆಯ ವಿಷಯ ಏನು?
ದ್ವೇಷವಲ್ಲ. ಮತ್ಯಾರು? ಆ ಸುರಪಾಲನಲ್ಲಿಯೇ ನನ್ನ ದ್ವೇಷ. ಯಾಕೋ? ದ್ವೇಷಕ್ಕೆ ಕಾರಣ ಉಂಟು. ಏನು? ನನ್ನಪ್ಪ ಅಪ್ಪಪ್ಪ ಆ, ಜಂಬರಾಸುರನನ್ನು ಜಂಬರಾಸುರ ಕೊಂದವಾ ದೇವೇಂದ್ರ. ದೇವೇಂದ್ರ ನನಗೆ ಪಿತೃವಿಯೋಗವನ್ನು ಒದಗಿಸಿಕೊಟ್ಟವ. ಹೇಗಲಾದರೂ ಮಾಡಿ ಆ ದೇವೇಂದ್ರನಿಗೆ ಮಣ್ಣು ಮುಗ್ಗಿಸಿ ಆ ಸ್ಥಾನದಲ್ಲಿ ನಾನು ಕುಳಿತು ಅಜರಾಮರರಾಗಿ ಉಳಿಯಬೇಕು ಎನ್ನುವ ಹಾಗೆ ಲಕ್ಷ್ಯಿಸಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ? ಹೇಗೆ ತಂಬುಕದ ನಾವಿಷ್ಟು ಸಮಯ ವೇದನೆಯನ್ನು ಅನುಭವಿಸ್ತಾ ಬದುಕ್ತಾ ಇದ್ದೇವೆ. ಇಷ್ಟು ಸಮಯ ಬದುಕಿದ್ರೆ ಸಾಕು. ಮತ್ತೆ ಸಾಯುವುದಲ್ಲ? ಸಾಯುವಲ್ಲ? ವೇದನೆಯಲ್ಲಿ ಬದುಕಿದ್ದು ವೇದನೆ ಅವನಿಗೆ ಪಾಪ ಎಲ್ಲಿಯ ವಿರಹ ವೇದನೆದು ಅನುಭವ ಆಗಿದೆ. ಎಲ್ಲಿ ಆದದ್ದು? ಅಲ್ಲಿ ಹೋಗಿದೆ. ಆ ವಿಷಯ ಇಲ್ಲಿ ಬೇಡ. ಅವರ ವೇದನೆದ್ದು ಮಾತ್ರ. ಏನು? ನಿಮ್ಮ ತಂದೆಯನ್ನು ಮಾತ್ರವಲ್ಲ, ನನ್ನ ಹಿರಿಯರನ್ನು ಕೂಡ ಅವರು ಕೊಂದಿದ್ದಾರೆ. ಅದು ಸರಿ. ಹಾಗಾಗಿ ವೇಷಾಗ್ನಿ ನನ್ನ ರಕ್ತದಲ್ಲಿ ಕುದಿತಾ ಉಂಟು. ಓಹೋ, ಆದ್ರೆ ಈಗ ಆವಿ ಆಗ್ತಾ ಇದೆಯಲ್ಲ. ಬಿಡಬಾರ್ದು ಆವಿಯಾಗುವುದಕ್ಕೆ. ಅದು ಅಲ್ಲಿಗೆ ವೇಷಾಗ್ನಿ ಗುಣಿ ಕುಣಿದು. ಹಾಗಾಗಿ ನೀವು ಈಗ ಹೇಳಿದ ಒಂದು ಸುದ್ದಿ ಕೇಳಿ ಆ ದ್ವೇಷಾಗ್ನಿ ಇನ್ನೊಮ್ಮೆ ಜ್ವಲಿಸ್ತಾ ಇದೆ. ಒಳ್ಳೆಯ ವಿಷಯ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಏನು ಮಾಡೋಣ? ಆ ಸ್ವರ್ಗಲೋಕಕ್ಕೆ ದಾಳಿಯನ್ನು ಕಾಯ್ದು ಆ, ಆ ದೇವತೆಗಳನ್ನೆಲ್ಲ ಕೊಲ್ಲೋಣ. ಒಳ್ಳೆಯ ವಿಚಾರ. ಜನನ ನಡು ಯೋಚನೆ ಮಾಡು ಶಕ್ರದ ಬಿಡುಗಣ್ಣನ ತರಿವೆ ದೃಢ ಜನ ಪಡೆಯುವ ನೈಪ್ರಭುವೇ. ಬಿಡು ಚಿಂತೆಯನ್ನು. ನಾನು ಅಂಜುಬುರಕನಲ್ಲ. ನನಗೂ ಆ ದೇವತೆಗಳ ಮೇಲೆ ಹೊಗೆ ಇದೆ. ಸತತ ನಮ್ಮ ಮೇಲೆ ಹೊಗೆಯನ್ನು ಸಾಧಿಸುತ್ತಾ ಮುಂದೆ ಮುಂದೆ ಬಂದವರು ಹೊತ್ತ ಹೊದಿಗೆ ಬೆತ್ತ ಸುಗೆ ಕಾರುವಂತೆ ಮಾಡುತ್ತೇನೆ. ಒಳ್ಳೆಯದು, ಒಳ್ಳೆಯದು. ಬಿಡು ಚಿಂತೆಯನ್ನು. ಅವರ ವಿಷಯ ಆಯ್ತು. ನಿನ್ನ ವಿಷಯ ಸ್ವಲ್ಪ ಹೇಳು. ನನಗಿಲ್ಲ ಬಗ್ಗೆ ಇಲ್ಲ. ನಾನು ಹೇಳಿದ್ದು ಭಲ್ಲೂಕನು ಭುಜ ಕುಣಿದು ತಲ್ಲನ ತಲ್ಲನಗೆ ಕಿದಗೆ ತಗದ ದಿನತೈ ನಿಮಿತ್ತ ದಿನತೈ ದಿನ ದಿನತೈ ತಗದ ದಿನತೈ ನಿಮಿತ್ತ ದಿನತೈ 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 ದಿನತೈ
ನಾಟ್ಯ. ನಾಟ್ಯ ವೈಭವ. ಹೇ, ಈ ಸಂದರ್ಭದಲ್ಲೂ ನಾಟ್ಯ ವೈಭವದ ಅಗತ್ಯ ಉಂಟೇನೋ? ಮತ್ತೆ ಹೇ, ನೀವೆಲ್ಲ ಮಾಡ್ತೀರಂತೆ ನಮಗೆ ಮಾಡ್ಲಿಕ್ಕೆ ಅವಕಾಶ ಇಲ್ವಾ? ನಾವು ಮಾಡುವ ಸಂದರ್ಭದಲ್ಲೇ ಎಲ್ಲ ನೀವೇ ಮಾಡುದಾ? ಏ, ನಮ್ಮದೊಂದು ಪ್ರತಿಭೆ ಹೊರಗೆ ಹಾಕುವುದಕ್ಕಿಲ್ವಾ? ಪ್ರತಿಭೆ ಹೊರಗೆ ಹಾಕುವುದಕ್ಕೆ ಸಮಯ ಉಂಟು. ಯಾವಾಗ? ಯಾವಾಗ? ಸಮಯ ಸಂದರ್ಭ ಸರಿಯಾಗಿ ಸಿಕ್ಕಾಗ ಮಾತ್ರ. ಎಲ್ಲೆಲ್ಲೋ ಹೋಗಿ ಯಾವ ಯಾವ ಪ್ರತಿಭೆಯನ್ನು ಪ್ರಕಟಿಸುವುದಲ್ಲೂ. ಈಗ ಯುದ್ಧ, ಯುದ್ಧ. ರೋಷ. ಇಲ್ಲಿ ಅದನ್ನೇ ನಾಟ್ಯ ನಾ- ಪ್ರಧಾನ ಅಲ್ಲ, ರೋಷ ಪ್ರಧಾನ. ಅದನ್ನೇ ನಾನು ಮಾಡಿ. ರಸಗಳಲ್ಲಿ ಕೆಲವು ರಸ ಉಂಟು, ಗೊತ್ತುಂಟಾ? ಹೌದೌದೌದು. ಯಾವುದೆಲ್ಲ? ಬೀಭತ್ಸ, ಅದು ಭಯಂಕರ ಬರ್ಸ, ಭಯಾನಕ ಬೀಭತ್ಸ, ಹೌದು ಹೌದು. ಒಟ್ಟು ಸೇರಿದ್ರೆ ಭಯಂಕರ ಬರ್ಸ, ಸರಿ ಸರಿ. ರೌದ್ರ, ಹ, ಹಾಸ್ಯ. ಇಲ್ಲಿ ರೌದ್ರ ರಸವೇ ಪ್ರಧಾನ. ಅದೇ ದೇವರೇ, ಸುಂದರ ವೀರ ರಸವು ಪ್ರಧಾನ. ಹೌದು. ಸುಂದರ ರಾಯರೇ, ಏಯ್, ಯಾರ ಓದತ್ತಲ್ವೇನು? ತಮ್ಮ ಹೆಸರು ಸುಂದಾಸುರ. ನಮಗೆ ರಾಯರಲ್ವೇ? ಹಾಗಾಗಿ ಸುಂದ ಕುಡಿಸು ರಾಯರು, ಸುಂದರ ರಾಯರು. ಏ, ಸುಂದ ಕೂಡಿಸು ಅಸುರ ಸುಂದಾಸುರ. ಹೌದು, ನಮಗೆ ರಾಯರಲ್ವಾ? ಸುಂದ ಕೂಡಿಸು ರಾಯ ಸುಂದರಾಯ. ಸುಂದರಾಯ. ಸುಂದ. ಅಲ್ಲಿ ರಾ ಶೇಷ ಆಯ್ತು, ಒಟ್ಟಿಗೆ ರಾಕೇಶ ಸಂಧಿ. ಏ, ಹೀಗೆ ಮಾತಾಡಿದ್ರೆ ನೀನೇ ಶೇಷ ಆಗುತ್ತಿ. ರಾ ಎನ್ನುವ ಅಕ್ಷರ ಶೇಷವಾಯಿತು ಅಂತ. ಸರಿ. ದೇವರೇ, ಏನು? ನಾನು ಇಲ್ಲಿ ಮಾಡಿ ತೋರಿಸಿದ ಅಲ್ಲಿ ಮಾಡುವಂತಹ ಯುದ್ಧದ ವೈಖರಿಯನ್ನು ಹೌದು. ನೋಡಿ. ಹಾ, ಎಲ್ಲಿ ನನ್ನ ಕತ್ತಿ? ಅದು ನಿನಗೆ ಗೊತ್ತು. ಅಲ್ಲೇ ಬಾಕಿ. ಹಾ, ಹಾ. ಇವರ ಒಂದು ಕರ್ಕಶ ಆರ್ಭಟಕ್ಕೆ ಉಂಟಲ್ಲ. ಹಾ. ಶಯನಾಗಾರದಲ್ಲಿ ಕತ್ತಿನಡಿಯಲ್ಲಿ ಕತ್ತಿಯನ್ನು ಸಿಕ್ಕಿಸಿದ್ದೆ. ಹಾ, ಹಾ. ನೀವು ಕರೆಯುವಂತಹ ಪೆಟ್ಟಿಗೆ ಓಡೋಡಿ ಬಂದದ್ದು. ಇರಲಿ. ಓಡೋಡಿ ಬರುವಾಗ ಆ ಕತ್ತಿಗೆ ನಿನ್ನ ಕತ್ತು ಸಿಕ್ಕದೆ ನಿನ್ನ ಕತ್ತು ಹೋಗದ್ದು ಪುಣ್ಯ. ನಮ್ಮದು ಕತ್ತು ಏನಾಗುವುದಿಲ್ಲ. ಹಾ. ದೇವರೇ, ಏನು? ನಾನು ಸ್ವರ್ಗಕ್ಕೆ ನಾನು ಹೋಗುತ್ತೇನೆ. ಹೋಗಿ ಹಾ. ಆ ದೇವತೆಗಳನ್ನೆಲ್ಲ ಹೀಗೆ ನಮ್ಮೆದುರು ಕುಳ್ಳಿರಿಸಿಕೊಂಡು ಹಾ. ಅವರ ಮುಂದೆ ನಾನು ಈ ನಾಟ್ಯ ಪ್ರದರ್ಶನವನ್ನು ಮಾಡುವುದು. ಹಾ. ನನ್ನದಾದಂತಹ ಸಿಂಹ ನೃತ್ಯ ಅಲ್ಲಿ. ಯಾವುದಕ್ಕೂ ಒಂದು ಉದ್ದೇಶ ಅಂತ ಬೇಕು. ಉಂಟು. ನೀನು ಇಲ್ಲಿ ಕೂಡದ್ದನ್ನು ಹೋಗಿ ಅಲ್ಲಿ ಮಾಡಿ ಏನು ಪ್ರಯೋಜನ? ಉದ್ದೇಶ ಇಲ್ಲದೆ ನಾವು ಯಾವ ಕೆಲಸಕ್ಕೂ ಕೈ ಹಾಕುವುದಿಲ್ಲ. ಏನು ಉದ್ದೇಶ? ಯಾಕೆ ಹೀಗೆ ಮಾಡಿದೆ? ಯುದ್ಧದಲ್ಲಿ ಬಳವಳಿ ಬಸವಳಿದು ಬಳಲಿ ಬೆಂಡಾಗಿ ಹೋದಂತಹ ದೇವತೆಗಳು ಸ್ವಲ್ಪ ಮನೋರಂಜನೆ ಸಿಗಲಿ ಎನ್ನುವಂತಹ ಕಾರಣದಿಂದಾಗಿ ನನ್ನ ನೃತ್ಯವನ್ನು ನೋಡ್ತಾ ಇದ್ದಾರೆ. ಅಲ್ಲಿ ರಂಭಾದಿನಾರಿಯರಿದ್ದಾರೆ. ಅವರದೆಂತ ಕರ್ಮ ನೃತ್ಯ, ನನ್ನ ನೃತ್ಯ ನೋಡಲಿ. ಆ ಸಂದರ್ಭದಲ್ಲಿ ಇವರಿಗೊಂದು ಕಣ್ಣು ಸನ್ನೆಯನ್ನು ಕೊಡ್ತೇನೆ. ಆಗ ಇವರು ಮೆಲ್ಲ ಹಿಂದಿನಿಂದ ಬಂದು ಅವರ ಆಯುಧಗಳನ್ನೆಲ್ಲ ಅಡಗಿಸಿಡಬೇಕು. ನೋಡಿ ಆಯ್ತಾ? ಆಯುಧವನ್ನು ಅಡಗಿಸಿ ಅಲ್ಲಿ ಜಯಂತ ಇರುವಾಗ ಅಡಗಿಸಿಡಬೇಡಿ. ಅವ ಎಲ್ಲಿದ್ರು ಕೂಡ ನೋಡಿ ಎತ್ತುಕೊಂಡು ಹೋಗ್ತೇನೆ. ಯಾವ ಜಯಂತನ ಬಗ್ಗೆ ಮಾತಾಡುವುದು? ದೇವೇಂದ್ರನ ಮಗ. ನೀವು ಯಾವ ಜಯಂತನ ಬಗ್ಗೆ ಹೇಳಿದ್ದು? ಅಲ್ಲ, ನಿನ್ನ ಜಯಂತ ಯಾರು ಅಂತ ಕೇಳಿದ್ದು. ಅದೇ ಜಯಂತ ದೇವೇಂದ್ರನ ಮಗ ಉಪೇಂದ್ರ. ಅವ ಇರುವಾಗ ಹೋಗಬೇಡಿ. ಆ ಸಂದರ್ಭದಲ್ಲಿ ಮತ್ತೊಬ್ಬ ಬರುವುದು. ಆ ನಿರಾಯುಧರಾದಂತಹ ದೇವತೆಗಳ ಕತ್ತನ್ನು ಕಟನೆ ಕತ್ತರಿಸು. ಜಯ ಸಿರಿ ನಮ್ಮ ಪಾಲಿಗೆ. ನಿನ್ನ ತಲೆಗೆ ಕೊಡಬೇಕು. ಮತ್ತೆ ನನಗುಂಟಲ್ಲ, ಕೋಪ ಬಂದ್ರೆ ಈ ಭೂಮಿಯನ್ನೇ ನುಂಗಿಯೇನು. ಹೌದಾ? ನುಂಗುದಿಲ್ಲ. ಯಾಕೆ? ಮತ್ತೊಂದು ಏರು ಪದ್ಯ ಗಂಟಲಲ್ಲಿ ಸಿಕ್ಕಿಕೊಳ್ಳುವುದಕ್ಕ ಅಲ್ಲ, ನಿಮಗೊಂದು ಪದ್ಯ ಉಂಟಲ್ಲ, ನಲಿಯುವುದಕ್ಕೆ ಜಾಗ ಬೇಡವಾ? ಅದಿಲ್ಲ. ಯಾವುದು? ನೀವು ನಲಿಯದಿದ್ರೆ ಮತ್ತೆ ಮಾನಸಿಕ ಆಗ್ತೀರಿ. ಇಲ್ಲಪ್ಪ, ಅದು ಆಗುವುದೆಲ್ಲ ಹಾಗೆ ಆಗಿದೆ. ಇನ್ನೆಲ್ಲಿಗೆ ಆಗುವುದು? ಬೇಡವಾ? ಬಿಡುವ. ನೋಡೋಣ. ನೀವೆಲ್ಲ ಸಿದ್ಧರಾಗಿದ್ದೀರಿ ಅಂತ ಆದ್ರೆ ನಿನ್ನೆ ಹಿಂದೆ ಮುಂದೆ ನೋಡುವ ವಿಷಯವೇ ಇಲ್ಲ. ನೀವೆಲ್ಲರೂ ನಿಮ್ಮ ಆಯುಧವನ್ನು ಹಿಡಿದುಕೊಳ್ಳಿ. ಅಟಾರಿಯನ್ನು ಜಳಪಿಸುತ್ತಾ ನಿಮ್ಮ ರಥವನ್ನೇ ಮಾಡೋಣ.
ಕೇಳಿದ್ದೀರೆ. ಕಳಾದವನೇ ಆದಂಥ ಸುಂದಾಸುರನು ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನಿಟ್ಟವನಿದ್ದಾನಂತೆ. ಹಾಗಾಗಿ ತಡೆ ಮಾಡುವುದು ಸರಿಯಲ್ಲ, ಆತನನ್ನು ವಿರೋಧಿಸಬೇಕು. ನಿಮ್ಮ ಆಯುಧಗಳನ್ನು ಹಿಡಿದುಕೊಳ್ಳಿ, ರಥವನ್ನೇರಿ ವೈರಿಗಳನ್ನು ಸದೆಬಡಿಯುವುದಕ್ಕಾಗಿ ಸಿದ್ಧರಾಗಿದೆ. ತಡ ಮಾಡುವುದು ಸರಿಯಲ್ಲ, ಹೊರಡೋಣ.
ಬಡ್ಡಿ ಸಮೇತ ತೀರಿಸಿಕೊಳ್ಳಲೆಂದು ನಾನು ಬಂದಿದ್ದೇನೆ. ನನಗೆ ಬದುಕಬೇಕೆಂಬ ಆಸೆ ಇದ್ದರೆ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಆಯುಧಾಗ್ರಹಣ ಮಾಡಬೇಕೆಂದಿಲ್ಲ. ಕಲ್ಪಭರಿತನಾಗಿ ನನ್ನ ಚಲನೆಯನ್ನು ಸ್ತಂಭಿಸಿದರೆ ಸಾಕು. ನೀನು ಮಾತ್ರವಲ್ಲ, ನಿನ್ನ ಜೊತೆಗಿರುವವರೆಲ್ಲ ಉಸಿರುಗಟ್ಟಿ ವಿಲವಿಲನೆ ಒದ್ದಾಡಿ ಸಾಯುತ್ತಾರೆ. ಆದರೆ ದುಷ್ಟಲಾದ ನಿಮ್ಮೊಂದಿಗೆ ಜಗತ್ತಿನ ಶಿಷ್ಟರಿಗೂ ಕಷ್ಟ ಪ್ರಾಪ್ತಿಸುತ್ತದೆ ಮೂಲಕ್ಕಾಗಿ ಆಯುಧಧಾರಿಯಾಗಿ ಬಂದಿದ್ದೇನೆ. ಯುದ್ಧ ಪ್ರವೀಣನೆಂಬ ಬಿಂಕವಿಲ್ಲುಗಳೇನಾದರೂ ನಿನ್ನಲ್ಲಿದ್ದರೆ ನಿನ್ನೊಂದಿಗೆ ಅಳಿಸಿ ಬಿಡುತ್ತೇನೆ. ರಾಕ್ಷಸರು ಎನ್ನುವಂತ ಅಮ್ಮಿನಿಂದ ನಮ್ಮನ್ನು ಕೊಲ್ಲುವುದಕ್ಕಾಗಿ ಬಂದರೆ ಸತ್ಯ ಹೇಳ್ಬೇಕ, ನಿನ್ನೊಟ್ಟಿಗೆ ಯುದ್ಧ ನನಗಲ್ಲ, ಇನ್ನೊಬ್ಬೆಂತ ಯುದ್ಧಕ್ಕಂತ ಬರುವಾಗ ತಪ್ಪಿಸಿ ಇಟ್ಟ. ಅನಿವಾರ್ಯವಾಗಿ ನಾನು ಬಂದದ್ದು. ತೊಂದರೆ ಇಲ್ಲ, ಯುದ್ಧ ಮಾಡ್ತೀಯ ಓಡ್ತೀಯ, ಒಂದು ಒಂದು ಬಿಟ್ಟ ಸ್ಥಳಕ್ಕೆ ಉತ್ತರಿಸು. ಯುದ್ಧ ಮಾಡ್ತೀಯ ಓಡ್ತೀಯ ನೋಡೋಣವಾ? ಬರುದಿಲ್ವಾ? ಬರ್ತದೆ, ಭಾವನೆ ಬರುದಿಲ್ಲ. ನಿನ್ನ ಮುಖ ನೋಡುವಾಗುಂಟಲ್ಲ, ನನಗೆ ಅದು ಯುದ್ಧ ಎಷ್ಟನೇ
ದೇವತೆ ಒಬ್ಬ ಬಂದವರು ವಾಯು ಕುಬೇರ. ನೀನು ಎಷ್ಟು ನಾಲ್ಕನೇ. ನಾಲ್ಕನೆಯ? ಇಷ್ಟು ದೊಡ್ಡವನ ನಿವೃತ್ತಿ ನಿವೃತ್ತಿ ನನ್ನೊಂದಿಗೆ ಯುದ್ಧ ಅಲ್ವಾ? ಬಾ. ನನ್ನಪ್ಪನಾದಂತಹ ಚಂಬಾಸುರು ನನ್ನ ಕೊಂದುದರಿಂದಲೇ ಚಂಬಾರಿ ಎನ್ನುವಂತಹ ಹೆಸರು ಬಂದಿದೆ ಎನ್ನುವಂತಹ ಹಮ್ಮಿನಿಂದ ಬೀಗ ಬೇಡವು. ಪ್ರಶ್ನಿಸುವುದಕ್ಕಾಗಿ ಬಂದವ ಅವನ ಮಗ ಸುಂದಾಸುರ ನಿನ್ನನ್ನು ಕೊಂದು ಭೂತಗಣಗಳಿಗೆ ಔತಣ ಬರೆಸಿಯನು. ತಂದೆ ದೇವಲೋಕದ ಮೇಲೆ ಆಸೆಯನ್ನಿಟ್ಟು ಬಂದೆಯ. ಇದುವರೆಗೆ ಅದೆಷ್ಟೋ ದಾನವರು ಆಸೆಯಿಂದ ಬಂದವರಿದ್ದಾರೆ. ಅವರನ್ನೆಲ್ಲರನ್ನು ಯಮನಾಲಯಕ್ಕೆ ಅಕ್ಕಿಸಿಬಿಟ್ಟವರು. ಹೋಗ್ಲಿ ಬಿಡು, ಅವರ ಹಾಗೆ ನಾನಲ್ಲ. ಹಾಗಾಗಿ ನಿನ್ನಲ್ಲಿ ಸಾರಿ ಹೇಳುತ್ತಾ ಇದ್ದೇನೆ, ಏನು ದೇವಲೋಕದ ಆಸೆಯನ್ನು ಬಿಟ್ಟು ನಡೆದರೆ ಸರಿ, ಇಲ್ಲವಾದರೆ ಹರಣ ತೆಗೆದ ನನಗೆ ಪಿತೃವಿಯೋಗವನ್ನು ತಂದಿತ್ತವ ನಿನ್ನನ್ನು ಕೊಂದು ನಿನ್ನ ಹೆಂಡತಿಗೆ ವೈದವ್ಯ ದೀಕ್ಷಾ ಸಮರದಿ ಕೈ ತೋತು ಸುಂದನು ಮರುಗುತ್ತಾನ ಕಮಿಸಿದ ಲಜ್ಜೆಯೊಳದು ಸುಮದೀಪನಾಗಿರುವಾತೆ ಇಲ್ಲಿಗೆ ಕಮರಿದು ತೆರುದ ದುಃಖದಲ್ಲಿ ಕುಬೇರ ಯಾರು ಕುಬೇಕರು? ನೀನು ಓಡಿಕೊಂಡು ಬಂದು ನನಗೆ ತಾಗಿದಾಗ ನಾನು ಭಾವಿಸಿದ್ದು ದೇವೇಂದ್ರನೇ ಬಂದು ನನಗೆ ತಾಗಿದ್ದು ಅಂತ. ನಾನು ಕೂಡ ಹಾಗೆ ಭಾವಿಸಿ ಓಡಿದ್ದಲ್ಲ. ದೇವೇಂದ್ರನ ಪೆಟ್ಟನ್ನು ತಿನ್ನುವುದಕ್ಕೆ ಸಾಧ್ಯವಾಗದೆ ಒಮ್ಮೆ ಅಲ್ಲಿ ಓಡಿ ಬದುಕೋಣ ಅಂತ ಓಡಿ ಬಂದ್ರ ನೀನು ನನಗೆ ತಾಗಿದ್ದೇನು? ನಿಮ್ಮ ದೇವೇಂದ್ರ ಆದ್ರೂ ಆಗ್ಬೋದು, ಸ್ವಲ್ಪ ಸಾಧು ಸ್ವಭಾವದವ. ನಮ್ಮೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಎರಡು ಸಿಕ್ಕಿದ ದೇವತೆಗಳು ಒಬ್ಬ ಒಂದು ಮಾತಾಡಿದ್ರು. ಅವರ ಗುರುಗಳು ಸಿಗಬೇಕು ನನಗೆ. ಹೌದಾ? ಸಿಕ್ಕಿದ್ರೆ ಏನು ಮಾಡ್ತೀವಿ? ಪಾಪಿ ಮಗ ಸಣ್ಣ ಸಣ್ಣ ಶಬ್ದವನ್ನು ಹೇಳಲಿಕ್ಕೆ ಬಿಡಲಿಲ್ಲ, ಎಲ್ಲ ದೊಡ್ಡ ದೊಡ್ಡ ಶಬ್ದವನ್ನು ಹೇಳಿಸ್ತಾನೆ. ನನಗೆ ಎಷ್ಟು ಕಷ್ಟ. ಬೃಹಸ್ಪತಿ ಬೃಹಸ್ಪತಿ ನಿನ್ನ ಆಲೋಚನೆ ಸಣ್ಣ ಮಕ್ಕಳೆಲ್ಲ ಸಣ್ಣ ಶಬ್ದವನ್ನೇ ಹೇಳಬೇಕು. ನನಗೆ ಅರ್ಥ ಆಗಬೇಡ. ನೀನು ಕಲಿತದ್ದೆ ಅಷ್ಟು ಅಂತ ಅಲ್ಲ.
ಅವರು ಸಣ್ಣವರಂತ ಯೋಚಿಸಬೇಡಿ, ಮತ್ತೆ ನಮಗಿಂತ ದೊಡ್ಡವರು. ಯಾವುದ್ರಲ್ಲಿ? ಯಾವ ಕಾಲದಿಂದ ಇದ್ದಾರೆ ಅವರು. ಹೌದು ಹೌದು. ಮತ್ತೆ ಆದ್ರೆ ನೋಡ್ಲಿಕ್ಕೆ ಮಾತ್ರ ಇಷ್ಟು ಸಣ್ಣರವರಾಗಿ ಮುಗ್ಧರಾಗಿ ಕಾಣುವುದು. ಅವರು ಬೆಳೆಯುವುದಕ್ಕೆ ಇಲ್ಲ. ಇದ್ದ ಹಾಗೆ ಅನಿಮಿಷರಲ್ಲ. ಹೌದು. ಮತ್ತೆ ಆದ್ರೆ ಏನು ಮಾಡೋಣ, ಅವರ ಬಲದ ಮುಂದೆ ನಮ್ಮ ಬಲ ಸಾಕಾಗದೆ ಹೋಯಿತಲ್ಲ. ಹಾ. ಕಾಡು ಮೇಡುಗಳಲ್ಲಿ ಅಲೆದಾಡುವ ಪರಿಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತಲ್ಲ. ಹಾಗಿದ್ರೆ ಏನು ಮಾಡೋಣ ಅಂತ ತಿಳಿಯುತ್ತಾ ಇಲ್ಲ. ಒಂದು ಸಮಯದಲ್ಲಿ ಕಾಂತಾರ ನಾವು. ಹೇ, ಒಂದು ಸಮಯದಲ್ಲಿ ನಿನಗೆ ಕಾಂತಾರನಾಗಿದ್ದವ ನಾನು. ಹಾಗೆ ನಾವೆಲ್ಲರೂ ಕಾಂತಾರಲ್ಲ. ಕೊನೆಯ ಅಕ್ಷರದಲ್ಲಿ ಕಾ 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 ಬಲ್ಲು ಕಾ 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 ಬಲ್ಲೂಕ, ನಂದಕ, ನಂದಕ, ಚಂಬಕ, ಚಂಬಕ ಹಾಗೆ ಕಾಂತಾರ ಮಾಡಿದ್ದು ನಾವೇ. ಹೇ, ನಿಮಗೆಲ್ಲ ಕಾಂತಾರನಾಗಿದ್ದವ, ದಾತಾರನಾಗಿದ್ದವ. ಈಗ ನಿಮ್ಮನ್ನು ಕಾಂತಾರನನ್ನಾಗಿ ಮಾಡಿದ್ದೀರಿ. ಹೌದು, ನಿಮಗೆಲ್ಲ ದಾತಾರನಾಗಿ ನಾನಿದ್ದೆ. ಹೌದು, ನಿಮಗೆಲ್ಲ ನೇತಾರನಾಗಿದ್ದವ. ಈಗ ಯಾವ ಸ್ಥಿತಿಗೆ ಬಂದಿದ್ದೇನೆ ನೋಡು. ಎಲ್ಲವನ್ನು ಕಳೆದುಕೊಂಡು ಅಲೆದಾಡುವಂತ ಹಾಗಾಯಿತು. ಏನು ಮಾಡೋಣ ನಮ್ಮ ಸ್ಥಿತಿ? ಯಾರಲ್ಲಿ ಹೇಳೋಣ? ಯಾರಲ್ಲಿಯೂ ಹೇಳುವುದು ಬೇಡ ಪುಣ್ಯಾತ್ಮ. ಹೇಳಿದ್ರೆ ಏನು ಪ್ರಯೋಜನ ಆಗಲಾರದು. ಅಟ್ಟಿಸಿಕೊಂಡು ಬರ್ತಾ ಇದ್ದಾರಲ್ಲ, ನಮ್ಮ ಪ್ರಾಣಕ್ಕೆ ನಾವೇ ಹೊಣೆ. ಹಾಗಾಗಿ ಇಲ್ಲಿಂದ ಒಮ್ಮೆ ತಪ್ಪಿಸಿಕೊಳ್ಳೋಣ. ಜೀವ ಉಳಿದ್ರೆ ಸಾಕು ಬಾಬಾ. ವಿಕಸಿತಾಂಬುಜ ನೇತ್ರೇ ತಾಟಕಿ ಸಖಿಯರ ಒಗ್ಗಿನಲಿ ವಿಕಸಿತಾಂಬುಜ ನೇತ್ರೆ ತಾಟಕಿ ಸಖಿಯರ ಒಗ್ಗಿನೊಡಾದು ಮುದದಲಿಯೇ ಸಖಿಯರ ಒಗ್ಗಿನೋಡ್ ಅದು ಮುದದಲಿ
ಓ ನನ್ನ ಆತ್ಮೀಯ ಗೆಳತಿಯರೇ, ಗೆಳತಿ ಸತ್ಸಂತಾನವನ್ನು ಪಡೆಯುವುದೇ ವಿವಾಹ ಎನ್ನುವಂತಹ ಪದ್ಧತಿಯ ಮೂಲ ಉದ್ದೇಶ. ಹೌದು. ಅಂತೆಯೇ ನನ್ನಯ್ಯ ಯಕ್ಷಲೋಕಾಧಿಪ ಸುಕೇತು ಮಹಾರಾಜರಿಗೆ ಮದುವೆಯಾಗಿ ಅದೆಷ್ಟೋ ವರ್ಷಗಳ ಕಾಲ ಸಂತಾನವೇ ಇಲ್ಲವಂತೆ. ಸಂತಾನ ಇಲ್ಲದೆ ಕೊರಗುತ್ತಿದ್ದಂತಹ ಕಾಲದಲ್ಲಿ ಅವರೊಂದು ನಿರ್ಧಾರಕ್ಕೆ ಬಂದರು. ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸಿ ಆ ಮೂಲಕವಾಗಿ ವಿಧಿಯ ಮೂಲಕವಾಗಿ ಸಂತಾನವನ್ನು ಪಡೆಯಬೇಕು, ವರಪ್ರಸಾದ ರೂಪವಾಗಿ ಎನ್ನುವ ಹಾಗೆ ಸಂಕಲ್ಪಿಸಿ ವಿಧಿಯನ್ನು ಪ್ರತ್ಯಕ್ಷೀಕರಿಸಿಕೊಂಡಂತಹ ವಿಧಾತನಲ್ಲಿ ಪುತ್ರ ಸಂತಾನವನ್ನು ನನ್ನಯ್ಯ ಬೇಡಿದಂತಹ ಸಂದರ್ಭದಲ್ಲಿ ಬ್ರಹ್ಮದೇವ ಹೇಳಿದಂತಹ ಮಾತು, ನಿನಗೆ ಪುತ್ರ ಸಂತಾನವನ್ನು ಕರುಣಿಸುವುದಕ್ಕೆ ಆಗುವುದಿಲ್ಲ, ಬದಲಾಗಿ ನಿನಗೋರ್ವಳು ಮಗಳು ಹುಟ್ಟುವುದಕ್ಕೆ ಸಾಧ್ಯ ಉಂಟು. ಆ ಮಗಳಿಗೆ 1000 ಆನೆಯ ಬಲವು ಅಡಕವಾಗಿರುವುದರಿಂದ ಮುಂದಕ್ಕೆ ನಿನ್ನದಾದಂತಹ ಯಕ್ಷಲೋಕವನ್ನು ನೋಡಿಕೊಳ್ಳುತ್ತಾಳೆ ಎನ್ನುವ ಹಾಗೆ ಬ್ರಹ್ಮದೇವ ವರವನ್ನು ನೀಡಿದ ಕ್ಷಣದಲ್ಲಿಯೇ ಸಂತೋಷದಿಂದ ಅದನ್ನು ಸ್ವೀಕರಿಸಿ ಅರಮನೆಯನ್ನು ಸೇರಿಕೊಂಡರು. ತದನಂತರದಲ್ಲಿ ಅವರಿಗೆ ಮಗಳಾಗಿ ನಾನು ಹುಟ್ಟಿದ್ದೇನೆ. ತಾಟಕಿ ಎನ್ನುವಂತಹ ಶುಭನಾಮವನ್ನು ಇರಿಸಿದ್ದಾರೆ. ಮನಸ್ಸಿಗೆ ಸಂತೋಷ. ಯಾಕಂತ ಹೇಳಿದ್ರೆ ನನ್ನಯ್ಯ ಯಾವುದರಲ್ಲಿಯೂ ನನಗೆ ಕೊರತೆಯನ್ನು ಮಾಡಿದ್ದೇ ಇಲ್ಲ. ಇಂದಿನ ದಿವಸ ಒಂದು ರೀತಿಯಾದಂತಹ ಮನಸ್ಸಿನ ಬೇಸರವನ್ನು ಕಳೆಯುವುದಕ್ಕಾಗಿ ವನವಿಹಾರಕ್ಕೆ ಹೋಗುತ್ತೇನೆ ಎನ್ನುವ ಹಾಗೆ ಅಯ್ಯನಲ್ಲಿ ನಾನು ಆಜ್ಞೆಯನ್ನು ಪಡೆದಿದ್ದೇನೆ. ನಿಮ್ಮ ಜೊತೆಗಾಗಿ ಬಂದಿದ್ದೇನೆ. ಬಂದು ನಾವು ನಿಂತುಕೊಂಡಿರುವುದು ವನದಲ್ಲಿ. ಓ ಗೆಳತಿ, ಅತ್ತ ಕಡೆ ನೋಡಿರಿ. ನೋಡಿ ಸಖಿ ನೋಡಿ ಸಖಿ ನೋಡಿ ಸಖಿ ಗಿಳಿವಿನ್
ಮಂದ ಸಮೀರ ಮಂದ ಸಮೀರ ಮಂದ ಸಮೀರ ಮಂದ ಸಮೀರ ತನುಬನು ನೋಡೆ ಸಖಿನೋ ಜೋಡಿ ಗಂಧಗಳಿಗ ಪರಿಮಳ ಕೂಡಿ ಮಂದ ಸಮೀರ ತನುವನು ನೋಡೆ ಸಖಿ ಗಿಡಿಗಳು ನೋಡೆ ಸಖಿ ನೋಡೆ ಸಖಿನೋ ನೋಡೆ ಸಖಿ ಗಿಳಿಗಳು ಆ ಆ ಓ ಗೆಳತಿಯರೇ, ನಮ್ಮದಾದಂತ ಈ ಯಕ್ಷಲೋಕದ ವನಕ್ಕೆ ನಾವು ಇದೇನು ಮೊದಲು ಬರುತ್ತಿರುವುದಲ್ಲ. ಅದೆಷ್ಟೋ ವರ್ಷಗಳಿಂದ ಅದೆಷ್ಟೋ ಸಮಯಗಳಿಂದ ನಾವು ಇಲ್ಲಿ ಬಂದು ವನವಿಹಾರವನ್ನು ಗೈದು ಅಷ್ಟು ಸಮಯವನ್ನು ಕಳೆದುಕೊಂಡವರು ನಾವು. ಆದರೆ ಇವತ್ತಿನ ದಿವಸ ನೋಡಿರಿ ನೋಡಿರಿ ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೀನಿ. ಓ ಅಕ್ಕ ನೋಡಂತೆ ಆ ಮಾಮರದ ಮೇಲೆ ಒಂದು ಗಿಣಿ ಕೂತಿದೆ. ಅದು ಕೂಡ ಒಂದಲ್ಲ ಇನ್ನೊಂದು ಗಿನ್ನಿಯ ಜೊತೆಗೆ ಮಾತಾಡುತ್ತಾ ಉಂಟು. ಹಾಗಂತಾದರೆ ಅದರಲ್ಲಿರುವುದು ಒಂದು ಗಂಡು ಗಿಣಿ ಮತ್ತೊಂದು ಹೆಣ್ಣು ಗಿಣಿ. ಮಧುರವಾದಂತಹ ಸಂಭಾಷಣೆಗಳನ್ನು ಮಾಡುತ್ತಾ ಇದೆ. ಓಯ್ ಇತ್ತ ಕಡೆ ನೋಡಿದೆ ಏನದು ಕಾಣುತ್ತಾ ಇರೋದು? ಹರಿಣ ಜೊತೆ ಜೊತೆಯಾಗಿ ಉಂಟು. ಅದರಲ್ಲಿ ಒಂದು ಗಂಡು ಹರಿಣ ಇನ್ನೊಂದು ಹೆಣ್ಣು ಹರಿಣ. ಹಾ 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 ಅವುಗಳು ಜೊತೆಯಾಗಿ ಸರಸವನ್ನು ಆಡುತ್ತಾ ಉಂಟು. ಪ್ರತಿ ಕ್ರೀಡೆಗೆ ಇಳಿದಿದೆ. ಇವುಗಳನ್ನೆಲ್ಲ ನೋಡುವಾಗ ಮನಸ್ಸಿನಲ್ಲಿ ಯಾಕೋ ಏನು ಒಂದೊಂದು ರೀತಿಯ ಹೊಸ ಆಸೆ ಹೊಸ ಭಾವನೆಗಳು ನನ್ನಲ್ಲಿ ಹುಟ್ಟುತ್ತಾ ಉಂಟು. ಅಲ್ಲವೇ ನಾವು ಬಂದದ್ದು ಯಾಕೆ? ನಾವು ಬಂದದ್ದು ವನ ವಿಹಾರಕ್ಕಾಗಿ. ನಾನು ಇಲ್ಲಿಯ ಸೌಂದರ್ಯವನ್ನು ಇಲ್ಲಿಯ ಬದಲಾವಣೆಯನ್ನು ಕಂಡು ಒಮ್ಮಿಂದೊಮ್ಮೆಗೆ ನನ್ನನ್ನು ನಾನು ಮರೆತು ಬಿಟ್ಟೆ. ಹೌದೇನೆ? ತಡ ಮಾಡುವುದಲ್ಲ, ಹೂಗಳನ್ನು ಕೊಯ್ಯಬೇಕು.
ಮುಡಿಗೆ ಮುಡಿಯಬೇಕು, ನೀರಾಟವನ್ನಾಡಬೇಕು. ತಡ ಮಾಡುವುದಲ್ಲ, ಅತಿ ಶೀಘ್ರವಾಗಿ ಸುಮಗನನ್ನು ಕೊಯ್ಯುತ್ತಾ ಮುಂದುವರಿಯುತ್ತಾ ಯಾರೇ ದೇವೇಂದ್ರಾದಿಗಳಿಗೆ ಹೆದರಿ ಓಡೋಡಿ ಬಹಳಷ್ಟು ದೂರ ಬಂದದ್ದಾಯಿತು. ನಾವು ಬೇರೆ ಎಲ್ಲಿಯಾದ್ರೂ ಓಡ್ತಿದ್ರೆ ಚಿನ್ನ ಆದ್ರೂ ಸಿಗ್ಬೋದಿತ್ತು. ಅಷ್ಟು ಸ್ಪರ್ಧೆಯಲ್ಲಿಯಾ? ಅಷ್ಟು ಓಡಿದ್ದೇವೆ. ನೀವು ಕೂಡ ಇಷ್ಟು ಓಡ್ತೀರಿ ಅಂತ ಇವತ್ತೇ ಗೊತ್ತಾದ. ಹೌದು, ಇಷ್ಟು ಓಡಿದ್ರು ಪ್ರಯೋಜನ ಆಗ್ಲಿಲ್ಲಲ್ಲ. ಹೌದು, ಎಲ್ಲಿ ನೋಡಿದ್ರು ಭಯ. ಭಯ. ಹಾಗಿದ್ರೆ ಬಂದು ನಿಂತ ಸ್ಥಳ ಯಾವುದು? ಬಂದು ನಿಂತಹ ಕ್ಷೇತ್ರ ಯಾವುದಿದು? ನನಗೊತ್ತಾಯ್ತು. ಹಾ, ಇದು ಒಳ್ಳೆ ಕ್ಷೇತ್ರ ಮಾತ್ರ. ಯಾವುದು? ಯಾವುದಾದ್ರೂ ಕಲೆಗೆ ಪ್ರೋತ್ಸಾಹ ಅಂತ ಕೊಡುವಂತ ಕ್ಷೇತ್ರವಂದ್ರೆ ಇದು. ಹೌದಾ? ಹಾ, ಹಾ, ಇದು ಅದಕ್ಕೆ ಪ್ರೋತ್ಸಾಹ ಮಾತ್ರ ಸಾಕಾಗುವುದಿಲ್ಲ. ಇಲ್ಲ, ಇಲ್ಲ, ಮತ್ತೆ? ಎಲ್ಲವನ್ನು ಕೊಡ್ತಾನೆ. ಹೌದಾ? ಇದು ಯಕ್ಷಮಿತ್ರರ ಕ್ಷೇತ್ರ ಅಲ್ವಾ? ಏಯ್! ಹಾ? ಯಕ್ಷಮಿತ್ರರ? ಹೌದೌದು. ಯಕ್ಷಮಿತ್ರರು ಅಂತ ಹೇಳಿದ್ರೆ ಅಲ್ಲಿ ಕಾಣ್ತಾ ಉಂಟು. ಇದು ಯಕ್ಷಲೋಕ ನಾಮಫಲಕ. ಓ, ಯಕ್ಷಲೋಕ. ಹೌದೌದು, ಹಾ, ಹಾ. ಯಕ್ಷಲೋಕವನ್ನು ಬಂದು ನಾವು ಸೇರಿದ್ದೇವೆ. ಸರಿ ಸರಿ. ಹಾಗಂತ ಹಾ. ನಮಗೆ ಮಿತ್ರರು ಇವರು. ದೇವತೆಗಳು ನಮಗೆ ಶತ್ರು ಆದ್ರೂ ಕೂಡ ಹಾ. ಇಲ್ಲಿ ಅಟ್ಟಿಸಿಕೊಂಡು ಬರುವುದಕ್ಕಿಲ್ಲ. ಬರ್ಲಿಕ್ಕಿಲ್ಲ. ಹಾಗಾಗಿ ನಮಗೆ ಮಿತ್ರರು, ಮಿತ್ರರು. ಆದ್ದರಿಂದ ಯಕ್ಷಮಿತ್ರರು. ಯಕ್ಷಮಿತ್ರರು. ಹಾ. ಹಾಗಾಗಿ ಸ್ವಲ್ಪ ನಾನು ಕೂಡ ಬಳಲಿ ಬಸವಳಿದಿದ್ದೇನೆ. ಹೌದು, ವಿಶ್ರಾಂತಿ ಆಗಬೇಕು. ಹೌದು. ನೋಡು, ಹಾ. ಕಾಣುತ್ತಿರುವುದು ಹಿಮಾಲಯ. ಹೌದೌದೌದು. ಅಲ್ಲಿಯೇ ತಪ್ಪಲಲ್ಲಿ ಕಪ್ಪಳಲ್ಲಿ ಮಾನಸ ಸರೋವರ ಅಂತ ಉಂಟು. ಮಾನಸಿಕ ಸರೋವರ. ಮಾನಸಿಕ ನಿನಗೆ ಮಾನಸ ಸರೋವರ. ಮಾನಸ ಸರೋವರದಲ್ಲಿ ಆ, ಹಾಕೊಳ್ಳಿ. ಅಲ್ಲಿ ದೂರದಲ್ಲಿ ಕಾಣುತ್ತಾ ಉಂಟಲ್ಲ ಏನು? ಆಟೋ ರಿಕ್ಷಾ. ಹೇ, ಅಂತರಿಕ್ಷ. ವಟವೃಕ್ಷ. 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 ಆ, ಆ ವಟವೃಕ್ಷದ ಅಡಿಯಲ್ಲಿ ಒಂದು ಬೆಂಡೆ. ಬೆಂಡೆಯ ಬಂಡೆ ಬಂಡೆ ಬಂಡೆ. ಬಂಡೆ. ಆ ಬಂಡೆಯಲ್ಲಿ ನಾವಿಬ್ಬರು ಕುಳಿತು ಹಾ. ನಿದ್ರಿಸೋಣ. ಕುಳಿತು ನಿದ್ರಿಸುವುದು ಅಲ್ಲ, ಮಲಗಿ ನಿದ್ರಿಸೋಣ. ನಾವಿಬ್ರು ಮಲಗುದಾ? ಬೇಡವಾ? ಹಾಗಾಗುವುದಿಲ್ಲ. ಯಾಕೆ? ನೋಡು, ಹಾ. ಹೇಗೂ ನಾವು ಹೆದರಿದ್ದೇವೆ. ಹೌದು. ದೇವತೆಗಳು ಎಲ್ಲಿ ಬರ್ತಾರೆ, ನಮ್ಮ ಹಿಂದೆ ಯಾರನ್ನು ಬಿಟ್ಟಿದ್ದಾರೆ ಅಂತ ಹೇಳುವುದಕ್ಕೆ ಸಾಧ್ಯ ಯಾವ ಇಲ್ಲ. ವೇಷದಲ್ಲಿ ಬರ್ತಾರಂತ ಹೇಳಲಿಕ್ಕೆ ಆಗುದಿಲ್ಲ. ಆಗೊಮ್ಮೆ ಬಂದ ಕುಬೇರ, ಹೌದು. ನಮಸ್ಕಾರ ಮಾಡಿ ಓಡಿದ. ಹಾ, ಹಾಗಾಗಿ ಒಬ್ಬರ ಎಚ್ಚರದಿಂದ ಇರಬೇಕು. ಹಾಗಾದ್ರೆ ಏನು ಮಾಡೋಣ? ಏನು ಮಾಡೋಣ? ಮೊದಲು ನಾನು ಮಲಗುತ್ತೇನೆ. ಮೊದಲು ನೀವಾ? ಹಾ, ಸರಿ. ನಿನ್ನ ತೊಡೆಯ ಮೇಲೆ ತಲೆ ಇರಿಸಿ ನಾನು ಮಲಗುದು. ಮಲಗುದು. ಯಾಕೆ? ನಾನು ಮಲಗಿದ ಮೇಲೆ ನೀನು ಎದ್ದು ಹೋಗ್ಬಾರ್ದಲ್ಲ. ನಾನು ಹಾಗೆಲ್ಲ ಹೋಗುದಿಲ್ಲ. ಮತ್ತೆ ನಾನು ಎದ್ದ ಮೇಲೆ ಎದ್ದ ಮೇಲೆ ನೀನು ನನ್ನ ತೊಡೆಯ ಮೇಲೆ ತಲೆ ಇರಿಸಿ ಮಲಗುದು. ಮಲಗುದು. ಹೇಗೆ ಉಪಾಯ? ಆಯ್ತು. ತಡ ಯಾಕೆ? ಗಾಳಿ ಬರ್ತದಲ್ಲ? ಆ ಮಾನಸಿಕ ಸರೋವರ. ಏಯ್, ಮಾನಸ. ಮಾನಸ 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 ಮಂಟಪ. ಏಯ್, ಸರೋವರ. ಗೆಳತಿಯರೇ, ಮನಸ್ಸಿಗೆ ಸಂತೋಷ ಆಗುವಷ್ಟು ನಾವು ನೀರಾಟವನ್ನು ಆಡಿದ್ದೇವೆ, ವನವಿಹಾರಗಳನ್ನು ಕೈದಿದ್ದೇವೆ, ಸುಮಗಳನ್ನು ಕೊಯ್ದು ಮುಡಿಗೆಯನ್ನು ಮುಡಿದಾಗಿದೆ. ಇನ್ನು ತಡ ಮಾಡುತ್ತ ವಿಶೇಷವನ್ನು ಕಾಣುತ್ತಾ ಇದ್ದೇನೆ. ನಮ್ಮದಾದಂಥ ಈ ವನಕ್ಕೆ ಇಷ್ಟರವರೆಗೆ ಬೇರೆ ಯಾರೂ ಬಂದದ್ದಿಲ್ಲ. ಯಾರೋ ಬಂದ ಹಾಗೆ ನನಗೆ ಅನಿಸುತ್ತಾ ಉಂಟು. ಅಗೋ, ಓ ಅತ್ತ ನೋಡಿದೆಯಾ? ಮರದ ಬುಡದಲ್ಲಿ ಯಾರೋ ಇಬ್ಬರು ಇದ್ದಾರೆ. ಒಬ್ಬನ ತಲೆ ಮೇಲೆ ಇನ್ನೊಬ್ಬ ತಲೆಯನ್ನಿಟ್ಟು ಮಲಗಿದ್ದಾರೆ. ಇವರು ಯಾರಾಗಿರಬಹುದು? ಇಷ್ಟರವರೆಗೆ ನಾನು ಇಂಥವರನ್ನು ಕಂಡದ್ದಿಲ್ಲ. ಪರಪುರುಷರು ಎನ್ನುವುದರಲ್ಲಿ ಸ್ಪಷ್ಟ. ಹಾಗಂತಾದರೆ ಅಲ್ಲಿ ನೋಡಿದೆಯಾ? ಓ, ಕಿರೀಟವನ್ನೆಲ್ಲ ತೊಟ್ಟಿದ್ದಾನಲ್ಲ, ಆತನನ್ನು ನಾನು ವಿಚಾರಿಸುತ್ತೇನೆ. ಓ, ಇಲ್ಲಿಯೊಬ್ಬ ನೋಡಿದೆಯಾ? ಕೂದಲೆಲ್ಲ ಹರಟಿಕೊಂಡಿದ್ದಾನಲ್ಲ, ಅವನನ್ನು ನೀವು ವಿಚಾರಿಸಬೇಕು. ಹೋಗಿ 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 ಅವನನ್ನು ಕಲಿಸಿ ಪರಿಚಯ ಕೇಳಬೇಕಾಯ್ತಾ? ಗೊತ್ತಿಲ್ಲ, ಸ್ವಲ್ಪ ಇಲ್ಲಿ ಒಂದು ಬೇರುಂಟು. ಬೇರಿಗೆ ಇವರ ತಲೆ ಎಲ್ಲರೂ ಹೋಗಿ ಆಯ್ತು. ಇವನನ್ನು ಸ್ವಲ್ಪ ಕಾಣಬೇಕು ಎನ್ನುವಂತ ಆಸೆ ಆಗುತ್ತಾ ಉಂಟು. ನೋಡೋಣ ನೋಡೋಣ. ಅಮ್ಮಯ್ಯಗ ಇವನೆಂತ ಚೆಲುವ, ಇವನೆಂತ ಚೆಲುವ.
ಒಕ್ವಾರೆ ನಮ್ಮ ಭವನದೊಳಗೆ ತಗಿಂತಿರುವ ನಮ್ಮ ಭವನದೊಳಗೆ ತಗಿಂತಿರುವ ಕಮ್ಮಗೋಲನು ಸುಮದಂಬ ಹೇಗೆ ದಿತ್ತ ಕಮ್ಮಗೋಲನು ಸುಮದಂಬ ಹೇಗೆ ದಿತ್ತ ಜುಮ್ಮೆಂಬುದಿದೆ ಇದು ಪ್ರಣಯದಾರಂಭ ಅಮ್ಮಯ್ಯ ಇವನಿಂದ ಚೆಲುವ ಒಕ್ಕೊರೆ ಒಕ್ಕೊರೆ ನಮ್ಮ ಭವನದೊಳಗೆ ತಗಿಂತಿರುವ ಚೆಲುವ ಏನೇನೋ ಕಾಣುತ್ತಾ ಇದ್ದೀನಿ. ವಿಶೇಷ, ವಿಚಿತ್ರ, ವಿಸ್ಮಯ. ಛೇ ಛೇ ಛೇ, ನಮ್ಮದಾದಂಥ ಉಪವನದಲ್ಲಿ ಓರ್ವಾತ ಅಬ್ಬಬ್ಬ ಸುಂದರ ಪುರುಷ. ಈತನನ್ನು ನೋಡುವಾಗ ಮನಸ್ಸಿಗೆ ಅದೆಷ್ಟು ಸಂತೋಷವಾಗುತ್ತಾ ಉಂಟು. ನೋಡಿ ಅತ್ತಿ, ಅವನ ಮುಖವನ್ನು ನೋಡಿ, ಆ ಮುಖದಲ್ಲಿ ಮೀಸೆಯನ್ನು ನೋಡಿದ್ದೀರಾ? ಆಹಾ, ಮೀಸೆ ಅಲ್ಲ ಅದು. ಅದು ಹೇಗೆ ಪೊದೆ ಪೊದೆಯ ಹಾಗೆ ಉಂಟು. ವಿಕಾರ ರೂಪ. ಈ ವಿಕಾರ ರೂಪವನ್ನು ಕಾಣುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಉಂಟು. ಈತನನ್ನು ಒಮ್ಮೆ ಬಿಗಿದಪ್ಪಬೇಕು ಎನ್ನುವ ಹಾಗೆ ಆಸೆ ಅಧಿಕವಾಗುತ್ತಾ ಉಂಟು. ಒಂದು ವೇಳೆ ಅಂತಹ ಕಾರ್ಯವನ್ನು ನಾನು ಮಾಡಿದೆ ಅಂತಾದರೆ ಎದ್ದು ಅವನಿಗೆ ಸಿಟ್ಟು ಬಂದು ನನಗೆ ಬಡಿದ್ರೆ ಹಾಗೆ ಆಗಲಿಕ್ಕಿಲ್ಲ. ನಿತ್ತಾಪಂಗ ಮಹಾಪಾಪ ಅಲ್ವೇ? ಹಾಗಂತಾದರೆ ಏನು ಮಾಡಬೇಕು? ಓಯ್, ಅವ ಎದ್ದೇಳುವವರೆಗೆ ಕಾಯಬೇಕು. ಆಹಾ, ನಾನೇ ಅವನನ್ನು ಎಬ್ಬಿಸಬೇಕು. ಹೇಗೆ ಚೇಷ್ಟೆಯನ್ನು ಮಾಡುತ್ತಾ ಈಗ ಕಲ್ಲೆಲ್ಲ ಕಾಣ್ತಾ ಉಂಟಲ್ಲ, ಅದನ್ನೇ ಬಿಸಾಡ್ತೇನೆ. ಅಂತ ನೋಡು. ನಿದ್ದೆ ಬಿಟ್ಟು ಬಲು ನಿದ್ದೆಯಾದ ತರಿದಲ ಖಳ ನಿದ್ದೆಗಿಲ್ಲದೆ ಚರಿದಲ ಖಳ ಭದ್ರೆಯಳ ಕಂಡ ಬೆರಗಿನರಿ ಭದ್ರೆಯಳ ಕಂಡಾಗ ಬೆರಗಿನರಿ ಬೆರಗಿನರಿ ಶುದ್ಧ ಪುತ್ತಳಿಯಾದ ಸಮೇದಿಗ ಸಾಲ ಬಳಿಕಿಗೋ ಮುದ್ದು ಬರುವಂತಿದ್ದ ಮೊಗದವಳು ಮುದ್ದು ಮುದ್ದು ಬರುವಂತಿದ್ದ ಮೊಗದವಳಿದ್ದೆಡೆಗೆ ಮನ ಎಳೆಯುವುದಿರುವುದು ಮನ ಎಳೆಯುವುದಿರುವುದಿದ ಹದ್ದಿಗೊಳಗಾಗಿಸುವುದೆಂದವಳ ನುಡಿಸಿದನು ಪ್ರೇಮದನಿ ಸ್ಮರಣ ಆ
ರೂಪಸಿ ರೂಪು ಪಡೆದಂತಿರುವ ರೂಪಸಿ ರೂಪಸಿ ಯಾರು ನೀನೆ ಯಾರು ನೀನೆ ಯಾರೇ ನೀನು ಯಾರೇ ರೂಪಸಿ ಯಾರೇ ಎಚ್ಚರಿಸಿದು ಏತಕ್ಕೆ ಎನ್ನ ಎಚ್ಚರಿಸಿದುದು ಏತಕ್ಕೆ ಬೆಸರದೇನಿದೆ ಬೆಸರದೇನಿದೆ ಸರಸಿ ಜಾಕ್ಷಿ ನಿನ್ನ ಬೆಸರದೇನೆ ಸರಸಿ ಜಾಕ್ಷಿ ಯಾರೇ ಯಾರು ನಿನ್ನ ಎಚ್ಚರಿದ ಏತಕ್ಕೆ ಬಿದರೆ ನಿನ್ನೆ ಸರಸಿ ಜಾಕ್ಷಿಯೇ ಮರಣ ಪುಗಣಿರು ಪಡೆದಂತಿರುವ ಮರಣ ಪುಗಣಿರು ಪಡೆದಂತಿರುವ ರೂಪಸಿ ರೂಪಸಿ ಯಾರೇ ಎಚ್ಚರಿಸಿದೆ ತಗಿ ಬೆಸರದೇನಿದೆ ಸರಸಿ ಜಾಕ್ಷಿ ಸರಸಿ ಜಾಕ್ಷಿ ಯಾರೇ ರೂಪಸಿಯೇ ರೂಪಸಿ ಮರಣ ಪೂಗಣಿಯಾದಿಗಣ್ಯ ಯಾರೇ ಚೆಲುವು ಅಂತ ಹೇಳಿದ್ರೆ ಇದು ಮನ್ಮಥನ ಪಂಚಪುಷ್ಪ ಶರಗಳನ್ನು ಸ್ತ್ರೀ ರೂಪವನ್ನು ಧರಿಸಿದ್ರೆ ಯಾವ ರೀತಿಯಾಗಿ ಕಾಣುತ್ತದೋ ತದ್ರೂಪದಂತೆ ಇವಳು ಗೋಚರಳಾಗುತ್ತಾ ಇದ್ದಾಳೆ. ಸರಸಿಜ ನೇತ್ರ ಇವಳು ನನ್ನನ್ನು ಎಬ್ಬಿಸಿದ್ದಾಳೆ. ಎಬ್ಬಿಸಿದ ಬಗೆ ಕಾರಣ ಏನು ತಿಳಿಯುವ ಕುತೂಹಲ. ಹಾಗಾಗಿ ಇವಳ ಸನಿಹಕ್ಕೆ ಬಂದೆ. ಓ ಹೆಣ್ಣೆ, ಬಹಳ ಸುಂದರಿ ನೀನು. ಪುತ್ತಳಿಯ ಹಾಗೆ ಗೋಚರಳಾಗುತ್ತಾ ಇದ್ದೀಯ. ಚಿಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮರ ಪುತ್ತಳಿ, ಶಂಕದ ಕೊರಳು, ನೀಲ ಬೆರಳು, ಅರ್ಧ ಚಂದ್ರನಂತಿರುವ ಬಾಲ, ಕನ್ನಡಿಯ ಕಪೋಲ, ಕಾಮನ ಬಿಲ್ಲಿನ ಹುಕ್ಕು, ವೀರ ಪಯೋಧರೆ, ಅದರಲ್ಲೂ ಕಣ್ಣು ಕುಕ್ಕುವಂತಹ ತುಂಬು ನಿಂತು. ಆಹಾ, ನಿನ್ನನ್ನು ಕಂಡ ಮೇಲೆ ಯಾವ ಅಪ್ಸರೆಯರಿಗೂ ನೀನು ಸರಿಸಮಾನಳು ಎನ್ನುವುದು ಅರ್ಥವಾಯಿತು. ಬಿಡು,
ಅತಿರೂಪವತಿಯಾದಂತಹ ರತಿದೇವಿಯನ್ನೇ ಹೇಳ್ಕೊಂಡು ಬಂದು ನಿನ್ನ ಕಾಲಿಗೆ ಕಟ್ಟಬೇಕು. ಅಯ್ಯಯ್ಯೋ. ಅಂತಹ ಚೆಲು ಹ್ಮ್ ಒಣಪು ವಯ್ಯಾರ ಬಿಂಕ ಬಿಣ್ಣಾಣ ಹ್ಮ್ ನಿನ್ನ ನಿಲುವು ನಡೆ ನುಡಿ ನಿನ್ನ ಈ ಬಳುಕುವಿಕೆಯನ್ನು ಕಂಡಾಗ ಹಾ, ನಿನ್ನಲ್ಲಿ ಮಾತಾಡಿಸಬೇಕು ಅಂತ ಮನಸ್ಸಾಗಿ. ಅತಿ ಆಯ್ತಾ ಹೇಗೆ? ಅತಿಯಾದರೂ ಹಾ, ಅದನ್ನು ನಾನು ನನಗೆ ಬೇಕಾದ ಹಾಗೆ ತೆಗೆದುಕೊಳ್ಳಬೇಕು. ಹ್ಮ್. ನೋಡು ಓ ಹೆಣ್ಣೆ, ಹೇಳಿ. ನಿದ್ರಾ ಸ್ಥಿತಿಯಲ್ಲಿದ್ದವನ ಸತ್ಯ. ನಿದ್ರಾದೇವಿಯ ತೋಳದಕ್ಕೆಯಲ್ಲಿ ಅವಳ ಸೆರಿಗೆಯ ಮರೆಯಲ್ಲಿದ್ದವ. ಹೌದು. ಹಾಗಿದ್ರೆ ಹಾ, ಇಂದು ನಾನು ಎಚ್ಚರಗೊಳ್ಳಬೇಕು ಅಂತಿದ್ದೆ. ಹಾ. ಅದಕ್ಕೆ ಕಾರಣ ನೀನಲ್ಲದೆ ಅನ್ಯರಿಲ್ಲ, ಅನ್ಯರ ಬದಿಯಲ್ಲಿ ಯಾರೂ ಇಲ್ಲ. ಓಹೋ. ಹಾಗಿದ್ರೆ ನನ್ನನ್ನು ಎಬ್ಬಿಸಿದವಳು ನೀನೆ. ಹಾ, ಯಾಕೆ ಎಬ್ಬಿಸಿ? ಹ್ಮ್ ಯಾರು ನೀನು? ಹ್ಮ್ ಎಲ್ಲಿಂದ ಬಂದವಳು? ಹಾ, ಈ ಊರಿನವಳೆಯೋ ಅಲ್ಲ ಬೇರೆ ಊರಿನವಳು ಬಂದದ್ದ? ಹಾ, ವಿಹಾರಕ್ಕೆ ಬಂದದ್ದ? ಅಲ್ಲ ನನ್ನನ್ನು ನೋಡುವುದಕ್ಕಾಗಿಯೇ ಬಂದದ್ದ? ಹಾ. ಬಂದವಳು ಇಲ್ಲಿ ನಿನ್ನು ಮಾಡುವುದೇನು? ನಿನ್ನ ತಂದೆ ತಾಯಿಗಳಾರು ಬಂದು ಒಳಗ ಉಂಟಾ? ಅಕ್ಕ ತಂಗಿಯರಿದ್ರೆ ಎಷ್ಟು ಜನ? ಅಣ್ಣ ತಮ್ಮಂದಿರಿದ್ದಾರಾ? ಅದು ಮೊದಲು ಕೇಳಬೇಕಾಗ್ತದೆ. ಓಹೋ. ಹೌದು. ಆಹಾ, ಯಾಕೋ? ಮಾತ್ರ ಅಲ್ಲ ಬಂಧು ಬಳಗ ಉಂಟಾ? ಹಿಂದೆ ಮುಂದೆ ಹೇಳು ನೋಡೋಣ. ನನ್ನ ಪರಿಚಯವೇ. ಓ ವೀರ. ತಂದೆ ಯಕ್ಷಾಧಿಪಸುಕೇತನ ನಂದನಿಯೂ ನಂದನಿಯೂ ಸುಕೇತನ ನಂದನಿಯೂ ತಾಟಕೀ ಸುನಾಮಕಿಯೇ ತಾಟಕೀ ಸುನಾಮಕಿಯೇ ನನ್ನನ್ನು ಎಬ್ಬಿಸಿದವಳು ನೀನು ಅಂತ ಗೊತ್ತಾಗಿದೆ. ನಿನ್ನನ್ನು ಕಂಡು ನಿನ್ನನ್ನು ಎಬ್ಬಿಸಬೇಕು ಎನ್ನುವ ಹಾಗೆ ನನಗಾಯ್ತು. ನಿದ್ರಾಭಂಗ ಮಹಾಪಾಪ. ಹಾ. ಏನು ಪಾಪ ಕಟ್ಟಿಕೊಳ್ತೀಯ? ಮತ್ತೆ ಅದಕ್ಕೆ ನಾನು ಹಾಗೆ ಎಬ್ಬಿಸಿದ್ದಲ್ಲ. ಮತ್ತೆ ಯಾವ ಕಾರಣಕ್ಕೆ? ನನ್ನಷ್ಟೇ ನಾನು ಚೇಷ್ಟೆಯನ್ನು ಮಾಡುತ್ತಾ ಇದ್ದದ್ದು. ಅದರಿಂದಲಾಗಿ ನೀನು ಎದ್ದು ನಿಂತಿದ್ದಿ. ಎದ್ದು ನಿಂತವನು ನನ್ನ ಪರಿಚಯವನ್ನು ಕೇಳುತ್ತಾ ಇದ್ದಿದ್ದಿ. ಹಾಗಂತಾದರೆ ನೀನು ಈ ಊರಿಗೆ ಅಪರಿಚಿತ ಎನ್ನುವುದರಲ್ಲಿ ಸ್ಪಷ್ಟ. ಸರಿ, ನಿನ್ನ ತೀರ್ಮಾನ. ಇದು ನೀನು ಬಂದದ್ದು ಪುರ ಯಾವುದು ಗೊತ್ತುಂಟು? ಯಾವುದು? ಇದು ಯಕ್ಷಲೋಕ. ಯಕ್ಷಲೋಕ? ಹೌದಾ? ಆ ಇಲ್ಲಿಯ ಅಧಿಪತಿ ಯಾರು ಗೊತ್ತುಂಟಾ? ಗೊತ್ತಿಲ್ಲ. ನನ್ನಯ್ಯ ಸುಕೇತ ಮಹಾರಾಜ. ನಿನ್ನ ಅಯ್ಯ ಸುಕೇತ? ಹೌದು. ಸುಕೇತನ ಮಗಳು ನೀನು? ಹೌದು. ನಿನ್ನ ಹೆಸರು? ತಾಟಕಿ ಎನ್ನುವ ಹಾಗೆ. ತಾಟಕಿ? ಒಳ್ಳೆ ಹೆಸರು. ಸುನಾಮ. ಹೌದೌದು. ನಿನ್ನನ್ನು ಕಂಡೆ. ನಿನ್ನ ರೂಪಲಾವಣ್ಯಕ್ಕೆ ನಾನು ಸೋತವಳಿದ್ದೇನೆ. ಆದ್ದರಿಂದ ನಿನ್ನನ್ನು ಮಾತನಾಡಿಸಬೇಕು ಎನ್ನುವ ಹಾಗೆ ಆಸೆಯನ್ನು ಇರಿಸಿ ನಾನು ನಿನ್ನನ್ನು ಎಬ್ಬಿಸಿದ್ದೇನೆ. ಈಗ ನನ್ನ ಪರಿಚಯವನ್ನು ಕೇಳಿದೆಯಲ್ಲ? ಹೌದು. ನಿನ್ನ ಪರಿಚಯ ನನಗಾಗ್ಬೇಕು. ನಾನು ರಕ್ಕಸ. ಅದು ಗೊತ್ತುಂಟು, ಅದು ನೋಡುವಾಗಲೇ ಗೊತ್ತುಂಟು. ನೀನೊಬ್ಬ ರಕ್ಕಸ, ಮನುಷ್ಯ ಅಲ್ಲ, ರಕ್ಕಸ ಅಂತ ಗೊತ್ತುಂಟು. ಹೌದು ಹೌದು ಹೌದು. ನಿನ್ನ ನಡೆ ನುಡಿ ಆಯ ಆಕೃತಿ ಆರ್ಭಟಿಸ್ತೀಯಲ್ಲ
ಕೆಲವೊಮ್ಮೆ ರಕ್ಕಸರ ಬದಿಯಲ್ಲಿಯೂ ನೀನು ನಿಂತಿದ್ದೀಯಲ್ಲ, ಆ, ನಿನ್ನ ಎದೆಗಾರಿಕೆಗೆ ಮೆಚ್ಚಿದ್ದೇನೆ. ನಿನಗೆ ಗೊತ್ತುಂಟಾ, ನನಗೆ ರಕ್ಕಸ ಅಂದ್ರೆ ತುಂಬಾ ಇಷ್ಟ. ಹೌದಾ? ಅದು ನೀನು ಮಾಡುವ ವರ್ತನೆ, ನೀನು ನಿಂತ ಭಂಗಿ, ನಿನ್ನ ಈಗ ಚೇಷ್ಟೆಗಳನ್ನೆಲ್ಲ ನೋಡಿದಾಗಲೇ ಅರ್ಥ ಆಗ್ತದೆ ಆ, ನಿನಗೆ ರಕ್ಕಸರೇ ಆಗಬೇಕು. ಇದು ನೀನು ಯಾರು, ನಿನ್ನ ಪರಿಚಯವನ್ನು ನಾಮವನ್ನು ನನ್ನಲ್ಲಿ ಹೇಳುವ ವೀರ. ಹೌದೇನೆ? ಓ, ಇಲ್ಲಿ ಬಾ, ನಾನು ರಕ್ಕಸ ಅಂತ ಹೇಳಿದ್ದೇನೆ. ಬಿಡ್ತೀಯೇ ಹೇಗೆ? ಇಲ್ಲಿ ಬಾ ಹಾ. ನೋಡು, ಓ, ನಾನು ವಿಂಧ್ಯಾದ್ರಿಯ ತಪ್ಪಲು ಪ್ರದೇಶ, ಆಹಾ. ಅಲ್ಲಿ ಒಂದು ಪುರ ಉಂಟು. ಹೌದಾ? ಹಾ, ಯಾವುದದು ಹೊಸಪುರ? ಕಲುಜಪುರ ಅಂತ. ಕಲಜಪುರ. ಕಲುಜಪುರದ ಅಧಿಪ ಆಹಾ. ಸುಂದಾಸುರ ಅಂತ ಹೇಳಿದ್ರೆ ನಾನೇ. ಸುಂದಾಸುರ. ಹಾ, ಆಹಾ. ನಾನು ಇಲ್ಲಿಗೆ ಬರುವರೆ ಮೂಲ ಕಾರಣ ಏನು ಬಲ್ಲೆಯ? ಏನದು? ನನ್ನ ಅಪ್ಪನನ್ನು ಕೊಂದವ ದೇವೇಂದ್ರ. ದೇವೇಂದ್ರನ? ಹೌದು, ಆಹಾ. ಜಂಬಾಸುರನನ್ನು ಹೌದಾ? ಆ ಹಾಗೆ ನಿಲ್ಲಿಸಿಕೊಂಡು ಆಹಾ. ದೇವಲೋಕಕ್ಕೆ ನಾನು ದಾಳಿ ಮಾಡಿದೆ. ಆ. ಅದೇನು ಮಾಡೋಣ, ಏನಾಯ್ತು? ನಮ್ಮ ಕೈ ಕೆಳಗಾಯ್ತು, ಅವರ ಕೈ ಮೇಲಾಯ್ತು. ಓಹೋ ಹೋ, ಅಲ್ಲಿಂದ ಪಲಾಯನ ಮಾಡಿ ಬಂದವನು. ನೀನು ಸೋತು ಬಂದದ್ದ? ಸೋತು ಓಡಿ ಬದುಕಿ ಉಳಿದು ನಾಳೆ ನೋಡೋಣ ಅಂತ ಬಂದವ. ಆಹಾ. ಈ ಪುರಕ್ಕೆ ಬಂದಾಗ ಆ. ಇಲ್ಲಿಯ ಮಾನಸ ಸರೋವರವನ್ನು ಕಂಡಾಗ ಆ. ಸ್ವಲ್ಪ ವಿರಮಿಸಿ ಮತ್ತೆ ಮುಂದುವರಿಯೋಣ ಅಂತ ಅನಿಸಿತು. ಆಹಾ. ಇದು ಪುರ ನಿಮ್ಮದು ಅಂತ ಗೊತ್ತಿರಲಿಲ್ಲ. ಆ. ಸತ್ಯವಾಗಿ ಗೊತ್ತಿರ್ತಿದ್ರೆ ಈಚೆ ಕಾಲೇ ಹಾಕ್ತದೆ. ಅಯ್ಯಯ್ಯೋ. ಬಂದದ್ದು ತಪ್ಪಾಯ್ತು. ಅಯ್ಯೋ, ತಪ್ಪಾಗಿಲ್ಲ. ಬಂದ ಹಾಗೆ ಹಿಂದೆ ತಪ್ಪಾಗಿಲ್ಲ. ಏನು ಶಿಕ್ಷೆ ಎಲ್ಲ ಕೊಡಬಾರದು. ಹೋಗುದು ಬೇಡ, ಹೋಗುದು ಬೇಡ, ಹೋಗುದು ಬೇಡ. ಯಾಕೆ ಬೇಡ? ಸಂತೋಷ ಆಯ್ತು ಯಾಕೆ? ನಿಮ್ಮನ್ನು ನೋಡಿ. ಯಾವಾಗಲೂ ಹುಡುಗರನ್ನು ನೋಡಿ ಸಂತೋಷ ಪಡುವುದಲ್ಲ, ಹೆಚ್ಚಾಗಿ ಹುಡುಗಿಯರನ್ನು ನೋಡಿ ಸಂತೋಷ ಪಡುವುದು. ಆ. ಇಲ್ಲಿ ಅದಲು ಬದಲಾಗಿ ಆ. ಆಗದಿಂದ ನನ್ನನ್ನು ನೋಡಿ ರಕ್ಕಸನಾದ್ರೂ ಆದೀತು, ಚಂದ ಇದ್ದೀಯಾ, ಸಂತೋಷ ಆಯ್ತು ಅಂತ ಹೇಳ್ತಿದ್ದಾದ್ರೆ ಏನೋ ಮನದ ಮೂಲೆಯಲ್ಲಿ ಏನೋ ಒಂದು ಭಾವನೆ, ಆಸೆ ಹುಟ್ಟಿದೆ. ಅಲ್ಲ, ಏನು ಆಸೆ? ನೀನು ರಕ್ಕಸನಾದ್ರೂ ಎಷ್ಟು ಒಳ್ಳೆಯವನಿತ್ತಿ ನೋಡಂತೆ. ಹಾ. ಸತ್ಯವನ್ನು ಹೇಳಿದ್ದು ನಾನು ಕೇಳಿದ್ದೇನೆ. ರಕ್ಕಸರೆಲ್ಲ ಉಂಟಲ್ಲ ಸುಳ್ಳೆ ಹೇಳುದಂತ. ಈಗ ನಾನು ಹೇಳಿದ್ದೆಲ್ಲ ಸತ್ಯ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಏನು ಗೊತ್ತಾಗದೆ ನನಗೆ ಸತ್ಯ ಅಂತ? ಹೇಗೆ ಗೊತ್ತಾಯ್ತು? ನೀನು ಸೋತು ಬಂದದ್ದು ಅಂತ ಹೇಳಿದ್ದಿ. ಹೌದು, ಹೌದು. ಇನ್ನೊಂದು ವಿಷಯ ಗೊತ್ತುಂಟ, ಹಾ. ನಿನ್ನೊಟ್ಟಿಗೆ ಒಬ್ಬ ಇದ್ದ. ಹಾ, ಹೌದು ಹೌದು, ಅವ ಎಲ್ಲಿ ಹೋದ? ನನ್ನ ಆಪ್ತ. ಆ. ಮಲ್ಲೂಕ. ಅವನನ್ನು ನನ್ನ ಆಪ್ತೆಯರು ವಿಚಾರಣೆ ಮಾಡ್ತಾ ಇದ್ದಾರೆ. ನೀವು ಇಷ್ಟು ಜೋರಿದ್ದೀರಿ. ಮತ್ತೆ ನಾವು ಎಲ್ಲವನ್ನು ಹಿಂದೆ ಮುಂದೆ ಇಲ್ಲ, ಎಲ್ಲ ಅವನನ್ನು ವಿಚಾರಣೆ ಮಾಡು ಅಂತ ಹೇಳಿದ್ರೆ ಬಡ್ದು ವಿಚಾರಣೆ ಮಾಡುವುದು. ಇಲ್ಲಪ್ಪ, ಅವನ ನ್ಯೂನ್ಯತೆ ಏನು ಎನ್ನುವುದು ನಮಗೆ ಗೊತ್ತಾಯ್ತು. ಈಗ ನನ್ನ ನ್ಯೂನತೆಯನ್ನು ತಿಳಿದಕ್ಕಾಗಿ ನೀನು ಬಂದದ? ಅಲ್ಲ, ಮತ್ತೆ ನಿನ್ನನ್ನು ಕಂಡು ಹಾ. ನಾನು ಸೋತು ಹೋಗಿದ್ದೇನೆ. ಅಂತೂ ನಿನ್ನ ನ್ಯೂನತೆ ಏನು ಅಂತ ಗೊತ್ತಾಯ್ತು. ಇದು ನಾನು ಮದುವೆ ಆಗಲಿಲ್ಲ. ಮದುವೆ ಆಗ್ಬೇಕಂತಾದ್ರೆ ನೀನು ಮದುವೆ ಆಗು, ಹಾ. ನಾನು ಮದುವೆ ಆಗಲಿಲ್ಲ ಅಂತ ಆಯ್ತು, ಹೇಳಿದ್ರೆ ಆಯ್ತು, ನನ್ನ- ಆಯ್ತು, ಎಂತಕ್ಕೆ? ಹಾ. ನೀನು ನನ್ನ ಪರಪುರುಷನ ಕೈ ಹಿಡಿಯುವುದೇನೆ? ಅಲ್ಲ, ನೀನು ಹೇಳಿದಲ್ಲ ಮದುವೆ ಆಗು ಅಂತ. ಮದುವೆ ಆಗು ಅಂತ ಹೇಳಿದ್ದು, ಮದುವೆ ಆಗು ಅಂತ ಹೇಳಿದ್ದಲ್ಲ. ಅಲ್ಲ, ಮದುವೆ ಆಗಲಿಕ್ಕೆ ಹುಡುಗ ಬೇಡವಾ? ಯಾರನ್ನಾದ್ರೂ ಯಕ್ಷಲೋಕದವರು ನೋಡು. ಅಯ್ಯೋ, ಯಕ್ಷಲೋಕ. ಅಯ್ಯೋ, ನಿನಗೆ ಗೊತ್ತು. ಯಕ್ಷರು ಎಷ್ಟು ಚಂದ ಇರ್ತಾರೆ ಗೊತ್ತು. ಛೇ, ಅದು ಒಂದು ಚಂದವ ಅಲ್ವಾ? ಅವ್ರಿಗೆ ಸತ್ಯ ಹೇಳ್ಬೇಕಾ? ಅವರಿಗೆ ಬಲವೇ ಇಲ್ಲ. ಆಹಾ. ಅವರು ಹುಡುಗರ ಪುರುಷರೇ ಅಲ್ಲ ಅಂತ. ಈಗ ಯಕ್ಷರೆಲ್ಲ ಬಣ್ಣ ಹಾಕಿದ ಮಾತ್ರ ಚಂದವ. ಹೌದೌದು. ಹಾಗೆ ನಿನ್ನಂತಹ ವೀರ, ನಿನ್ನಂತಹ ಧೀರ, ನಿನ್ನಂತಹವನ್ನು ಕಂಡಾಗ ಶೂರ ಅಂತ ಹೇಳಲಿಲ್ಲಲ್ಲ ಪುಣ್ಯಕ್ಕೆ. ಅಲ್ಲ, ನಿನ್ನನ್ನು ಕಂಡು ನಾನು ಯಾವ ಧೀರವೇ ದೇವೇಂದ್ರದಲ್ಲಿ ಪೆಟ್ಟು ತಿಂದು ಬಂದಿದ್ದೇನೆ ಧೀರನ್. ನೀನು ಆ ಬಗ್ಗೆ ಚಿಂತಿಸುವಂತಹ ಅಗತ್ಯವಿಲ್ಲ. ಈಗ ನೀನು ನನ್ನನ್ನು ಮದುವೆ ಆಗಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಹೌದೌದು. ನನ್ನಲ್ಲಿ ದೌರ್ಬಲ್ಯವೇ ಹೆಚ್ಚಾಗಿದೆ. ಹಾ. ನೋಡು, ಹಾ. ದೇವೇಂದ್ರಲ್ಲಿ ಪೆಟ್ಟು ತಿನ್ಲಿಕ್ಕೆ ಆಗ್ಲಿಲ್ಲ. ಹಾ. ಈಗ ನಾನು ಪುರಕ್ಕೆ ಹೋಗುವಾಗ ನನ್ನ ಪುರ ಅಲ್ಲಿ ಇರ್ತದ ಅಂತ ಹೇಳುವ ಧೈರ್ಯವೂ ನನಗಿಲ್ಲ. ನಿನಗಿಲ್ವಾ? ಇರುವುದೇ ಒಂದು ಪುರ. ಹಾ. ಆ ಪುರವನ್ನು ಕಳ್ಕೊಂಡ್ರೆ ಹಾ. ನನಗೇ ನೆಲೆ ಇಲ್ಲ. ಹಾ. ಇನ್ನು ನಿನ್ನನ್ನು ಕಟ್ಟಿಕೊಂಡು ನಾನು ಮಾಡುವುದೇನೆ? ನಿನಗೊಂದು ವಿಚಾರ ಗೊತ್ತುಂಟ? ಯಾವುದು? ನನ್ನನ್ನು ಮದುವೆಯಾದಂತಾದರೆ ಹಾ. ನಿನಗೆ ಇದೆಲ್ಲವೂ ಲಾಭವಾಗುವುದಕ್ಕೆ ಸಾಧ್ಯತೆ ಉಂಟು. ಲಾಭ ಇದ್ದಲ್ಲಿ ನಾವಿದ್ದೇವೆ. ಹಾ. ನಾನು ಸಾಮಾನ್ಯನಲ್ಲ. ಏನು ಮಹಾ? ನಾನು ಬ್ರಹ್ಮನ ವರಪುತ್ರಿಯಾಗಿದ್ದೇನೆ. ಏನು ವರ? ಹುಟ್ಟುವಂತಹ ಸಂದರ್ಭದಲ್ಲಿ ಹಾ. ನನಗೆ 1000 ಆನೆಗಳ ಬಲವನ್ನು ಆ ಬ್ರಹ್ಮದೇವ ನೀಡಿದವನಿದ್ದೇನೆ. ಹೌದಾ? ಆದ್ದರಿಂದಲಾಗಿ ಹಾ. ನನ್ನನ್ನು ನೀನು ಮದುವೆಯಂತಾದರೆ, ಹಾ. ಮದುವೆಯಲ್ಲಿ ನಮಗೆ ಸಂತಾನವಾಯಿತು ಅಂತಾದರೆ, ಆಯ್ತು ಅಂತಾದ್ರೆ ನಮ್ಮ ಸಂತಾನ ನಿನಗೆ ಎಲ್ಲ ಇಷ್ಟಾರ್ಥವನ್ನು, ನಿನ್ನ ಇಷ್ಟಾರ್ಥವನ್ನು ಅದು ಈಡೇರಿಸ್ತದೆ. ನಿನಗಿಂತಲೂ ಅಧಿಕ ಬಲಯುತರಾದಂತಹ ಕೂರರ ಜನವಾಗುತ್ತದೆ. ಹೌದು, ಹೌದು. ಹಾಗಿದ್ರೆ ನಿನ್ನನ್ನು ಮದುವೆ ಆಗುವುದಕ್ಕೆ ಇನ್ನು ಮುಂದೆ ನೋಡಲಾರ. ಹಾ. ಆದ್ರೆ ನೀನು ಎಂತ ಈ ವಿಷಯವನ್ನು ನಿನ್ನ ತಂದೆಯಲ್ಲಿ ಹೇಳುವವರ? ಅಯ್ಯೋ, ನನ್ನ ತಂದೆಯ ವಿಚಾರವನ್ನು ನೀನು ಹೆದರ್ಬೇಕಂತ ಅಗತ್ಯವಿಲ್ಲ. ಹಾ. ನನಗಾಗಿ ಅವರು ಸ್ವಾತಂತ್ರ್ಯವನ್ನು ನೀಡಿದ್ದಾರೆ. ಇದು ಹುಡುಗಿಯರಿಗೆ ಸ್ವಾತಂತ್ರ್ಯ ಹೆಚ್ಚು ಕೊಟ್ಟರೆ ಹೀಗೆ. ಅಷ್ಟು ಮಾತ್ರ ಅಲ್ಲ, ಸ್ವಾಯಿಚ್ಛೆಯನ್ನು ಕೂಡ ನನ್ನ ತಂದೆ ನೀಡಿದ್ದಾರೆ. ನಿನಗೆ ಬೇಕಾದಂತಹ ಹುಡುಗರನ್ನು ನೀನೇ ಆಲಿಸಿ ಮದುವೆ ಆಗುವುದು ಎನ್ನುವ ಹಾಗೆ. ಆಗ್ಲಿ. ಈಗ ನಿನ್ನನ್ನು ಕರೆದುಕೊಂಡು ಹೋಗುವುದು, ಹೋಗಿ. ನಮ್ಮ ಪುರದಲ್ಲಿ ವಿಜೃಂಭಣೆಯಿಂದ ಮದುವೆ ಆಗುವುದು. ಹೀಗೆ ಬಾ, ಹೀಗೆ ಬಾ.
ತಂದೆ ಎನಿಸಿಕೊಂಡೆ. ಮಾರ್ಚ ಸುಬಾಹು ಎನ್ನುವ ಹಾಗೆ ಅವರಿಗೆ ಹೆಸರನ್ನು ಇರಿಸಿಕೊಂಡಿದ್ದೇನೆ. ಏನೋ ಮನಕ್ಕೆ ಬೇಸರವನ್ನು ಕಳೆಯುವುದಕ್ಕಾಗಿ ಮನದ ಸೊಬಗನ್ನು ಸವಿಯುತ್ತಾ ಮುಂದುವರೆದು ಬರುತ್ತಾ ಇದ್ದೇನೆ. ಮುಂದುವರೆದು ಬರುತ್ತಾ ಇದ್ದಂತೆ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಇವನ ತಪಸ್ಸೇನಿದ್ದರೂ ನಮ್ಮ ಅವನತಿಗಾಗಿ, ದೇವತೆಗಳ ಉನ್ನತಿಗಾಗಿ ಇವನು ತಪಸ್ಸು ಮಾಡುತ್ತಾ ಇದ್ದಾನೆ. ಇವನು ತಪಸ್ಸು ಮಾಡ ಕೂಡಲು, ಹಾಗಾಗಿ ಇವನ ತಪೋಭಂಗವಾಗಿದೆ. ತಡ ಮಾಡುವುದಿಲ್ಲ. ನನ್ನ ಎಡಕಾಲದಿಂದ ಇವನ ಎದೆಗೆ ಮಾಡುವ ತಪಸ್ಸೇ ನಮಗೆ ಮಾಡುವ ಅನ್ಯಾಯ. ನನ್ನ ತಪೋಬಲಕ್ಕೆ ಸ್ವಂತ ಅಪಮಾನವೇ? ನನ್ನ ತಪಶಕ್ತಿಯ ಬಗ್ಗೆ ಅರಿವಿಲ್ಲದೆ ಅವಮಾನಗೈದೆಯ? ಏನೋ ನಿನ್ನದು? ಇನ್ನೊಮ್ಮೆ ಅಂಬುದಿಯನ್ನೇ ಅಡಗುತಾಣ ಮಾಡಿಕೊಂಡು ಅಮರಲೋಕಕ್ಕೆ ಆಗಾಗ ದಾಳಿ ಮಾಡುತ್ತಿದ್ದ ಕಾಲಕೈಯರೆಂಬ ಉಗ್ರಗಾಮಿ ರಾಕ್ಷಸರನ್ನು ಬಂಧಿಸಲು ಇಂದ್ರನಿಗೆ ಸಹಾಯ ಮಾಡಿದವನು ನಾನು. ಅವರು ನಿನಗೆ ಉಗ್ರಗಾಮಿ ಆದ್ರೆ ನೀನು ನಮಗೆ ಭಯೋತ್ಪಾದಕ. ಆಬಿದು ಕುಳಿತ ದೈತ್ಯರನ್ನು ಇಂದ್ರನಿಗೆ ತೋರಿಸುವುದಕ್ಕಾಗಿ ಸಾಗರದ ಜಲವನ್ನೆಲ್ಲ ಕುರಿತು ಬತ್ತಿಸಿದ ಮಹಾತಪಸ್ವಿ ಅಗಸ್ತ್ಯ ಅಲ್ಲಿಯೂ ನಮಗೆ ನೀನು ಅನ್ಯಾಯವನ್ನೇ ಮಾಡಿದ್ದು. ನಾನು ಎಂಬುದನ್ನು ಮರೆಯಬೇಡ. ನನ್ನ ಕೈಯಿಂದ ಉಳಿಯಬೇಕಾದರೆ ಎಲ್ಲಿಂದ ಉಳಿಯುವುದೇ ಇಲ್ಲ. ನಮ್ಮವರ ಅವನತಿ ಹೋದಿಯನ್ನೇ ಮಾಡುತ್ತಾ ಆ ಪದದೆಡೆಗೆ ನಮ್ಮನ್ನು ಸಾಗಿಸುತ್ತಾ ನಮ್ಮ ಅವನತಿಗೆ ಕಾರಣೀಕರ್ತನಾದ ನಿನ್ನನ್ನು ಬಿಡುವವನಲ್ಲ. ನಿನ್ನ ಎದೆಗೆ ಮೇಲ್ವಾಯ್ದು ಈ ಮೂರ್ಖನಿಗೆ ನನ್ನ ಹಿತೋಪದೇಶ ಪಥ್ಯವಾಗುವುದಿಲ್ಲ. ಈತನಿಗೆ ದಂಡವಶದವೇ ಆಗಬೇಕಷ್ಟೇ. ಈತನ ಕೈಯಿಂದ ನಾನು ಉಳಿಯುವುದರೊಂದಿಗೆ ಈತನ ಉದ್ದಟತನಕ್ಕೆ ಸರಿಯಾದ ಶಾಸ್ತಿಯೂ ಆಗಬೇಕು. ಅದಕ್ಕಾಗಿ ದೃಢವೊಂದನ್ನು ಮಂತ್ರಿಸಿ ಈತನ ಮೇಲೆ ಪ್ರಯೋಗಿಸುತ್ತೇನೆ. ಮಾಡಿದ ದುಷ್ಕರ್ಮಕ್ಕೆ ಸರಿಯಾದ ಪ್ರತಿಫಲವನ್ನು ಈ ದುಷ್ಟ ಅನುಭವಿಸಿದ್ದಾನೆ. ಮುಂದೇನಾಗುವುದೆಂಬುದನ್ನು ಕಾದು ನೋಡೋಣ.
ಬಿದುದುರೆ ವೃತ್ಯನು ವನಿತೆ ಕೆಡೆದು ಕರವಿಡಿದಿನಿಯನನು ನೆನೆನೆನೆದು ದುಃಖಾಶ್ರುವನು ಸೂಸುತ್ತನ್ನೇ ಕಾಂತನಿಗಿಲ್ತಾದುದೇ ಕಾರುಣ್ಯ ಕೃತಾಂತಗಿಲ್ಲದೆ ಪೋದುದೇ ಶಾಂತಿ ಸಂತಸ ಅಡಿದು ವೈರದೊಡೆಲ್ತು ಬದುಕರುಳಿದು ಕಾಂತನಿಗಿಂತ ದುರೇ ಕಾರುಣ್ಯ ಕೃತಾಂತನಿಗಿಲ್ಲದೆ ಪೋದುದೇ ದಾಂಪತ್ಯದ ಪ್ರತೀಕವಾಗಿ 2 ಗಂಡು ಮಕ್ಕಳಿಗೆ ಜನ್ಮವನ್ನಿತ್ತೆ. ಇವರು ನಮ್ಮಂತಹ ದಾಂಪತ್ಯ ಜೀವನದ ಸುಖವನ್ನೇ ಅನುಭವಿಸುತ್ತಿದ್ದಂತಹ ಈ ಕಾಲದಲ್ಲಿ ಪತಿ ನನ್ನಿಂದ ಬಿಟ್ಟು ದೂರವಾದರೆ ಶಿವನೇ ಇಲ್ಲ ನನ್ನ ಪತಿದೇವರು ಸತ್ತದ್ದಲ್ಲ, ನನ್ನ ಪತಿದೇವರನ್ನು ಕೊಂದದ್ದು ಅಗಸ್ತ್ಯ. ಆತನು ಸುಮ್ಮನೆ ಬಿಡುವುದಿಲ್ಲ, ಅವನಿಗೆ ತಕ್ಕದಂತ ಶಾಸ್ತಿಯನ್ನು ಮಾಡುತ್ತೇನೆ. ನನ್ನ ಸಾಸಿರ ಆನೆಯ ಬಲವನ್ನು ನಮಗಿದು ಶಾಪವೆಂದೆನನು. ರಾಕ್ಷಸಿ ಪ್ರವೃತ್ತಿಯನ್ನು ಪ್ರದರ್ಶಿಸಿದ ನೀನು ಮುಂದಕ್ಕೆ ನರಮಾಂಸ ಭಕ್ಷಕಿಯಾದ ರಾಕ್ಷಸಿಯಾಗಿ ಭವಿಸು. ಮನ್ನಿಸಲೇ ಮುನಿಪಾಲ ನಿನಗುನ್ನತದ ದ್ರೋಹವಾಗೈದನು ಸನ್ನುತಾಂಗನೆ ಎನ್ನ ಪಾಪದ ಕನ್ನ ಕುದಿಯ ಮನ್ನಿಸಲೇ ಮುನಿಪಾ ನನ್ನ ಸಿಟ್ಟಿನ ಪ್ರಭಾವ ಇದು. ಇದರಿಂದಲಾಗಿ ನೀವು ನೊಂದು ನನಗೆ ಶಾಪವನ್ನು ನೀಡಿದ್ದೀರಿ. ದೇವರೇ, ಈಗ ನನ್ನಲ್ಲಿದ್ದಂಥ ಅಂಧಕಾರವೆಲ್ಲವೂ ಕೂಡ ಕರಗಿ ನೀರಾಗಿ ಹೋಯಿತು. ಇದು ನಿಮ್ಮ ಮುಂದೆ ನಿಮ್ಮ ಮಗಳಾಗಿ, ನಿಮ್ಮ ಚರಣದಾಸಿಯಾಗಿ ನಿಮ್ಮ ಪಾದದಲ್ಲಿ ಬಿದ್ದು ನಾನು ಕೇಳುತ್ತಾ ಇದ್ದೇನೆ. ದೇವ, ನನಗೆ ಯಕ್ಷಲೋಕವನ್ನು ಬಿಟ್ಟು ಬದುಕುವುದಕ್ಕೆ ಆಗುವುದಿಲ್ಲ. ನನಗೆ ಮಾತ್ರವಲ್ಲ, ನನ್ನ ಮಕ್ಕಳು ಏನು ತಪ್ಪು ಮಾಡದೇ ಇದ್ದವರು ಕೂಡ ಶಾಪಕ್ಕೆ ಈ ಕಾಲದಲ್ಲಿ ಒಳಗಾಗಿದ್ದಾರೆ.
ವಿಧಿ ಹೇಗೆ ಎನ್ನುವ ಹಾಗೆ ನಿಮ್ಮ ಬಾಯಿಂದಲೇ ಬರಬೇಕು, ನಿಮ್ಮ ಬಾಯಿಂದಲೇ ಬರಬೇಕು. ಕಾಟಕಿ ಮರುಕದಿರು. ವಿಷಮ ಕಾಲದಲ್ಲಿ ಆಗಬಾರದ್ದು ಆಗಿ ಹೋಯಿತು. ಸತ್ಯ. ನನಗೂ ಈಗ ಪಶ್ಚಾತ್ತಾಪ ಮೂಡುತ್ತಿದೆ. ನಿನ್ನ ಪತಿಯನ್ನು ನಿವಾರಿಸಿದಾಗಲೇ ನಾನು ಜಾಗೃತನಾಗಬೇಕಿತ್ತು. ಋಷಿಗಳಾದ ನಾವು ನಿಗ್ರಹಕ್ಕೆ ಮನ ಮಾಡಬಾರದು. ಆದರೆ ಕಾಲ ನಮ್ಮಿಂದ ಇಂತಹ ಕೃತ್ಯಗಳನ್ನು ಮಾಡಿಸಿತು ಎನ್ನಬೇಕಷ್ಟೇ. ಆದರೂ ಈಗ ನಿನಗೆ ವಿವೇಕ ಜಾಗೃತವಾಯಿತಲ್ಲ. ನನ್ನ ಶಾಪದಂತೆ ನೀನು ಪುನಃಭೋಜ್ಯರಾದ ರಾಕ್ಷಸಿಯಾಗುವುದನ್ನು ತಡೆಯಲು ಸಾಧ್ಯವಿಲ್ಲ. ಆದರೆ ಮುಂದೆ ಲೋಕಾಭಿರಾಮನಾಗಿ ಶ್ರೀಮನ್ನಾರಾಯಣೆ ಭೂಮಿಯಲ್ಲಿ ಅವತಾರವೆತ್ತುತ್ತಾನೆ. ಆತನ ಶಸ್ತ್ರಾಘಾತದಿಂದ ನಿನ್ನ ರಾಕ್ಷಸಕಾಯ ನಾಶವಾಗಿ ಮತ್ತೆ ಪೂರ್ವರೂಪ ಬರುತ್ತದೆ. ನಿನಗೆ ಯಕ್ಷಲೋಕ ಪ್ರಾಪ್ತಿಯಾಗುತ್ತದೆ. ಶುಭವಾಗಲಿ, ಹೋಗು.
ಈ ತಾಟಕಾವನದಲ್ಲಿ ಹಲವಾರು ದಿನಗಳಿಂದ ಆಹಾರಕ್ಕಾಗಿ ಸಂಚರಿಸುತ್ತಾ ಇದ್ದೇವೆ. ಸರಿ ಬಾಹು ತಾಯೇ ಹಸಿವೆ ಹಸಿವೆ ಏನು ಮಾಡುವುದು ಎಂದು ಆಲೋಚಿಸಿದರೆ ಅಂತಲ್ಲ ಪರಿಮಳ. ಏನದು? ನರವಾಸನೆ. ಇವರನ್ನು ತಿನ್ನಬೇಕು. ಏನು ಕಾಣುತ್ತಿದೆ? ಬೇಡಮ್ಮಯ್ಯ. ಕಾಲದಿಂದ ಈ ತೋಟಗಾವನದಲ್ಲಿ ಇರುವವರು ನಾವು. ಆದರೆ ಎಷ್ಟು ಸಮಯ ಆಯಿತು, ತಿನ್ನುವುದಕ್ಕೆ ಅನ್ನ ಇಲ್ಲ. ಅನ್ನ ಬಿಡಿ, ಒಂದು ತುಂಡು ಮಾಂಸ ಕೂಡ ಇಲ್ಲ. ಏನೂ ಇಲ್ಲ. ಅಗ್ನಿ ಬಾಧಿಸುತ್ತಾ ಇದೆ, ಗಂಟಲು ಒಣಗುತ್ತಾ ಇದೆ. ಇದಕ್ಕೆ ನೀನೇ ದಾರಿ ತೋರಿಸ್ಬೇಕಮ್ಮ. ಅಂತಲ್ಲ ಪರಿಮಳ. ಭಕ್ಷ್ಯಗಳು ಏನಾಯ್ತು? ಜನರು ಮಾಂಸವನ್ನು ಬಿಡುತ್ತಾ ಇದ್ರು. ಈ ಕೂಡಲೇ ತಡ ಮಾಡುವುದಲ್ಲ, ಅವರನ್ನು ತಿನ್ನಬೇಕು. ಏನು ಮಾಡೋಣ? ನಿಲ್ಲರು ಜಮರಂ ನಿಲ್ಲರು. ಅಲ್ಲದುದಯದ ಕಿನ್ನೆಗಳು ಹೊಲ್ಲಿರಿ ಬಿಡಿದವರ. ಏನಂದಿರಿ? ನಮಗೆ ಆಹಾರ ಕೊಡದಿದ್ದರು ಇರಲಿಲ್ಲ. ಆದರೆ ನಮ್ಮನ್ನು ಅಣಗಿಸಿದರೆ ಬಿಡಬಾರದು. ಆ ಪ್ರವನ್ನು ಸೇರಿ ಅಲ್ಲಿರುವ ಜನ ಮುಂಡಗಳನ್ನು ಏನು ಏನು ನಿಮ್ಮ ಬಿಡದಿ ಜನಗಳ ನನಗೆ ಮಾಂಸ ಎಂದರೆ ಬಹಳ ಪ್ರಿಯವಾದ. ಅವರ ಮಾಂಸವನ್ನು ಅವರ ದೇಹದಿಂದ ತೆಗೆದು ಅದನ್ನು ಮೆಲ್ಲಬೇಕು. ನೀನೇನು ಸೋದರ ದಣವನ
ಜನ ಜಾನುವಾರುದಿರೆ ಧನುಜೆಯು ಬದುಕೆ ಕೊಂಡವರೂರ ತೊರೆದಿರಲು ಘನ ಕಲುಷ ಕಾಂತಾರವಾಯಿತಿಲ್ಲಿಯೇ ಮುಂದೆ ನೆಲೆಯಾದಳ ರಕ್ಕಸಿ ಹೌದು ಮಕ್ಕಳೇ, ಮಕ್ಕಳೇ ಗುರುಗಳೇ, ಕೇಳಿದಿರಲ್ಲ ತಾಟಕಿಯ ಪೂರ್ವವೃತ್ತ ಅಂತ. ಹೌದು. ಅಪಾತ್ರರಲ್ಲಿ ಅತಿಯಾದ ಶಕ್ತಿ ಸಂಗ್ರಹವಾದರೆ ಇದೇ ದುಸ್ಥಿತಿ ಆಗುವುದು ನೋಡಿ. ಸರಿ. ಆ ಶಾಪಗ್ರಸ್ತ ತಾಯಿ ಮಕ್ಕಳು ಸಮೃದ್ಧವಾದ ಕಲುಷ ಮತ್ತು ಮಲದ ಎಂಬ ಪ್ರದೇಶಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿದ್ದಾರೆ. ಅಳಿದುರಿದ ಜನರೆಲ್ಲ ಜೀವ ಭಯದಿಂದ ವಲಸೆ ಹೋಗಿದ್ದಾರೆ. ಓಹೋ. ಈಗ ಆ ತಾಟಕಿ ಮತ್ತು ಮಾರೀಚ ಸುಬಾಹು ಇವರು ಇಲ್ಲಿ ಗರ್ಜಿಸುತ್ತಾ ತಮ್ಮ ಸಾಮ್ರಾಜ್ಯದಲ್ಲಿ ಮೆರೆಯುತ್ತಾ ಇದ್ದಾರೆ. ಅದು ಕೇಳುತ್ತಾ ಇದೆಯಲ್ಲ. ನಿನಗೆ ಕೇಳಿದೆಯೇನೋ ತಾಟಕಿಯ ಜನರಗಾದಂಗೆ ಕೆರಳಿ ಕರ್ಸಿದುದ ಧ್ವನಿಯು ತಳುವುದೇ ಕೊಲುವುದಾಗೆ ಏನಾಲು ಮಡಿದೆಲ್ದಾಗ ಮಕ್ಕಳೇ, ಕೇಳಿದಿರಲ್ಲ ದುಷ್ಟ ತಾಟಕಿಯ ಅಟ್ಟಹಾಸ. ಆಕೆ ಅತಿ ದೂರದಿಂದಲೇ ಮಾನವರಾದ ನಮ್ಮ ತನುಗಂಧವನ್ನು ಅನುಸರಿಸಿ ಈ ಕಡೆಗೆ ಬರುತ್ತಾ ಇದ್ದಾರೆ. ಓಹೋ. ಆದ್ದರಿಂದ ರಾಮ, ನಿನ್ನ ಧನುಷರಗಳನ್ನು ಹಿಡಿದುಕೋ, ಆಕೆಯನ್ನು ಕೊಳ್ಳಲು ಸಿದ್ಧನ. ಚಿತ್ತವಿದಲೆ ಮುನಿ ಪೋತ ಮನಾರಿಯ ಹತ್ಯೆಯ ಎಸಗುವುದು ಗೋ ಕ್ಷತ್ರಿಯನಾದನ ಗುತ್ತಮ ಎನಿಪುದೆ ಹತ್ತದಿ ಪಾತಕವು ಚಿತ್ತವಿದಲೆ ಮುನಿ ಪೋತ ಮನಾರಿಯ ಹತ್ಯೆಯ ಎಸಗುವುದು ಗೋ ಮುನಿ ಪೋತಮ ಗುರುದೇವ, ರಾಮ, ತಾಟಕಿಯು ರಾಕ್ಷಸಿಯಾದರೂ ಹೆಣ್ಣಲ್ಲವೇ? ಈಗ ತಾಟಕಿಯನ್ನು ಕೊಲ್ಲಬೇಕೆಂದು ನೀವು ಅಪ್ಪಣೆಯನ್ನು ನೀಡುತ್ತಿದ್ದೀರಿ. ಹ, ಒಂದು ವೇಳೆ ತಾಟಕಿಯನ್ನು ನಾನು ಕೊಂದೆ ಎಂದಾದರೆ ಸ್ತ್ರೀ ಹತ್ಯೆ ಪಾತಕವು ನನಗೆ ತಟ್ಟುವುದಿಲ್ಲ. ಕ್ಷತ್ರಿಯನಾದ ನನಗೆ, ಸೂರ್ಯವಂಶೀಯನಾದ ನನಗೆ ಇದು ಧರ್ಮಸಮ್ಮತವೇ ದೇವ? ರಾಮ, ಇಷ್ಟೆಲ್ಲ ಕತೆ ಕೇಳಿದ ಮೇಲೂ ನಿನಗೆ ಈ ಸಂದೇಹ ಬಂದಿದೆ ಅಲ್ಲ? ಹೌದು. ಏನಲೆಂದ ಕೌಶಿಕ ಧರ್ಮ ಕಂಟಕೀಗೆ ಈಕೆಯನ್ನು ಕೊಲ್ಲುವುದು ತರವು ವನಿತೆ ಸಾಸಿದ ಗಜ ಬಲವ ಪಡಿನನುಮಾನ ದೊರೆಯಲ್ಲದೆ ವತ್ಸ ರಾಮ, ದೇವ, ನೀನು ಕೇಳಿದಂತಹ ಸಂದೇಹದಲ್ಲಿ ಯಾವ ತಪ್ಪೂ ಇಲ್ಲ. ತಾಟಕಿಯು ಸ್ತ್ರೀ ಹೌದು, ಆದರೆ ಆಕೆ ಮಾದರಿ
ಸುಂದರಿ ಸ್ತ್ರೀ ಆಗಿದ್ದಳೆ. ಆಕೆಯನ್ನು ಕೊಂದರೆ ನಿನಗೆ ಪಾತಕ ಅಂಟೀತು. ಆದರೆ ಆ ತಾಟಕಿಯ ಗುಣ, ನಡತೆ, ಸ್ವಭಾವ ಇದು ಯಾವುದರಲ್ಲಿಯೂ ಹೆಣ್ತನ ಎಂಬುದು ತೋರಿ ಬರುತ್ತಾ ಇಲ್ಲ. ಯಜ್ಞ ಕಂಟಕಿಯಾಗಿ ಈ ಪ್ರದೇಶದಲ್ಲಿ ಯಾಗ ಯಜ್ಞಾದಿಗಳನ್ನು ನಡೆಸುತ್ತಿರುವ ಸಜ್ಜನರಾದ ಋಷಿಮುನಿಗಳಿಗೆ ಈಕೆ ತೊಂದರೆಯನ್ನು ನೀಡುತ್ತಾ ಇದ್ದಾಳೆ. ಹಾಗಾಗಿ ಈಕೆಯನ್ನು ಕೊಲ್ಲದೇ ಇದ್ದರೆ ತಪ್ಪಾದೀತು ರಾಮ. ಆದರೆ ಗುರುಗಳೇ, ಈ ಹಿಂದೆ ಸ್ತ್ರೀ ಹತ್ಯೆ ಅನಿವಾರ್ಯ ಎನಿಸುವ ನಿದರ್ಶನಗಳಿವೆಯೇ? ಬಹಳ ಇದೆ ರಾಮ. ಯಾವುದದು? ಭಗವಂತನಾದ ಶ್ರೀಹರಿಯು ಲೋಕಕ್ಕೆ ಮಂಗಳವನ್ನುಂಟು ಮಾಡಲು ಬಂದಾಗ ಇದಕ್ಕೆ ತಡೆಯನ್ನುಂಟು ಮಾಡಿದ ಭೃಗುಮುನಿಯ ಹೆಂಡತಿಯಾದ ಆ ಖ್ಯಾತಿ ದೇವಿಯ ಸಂಹಾರಕ್ಕೆ ಚಕ್ರಾಯುಧವನ್ನೇ ಪ್ರಯೋಗಿಸಿದ. ಪಿತನಾಜ್ಞೆಯಂತೆ ಪರಶುರಾಮ ತನ್ನ ತಾಯಿಯ ಕಡೆ ತಲೆಯನ್ನೇ ಕಡಿದ. ಹೀಗೆ ಅನೇಕ ನಿದರ್ಶನಗಳಿವೆ. ಆದರೆ ರಾಮ, ನನ್ನ ಆದೇಶವನ್ನು ಮೀರುವುದು ನಿನಗೆ ತರವೇ? ಹಾಗಾಗಿ ಧನುಷರಾಯುಧಗಳನ್ನು ಎತ್ತಿಕೋ. ನನ್ನ ಆದೇಶವನ್ನು ನಿನ್ನ ಧರ್ಮವೆಂದು ಪಾಲಿಸು. ಇದು ಬರುತ್ತಾ ಇದ್ದಾಳೆ ತಾಟಕಿ. ಅಪ್ಪಣೆ ಗುರುದೇವ. ಯಾರೋ ಮನುಜ ಯವನರಿಂದ ಎನ್ನ ಘೋರವನ್ನು ಅಳೆಯುತ್ತಿರುವ ಕಾರಣಗಳೇನು ನಿಮ್ಮ ಊರದಾವುದು? ಕಾರಣಗಳೇನು ನಿಮ್ಮ ಊರದಾವುದು? ಈ ತಾಟಕವನದಲ್ಲಿ ಹಲವು ದಿನಗಳಿಂದ ನರರ ವಾಸನೆ ನನ್ನ ನಾಸಿಕಕ್ಕೆ ಬಡಿಯಲಿಲ್ಲ. ಇಂದು ಬಂದು ನೋಡಿದರೆ ಚಿಕ್ಕ ಹುಡುಗ ತಿನ್ನುವ ಎಂಬ ಬಂದರೆ ಧನಸ್ಸನ್ನು ಹಿಡಿದು ಯುದ್ಧಕ್ಕೆ ನಿಂತಿರುವೆಯಾ? ಯಾಕೆ ಬಂದೆ? ಯಾರ ಉದ್ದೇಶದಿಂದ ಬಂದೆ? ಯಾರು ನಿನ್ನನ್ನು ಕಳುಹಿಸಿ ಹೇಳಬೇಕು? ಯಾರೇ ನಿನಗೆ ಮನವ ನಡೆದು ಯಾರೇ ಯಾರೇ ಯಾರು ನಿನಗೆ ಮನವ ನಡೆದು ಬಾರು ಮುದ್ದೆ ನೀಡಿದವರು ಕ್ರೂರೆ ಬಂದು ವಾಸ ಇರಲು ಸಾರದೆ ಕೆಲಕ್ಕೆ ಕ್ರೂರೆ ಬಂದು ಮತೆ ಇರಲು ಸಾರದೆ ಕೆಲಕ್ಕೆ ಮಾತು ಮಾತಿಗೂ ಇದು ನಿನ್ನವನ ತಾಟಕಾವನ ಎಂದು ಹೇಳುತ್ತಿರುವೆಯಲ್ಲ. ಇಡೀ ಭೂಮಂಡಲವೇ ದಶರಥ ಭೂಪತಿಗಳಂತೆ ಎಂದಾದರೆ ಈ ವನವನ್ನು ನಿನಗೆ ಉಮ್ಮಳಿಯಾಗಿ ಕೊಟ್ಟವರು ಯಾರು? ಅಥವಾ ನೀನಾಗಿಯ ಸಾಲು ಮರಗಳನ್ನು ನೆಟ್ಟು ಪೋಷಿಸಿದ ವೃಕ್ಷಪ್ರಿಯ ರಾಕ್ಷಸಿಯೇ? ಇದೋ ಹೇಳುತ್ತಿದ್ದೇನೆ ಕೇಳು. ವಿಕಾರವಾಗಿ ಅರಸುತ್ತ ಸಮೃದ್ಧವಾಗಿದ್ದ 2 ಊರುಗಳನ್ನು ಮಸನ ಸದೃಶವನ್ನಾಗಿ ಮಾಡಿಸಿದ ಎಲ ಪಿಶಾಚಿ ರೂಪದ ರಾಕ್ಷಸಿಯೇ, ಒಳ್ಳೆಯ ಮಾತಿನಲ್ಲಿ ಹಿಂದೆ ಹೋದರೆ ಲೇಸು, ಇಲ್ಲವಾದರೆ ನನ್ನ ಶರದ ರುಚಿಯನ್ನು ತೋರಿಸಿಯೇನು? ಎನ್ನುವುದರೊಳಗೆ ಬಂದು
ನಿನ್ನ ಗೊಡ್ಡು ಮುನಿಯ ಜೊತೆಗೆ ತಿನ್ನ ದುಡಿಯೇನು ಗಂಧ ಹೋಗ ಗೊಡ್ಡು ಮುನಿ ನೋಡು ನೋಡು ಬಿಳಿ ಬಿಳಿ ಕಣ್ಣು ಬಿಡುತ್ತಾ ಅವನ ಉದ್ದೇಶದಿಂದ ಅವ ನಿನ್ನನ್ನು ಕಳುಹಿಸಿದ್ದ ಉಳಿಯಗೊಡನು ನಿನ್ನನ್ನು ಹಲ್ಲು ತಾಕದೆ ನುಂಗುವಾಗ ಯಾರು ಪ್ರಶ್ನಿಸ್ತಾರೆ ನೋಡ್ತಾರೆ ಹಲ್ಲಮನೆಯ ನಂಜುವ ಇಲ್ಲಿ ನಿನ್ನ ವಿರುದ್ಧದವರೇ ಕೊಲ್ಲದುಳಿ ಏನು ಕೈಲಾಗದವ ಮೈಮರಚಿಕೊಂಡ ಎಂಬಂತೆ ಹಲ್ಲು ಮಸೆಯಿಂದ ನನಗೆ ಹೆದರಿಸಿದರೆ ಹೆದರಿ ಓಡುವ ಪೋರ ನಾನೆಂದು ಭಾವಿಸಿ ಏನು ಮಹಾ ಸೂರ್ಯವಂಶಿ ದಾಶರಥಿ ರಾಮನೆಂಬವ ನಾನೇ ಒಳ್ಳೆಯ ಮಾತಿನಲ್ಲಿ ಹಿಂದೆ ಹೋಗದಿದ್ದರೆ ಏನು ಮಾಡು ಅಟ್ಟುತ್ತೇನೆ ಜಾಗ್ರತೆ ಬಾ ಮುಂದೆ ಕಳಹು ಬೇಗ ಎನ್ನ ಕೈಯೊಳಡಿವ ಮುನ್ನವೇ ನಮ್ಮಮ್ಮನಾದ ತಾತಕಿಯನ್ನು ಕೊಂದೆಯೇನು ನಮ್ಮ ವನದಲ್ಲೇ ಸುತ್ತಾಡುತ್ತಾ ಬಂದಿಯೇನು ಒಂದವ ಮಾರೀಚ ಇನ್ನೊಂದು ಕೊಲ್ಲದ ಬಿಡುವವನು ನಾನಲ್ಲವೋ ರಾಮನ
ಹಾಗೆ ಘೋರವನ್ನು ಧನುವೇದಿಕೆ ನೋಡೈ ನೀನು ಒಳ್ಳೆಯ ಮಾತಿನ ಔಷಧಿ ನಿಮಗೆ ತಟ್ಟದು. ಹಾಗಾಗಿ ದಿವ್ಯಾಸ್ತ್ರದ ಔಷಧವನ್ನು ಪ್ರಯೋಗಿಸಬೇಕಾಗಿದೆ. ಗುರುಗಳೇ, ಭಲೆ ಭಲೆ ಮೆಚ್ಚಿದೆ ನಿನ್ನ ಯುದ್ಧ ಕೌಶಲವನ್ನು. ಅದನ್ನು ಕಂಡು ನಾನು ಮಾರು ಹೋದೆ ರಾಮ. ಮಾರೀಚನನ್ನು ಮಾನವಾಸ್ತ್ರದಿಂದ ಹಾಗೂ ಸುಬಾಹುವನ್ನು ಅಗ್ನಿಶರ ವಾಯುವ್ಯಾಸ್ತ್ರದಿಂದ ಸಂಹರಿಸಿದ ನೀನು ಲೋಕಕಂಟಕವನ್ನು ನಿವಾರಿಸಿದ್ದೀಯ. ಹೀಗೆ ಸಿದ್ಧಾಶ್ರಮವನ್ನು ಶುಚಿಗೊಳಿಸಿದ್ದೀಯ. ಇಂದು ಯುದ್ಧವೂ ಅಂತ್ಯವಾಯಿತು. ಹಾಗೆ 7ನೇ ದಿನವಾದ ಇಂದು ಯಾಗವು ಪೂರ್ಣವಾಗಿದೆ. ಹೀಗಾಗಿ ರಾಮ, ನನ್ನ ಉದ್ದೇಶವು ಇಂದಿಗೆ ಪೂರ್ಣವಾಯಿತು. ನಿನ್ನ ಲಕ್ಷ್ಯವನ್ನು ನೀನೇ ಹುಡುಕಿಕೊಂಡು ಹೋಗುವ ಸಮಯ ಬಂದಿದೆ. ಅದೋ ದೇವತೆಗಳು ಸಂತುಷ್ಟಗೊಂಡು ನಿನ್ನ ಮೇಲೆ ಸುಮವೃಷ್ಟಿಯನ್ನು ಸುರಿಯುತ್ತಾ ಇದ್ದಾರೆ. ಹಾಗಾಗಿ ರಾಮ, ನಿನ್ನ ಕರ್ತವ್ಯವನ್ನು ನೀನು ಮಾಡಬೇಕಾಗಿದೆ. ಲೋಕಾಭಿರಾಮನಾಗಿ ಯಶೋವಂತನಾಗಿ ಬಾಳು ಮಗನೇ. ನಾನಿನ್ನು ಸಿದ್ಧಾಶ್ರಮಕ್ಕೆ ತೆರಳುತ್ತೇನೆ. ಅವರೆಲ್ಲರನ್ನು ಸರ್ವನಾಶಗೊಳಿಸ್ತೇನೆ ಎನ್ನುವ ಹಾಗೆ ಭರವಸೆ ನುಡಿಯನ್ನು ಆಡಿ ಬಂದವ ಈ ಇಂದ್ರಾರಿ ತಡ ಮಾಡುವುದಿಲ್ಲ. ಬೇಕು ಬೇಕಾದಂತ ಆಯುಧವನ್ನು ಧರಿಸಿ ಸಾಗುತ್ತಾರೆ. ಬಂದಂತಹ ಕವಿ ಸೈನ್ಯವನ್ನು ಹೊಡೆದೋಡಿಸಿ ಆಗಿದೆ. ಇನ್ನು ಹೀಗೆ ಯುದ್ಧ ಮಾಡುವುದಲ್ಲ, ಮತ್ತೆ ನಾನು ಏನು ಮಾಡುತ್ತೇನೆ ಹೇಗೆ ಮಾಡುತ್ತೇನೆ ಎನ್ನುವುದು ವಿರೋಧಿ ಪಕ್ಷಕ್ಕೂ ಅರ್ಥವಾಗಕೂಡದು. ಅದಕ್ಕೆ ಬೇಕಾಗಿ ಮೋಡದ ಮರೆಯಲ್ಲಿ ಮಾಯಾ ಯುದ್ಧವನ್ನು ಮಾಡುತ್ತೇನೆ. ಶರವೃಷ್ಟಿಯನ್ನು ಸುರಿಸುವಾಗ ಯಾರಾತನಲ್ಲೂ ವಿಧರಿಸುವುದು ನೋಡುತ್ತೇನೆ. ಕಂಡು ರಾಮ
ಕಂಡು ಎಂತಹ ಅಪರಿಚಿತ ದೃಶ್ಯವನ್ನು ನಾನು ಈ ರಣರಂಗದಲ್ಲಿ ಕಾಣುತ್ತಾ ಇದ್ದೇನೆ. ನಮ್ಮ ಕಪಿಗಳೆಲ್ಲ ಧರೆಗುರುಳಿದ್ದಾರಲ್ಲ, ಕಾರಣ ಏನು ಅಂತ ನೋಡಿದರೆ ಅಂಬರ ಪಥದಲ್ಲಿ ಒಂದೆಡೆ ಧನುಸ್ಸಿನ ಟೇಂಕಾರ ಕೇಳಿಸುತ್ತಾ ಉಂಟು, ಇನ್ನೊಂದೆಡೆ ಗರ್ಜನೆ ಕೇಳಿಸುತ್ತಾ ಉಂಟು. ಅಂತಹ ದುಷ್ಟ ಶಕ್ತಿಯನ್ನು ಧರೆಗೇಳಿಸುವುದಕ್ಕೆ ಬೇಕಾಗಿ ಶಬ್ದವೇದಿ ವಿದ್ಯೆಯನ್ನು ಪ್ರಯೋಗಿಸುತ್ತೇನಂತೆ. ಮೋಡದ ಮರೆಯಲ್ಲಿದ್ದುಕೊಂಡು ಶರವೃಷ್ಟಿಯನ್ನೇ ಪ್ರಯೋಗಿಸುತ್ತಾ ಇದೆ. ಆ ಕಾಲಕ್ಕೆ ಶಬ್ದವಿದ್ಯೆಯನ್ನು ಪ್ರಯೋಗಿಸಿ ನನ್ನನ್ನು ನಿನ್ನ ಸಮ್ಮುಖದಲ್ಲಿ ಬರಮಾಡಿಸಿಕೊಂಡೆಯ. ಬಂದವ ಯಾರು ಅಂತ ನೋಡಿದ್ರೆ ಎಲ್ಲ ಎಲ್ಲ ಮಡ ಮಾನವ ಪತಿ. ನೀನೇನು ನಿನ್ನ ಹಣೆ ಬರಹ ಎಷ್ಟೆನ್ನುವುದು ಚೆನ್ನಾಗಿ ತಿಳಿದಿದ್ದೇವೆ. ಒಂದು ಊರಿನ ಅರಸನಾಗಬೇಕಾದವ, ಅದೇ ನಿನ್ನ ದುರ್ವಿಧಿ ನೋಡು. ಕಾಡಿಗೆ ಬಂದಿ 10 ಜನರನ್ನು ನೋಡಿಕೊಳ್ಳಬೇಕಾದಂತಹ ಹೊಣೆಯನ್ನು ಹೊತ್ತಂತಹ ನೀನು ಆ ಪೀಠವನ್ನು ಬಿಟ್ಟು ಕಾಡಿಗೆ ಬರಬೇಕಾಯಿತು. ಮಾತ್ರವಲ್ಲ, ಅಲ್ಲಿ ನೆಮ್ಮದಿಯ ಬದುಕುಂಟ ನಿನಗೆ ಇಲ್ಲ. ಹೆಂಡತಿಯನ್ನೇ ಕಳೆದುಕೊಂಡಿ ಇನ್ನು ಪ್ರಜೆಗಳನ್ನು ನೋಡಿಕೊಳ್ಳುವಂತಹ ಅರ್ಹತೆ ನಿನ್ನಲ್ಲುಂಟೋ ಹೇಳು. ತನ್ನ ಹೆಂಡತಿಯನ್ನೇ ಕೊಳ್ಳುವುದಕ್ಕಾಗದೇವ ಈ ಕಾಲಕ್ಕೆ ನನ್ನಲ್ಲಿ ವಿಕ್ರಮ ಉಂಟು ಎನ್ನುವ ಹಾಗೆ ಬಂದಿದ್ದೀಯಲ್ಲ. ಎಲ್ಲ ಮಡದಿಯನ್ನು ಕಳೆದುಕೊಂಡ ಅಥವಾ ನಿನ್ನಲ್ಲಿ ನನ್ನ ಪರಾಕ್ರಮವೇ? ಮಾಯದಿ ನಮ್ಮ ಕಪಿಗಣವನ್ನೇ ಗೆದ್ದೆ ಎಂದೇ ಅಲ್ಲ, ಹೇಗೆ ಗೆದ್ದೆ? ನನ್ನ ವಿಶೇಷವಾದಂತಹ ಮಾಯ ವಿದ್ಯೆಯನ್ನು ಪ್ರಯೋಗಿಸುವುದರ ಮೂಲಕ. ಹೌದಲ್ಲ, ಯಾಕೆ ಭೂಮಿಯಲ್ಲಿ ನಿಂತು ಯುದ್ಧ ಮಾಡಬಾರದು ಎಂಬುದಾಗಿ ಯಾರಾದರೂ ನಿನಗೆ ಆದೇಶಿಸಿದರೆ? ಇಲ್ಲವಲ್ಲ, ಹಾಗಾದ್ರೆ ಯಾಕೆ ಅದೃಶ್ಯನಾದೆ? ನಮ್ಮ ಕಪಿಗಳೊಡನೆ ಹೋರಾಟವನ್ನು ಮಾಡುವುದಕ್ಕೆ ಕಷ್ಟವಾಯಿತು. ಮಂತ್ರೋಚ್ಚಾರಣೆಗೆ, ಬಾಣ ಪ್ರಯೋಗಕ್ಕೆ ಮನಸ್ಸನ್ನು ನಿಯಂತ್ರಿಸುವುದಕ್ಕೆ ಕಪಿಗಳು ಬಿಡುತ್ತಿರಲಿಲ್ಲ. ಆದುದರಿಂದ ಅದೃಶ್ಯನಾದೆ ಅಲ್ಲೇ. ಈಗ ಏನಾಯ್ತು ನಿನ್ನ ಮಾಯೆ? ಈ ಸೂರ್ಯ ಕುಲಿತನಾದ ರಾಮನ ಒಂದೇ ಒಂದು ಶಬ್ದವೇದಿ ಬಾಣದ ಪ್ರಯೋಗದಿಂದ ಮುಗೀತಲ್ಲ ನಿನ್ನ ಮಾಯೆ. ಏನೆಂದೆ ನೀನು? ನನ್ನ ಮಡದಿಯನ್ನು ಕಳೆದುಕೊಂಡ ಕಾರಣ ನನಗೆ ಅದಮತ್ತು ಉಂಟಾಗುತ್ತದೆ ಅಲ್ವೇ? ಯಾರೋ ನಿನಗೆ ಹೇಳಿದ್ದು ಒಬ್ಬನ ಹೆಂಡತಿಯನ್ನು ಕಳೆದುಕೊಂಡ ಕಾರಣ ಆತನಿಗೆ ಅದಮತನ ಪ್ರಾಪ್ತಿಯಾಗುತ್ತದೆ ಎಂದಾದರೆ ಆ ಕಳೆದುಕೊಳ್ಳುವಿಕೆ ಕಾರಣನಾದ ಕಳ್ಳನಿಗೆ ಯಾವ ಗತಿ ಪ್ರಾಪ್ತಿಯಾಗಬೇಕು? ಹೆಣ್ಣು ಮಕ್ಕಳನ್ನು ತರುವುದು ನಮ್ಮಲ್ಲಿ ಹೆಮ್ಮೆಯ ವಿಚಾರ. ಇಂದ್ರಾರಿ, ನಾನಾಡುವ ಮಾತನ್ನು ಚೆನ್ನಾಗಿ ಕೇಳು. ಇಂದಿನ ದಿನ ಈಗ ಎಲ್ಲಿಯೇ ಅಡಗಿರು, ಪಂಚಭೂತಗಳೆನಿಸಿದ ಜಲ, ವಾಯು, ಅಗ್ನಿ, ಭೂಮಿ, ಆಕಾಶಗಳಲ್ಲಿ ಎಲ್ಲೇ ಅಡಗಿರು. ಅಷ್ಟೇ ಅಲ್ಲ, ನಿನ್ನ ತಾಯಿಯ ಗರ್ಭಾಂಬುದಿಯನ್ನೇ ಪುನಃ ಆಶ್ರಯಿಸಿದರು ನಿನಗಿನ್ನು ಉಳಿಗಾಲವಿಲ್ಲ. ಮುಂದೆ ಬಾ, ಮುಂದೆ ಬಾ.
ಮಕ್ಕಳಾದಂತಹ ನಿಮ್ಮ ಸಮ್ಮುಖದಲ್ಲಿ ಯಾವ ವಿದ್ಯೆಯನ್ನಾದರೂ ಪ್ರಯೋಗಿಸಬಹುದು. ಎಷ್ಟು ಸುಲಭವಾಗಿ ಅರಿಗಳ ನಾಶವಾಗುತ್ತದೆ ಅದು ಮುಖ್ಯ. ಆ ಕಾರಣದಿಂದಲೇ ಅಸುರವಾದಂತಹ ನಮಗೆ ಮಾಯಾ ವಿದ್ಯೆಯೇ ಭೂಷಣ. ಹಾಗಾಗಿ ಅದನ್ನೇ ಪ್ರಯೋಗಿಸಿದೆ. ಈ ಕಾಲಕ್ಕೆ ನನ್ನ ಸಮ್ಮುಖದಲ್ಲಿ ಬಂದು ನನ್ನನ್ನೇ ಕೊಲ್ಲುತ್ತದೆ ಎನ್ನುವ ಹಾಗೆ ಆಡ್ತೀಯಲ್ಲ. ಕುರಿಗಳು ನೀವು, ನಿಮ್ಮಂತವರ ಪಾಲಿಗೆ ಹರಿಸದೃಶ ನಾನು. ಅಂತಹ ನನ್ನ ಹಸಿವೆಗೆ ನೀವು ಮಾಂಸಗಳಾಗಿ ಒದಗಬೇಡಿ. ಜತನ ನಮ್ಮ ನಿಮ್ಮ ಮಧ್ಯೆ ಇರುವಂತಹ ವ್ಯವಹಾರ ವ್ಯತ್ಯಾಸವನ್ನು ನೀನೇ ಒಪ್ಪಿಕೊಂಡೆಂದಾಯ್ತು. ಗುರಿ ಸಾಧನೆ ಯತ್ನದಲ್ಲಿ ದಾರಿಗಳ ಆಯ್ಕೆ ಯಾವುದಾದರೂ ಸರಿ ನೀವು ನಂಬುತ್ತೀರಿ. ಆದರೆ ನಾವು ಹಾಗಲ್ಲ. ಆ ದಾರಿ ಧರ್ಮಪಥಗಾಮಿಯಾಗಿರಬೇಕು, ಲೋಕ ಮೆಚ್ಚುವಂತಿರಬೇಕು. ಆನೆ ನಡೆದದ್ದೇ ಹಾದಿ ಎಂದು ನಂಬುವಷ್ಟು ಮೂರ್ಖರು ನಾವಲ್ಲ. ನಮ್ಮದು ಹಾಗೆ ಭಂಗಿಸುವುದಕ್ಕೆ ಏನು ಮಾಡಿದಿರಿ? ಅಪಹರಿಸಿ ಬರಿಕೆನೆಂದು ರಘುವರ್ಧನಗಳ ಬಿಡಲಂದು ಪ್ರಾರಂಭವಾದಂತಹ ದಿನದಿಂದ ಇಂದಿನ ತನಕ ನಿಮ್ಮ ಲಂಕೆಯ ರಾಕ್ಷಸರು ಆಡಿದಂತಹ ಚರ್ವಿತ ಚರ್ವಣ ವಾಕ್ಯ ಒಂದೇ. ಲಂಕೆಯ ಸ್ತ್ರೀಗೆ ನಿನ್ನಿಂದಾಗಿ ಅವಮಾನ ಆಗಿದೆ, ಅದರ ಸೇಡನ್ನು ತೀರಿಸುವುದಕ್ಕೆ ಬೇಕಾಗಿ ನಿನ್ನ ಮಡದನ್ನು ಅಪಹರಿಸಿದ್ದೇವೆ ಎಂಬುದಾಗಿ ಎಲ್ಲದಕ್ಕೂ ಅದುವೇ ಮೂಲ ಕಾರಣ. ಹೌದು. ಆ ಒಂದು ವಿಷಯವನ್ನು ನಾವು ವಸ್ತುನಿಷ್ಠವಾಗಿ ವಿಮರ್ಶಿಸೋಣ. ಕಾಮಾತುರಳಾದ ಸ್ತ್ರೀಯೊಬ್ಬಳಿಗೆ ಬರಿದೇ ಯಾರಾದರೂ ಶಿಕ್ಷೆಯನ್ನು ವಿಧಿಸಿಯಾರೇ ಹೇಳು? ಖಂಡಿತ ಇಲ್ಲ. ಆಕೆಗೆ ಬುದ್ಧಿ ಹೇಳಿ ಸರಿ ಮಾರ್ಗಕ್ಕೆ ತರುವಂತಹ ಯತ್ನಿಸಬೇಕಾದುದು ಬುದ್ಧಿವಂತರ ಲಕ್ಷಣ. ಆಕೆಗೆ ಹೇಳಿದಂತಹ ಯಾವುದೇ ಹಿತವಾಕ್ಯಗಳು ರುಚಿಸದೆ ಪುರುಷಾತ್ರಿಕರಣಕ್ಕೆ ಮುಂದಾದಾಗ ಆಕೆಗೆ ಶಿಕ್ಷೆಯನ್ನು ವಿಧಿಸಬೇಕಾಯಿತು. ಸೇಡನ್ನು ತೀರಿಸಬೇಕಂತಿದ್ರೆ ನೇರವಾಗಿ ನನ್ನಲ್ಲಿ ಹೋರಾಡಬಹುದಿತ್ತು. ಅದನ್ನು ಬಿಟ್ಟು ಪರನಾರಿಯಾದ ನನ್ನ ಮಡದಿಯನ್ನು ನೀವು ಅಪಹರಿಸಿದಿರಲ್ಲ. ನಿನ್ನ ಅವಿವೇಕತನಕ್ಕೆ ಏನೆಂದು ಹೇಳಲಿ? ನಿನ್ನ ಅಪ್ಪನೂ ಮಾಡಿದ್ದು ಇದನ್ನೇ. ಅಷ್ಟೇ ಅಲ್ಲ, ಸ್ತ್ರೀಯರನ್ನು ಬಂಧಿಸಿ ಈ ನಿಮ್ಮ ಲಂಕೆಯಲ್ಲಿ ಬಂಧಿಸುತ್ತಿರಲ್ಲ. ಅದಕ್ಕೆ ಅದುವೇ ನಿಮ್ಮ ಸಾಹಸ ಅಂತ ನೀವು ಭಾವಿಸಿದ್ದಲ್ಲಿ ಅದಕ್ಕೆ ಇತಿಶ್ರೀಯನ್ನು ಬರೆಯಲಿದ್ದಾನೆ ಈ ರಾಮ. ಹೌದು, ನಿನ್ನ ಪೌರುಷ ಏನಿದೆಯೋ ಯುದ್ಧದಲ್ಲಿ ತೋರಿಸುತ್ತದೆ. ಜಲ ಸಮ್ಮುಖಗಲದ ಚಾಚಿದನು ಇಂದ್ರಾರಿ. ಎಷ್ಟು ದೀರ್ಘವಾದ ಕಾಲ ಹೋರಾಟವನ್ನು ಮಾಡಿದರೂ ಈತನನ್ನು ಸೋಲಿಸುವುದಕ್ಕೆ ನನ್ನಲ್ಲಿ ಶಕ್ತಿ ಸಾಲನೆ ಹೋಯಿತಲ್ಲ. ಬಹುಶಃ ನಾನು ಹೇಗೆ ಹೊಡಿತೇನೋ, ಹೇಗೆ ಬಡಿತೇನೋ ಎಲ್ಲವನ್ನು ಮೊದಲೇ ತಿಳಿದುಕೊಂಡಿದ್ದಾನೋ ಹೇಗೆ? ಇಲ್ಲ, ಈತನಲ್ಲಿ ಕಾಳಗವಲ್ಲ. ಕಾಳಗಕ್ಕೊಂದು ವಿಶ್ರಾಂತಿ ಬೇಕು. ಹಾಗೆಂದು ಕಾಳಗಕ್ಕೆ ವಿಶ್ರಾಂತಿ ಅಲ್ಲ, ಈತನೊಡನೆ ಆಗುತ್ತಿರುವಂತಹ ಕಾಳಗಕ್ಕೆ ವಿಶ್ರಾಂತಿ. ಹಾಗಾದರೆ ಒಂದು ಪಾಯ ಇದ್ದಾನಲ್ಲ, ಇನ್ನೊಂದು ಭಂಗ. ಆ ಹನುಮಂತ ಮೊದಲು ಆತನ ಬಾಲ ಹಿಡಿದು ನೆಲ ಕಪ್ಪಳಿಸ್ತೇನೆ, ಬಳಿಕ ಇವರನ್ನು ನೋಡ್ತೇನೆ. ಕೇಳಿದ್ದೇನೆ ಮಾಯಾವಿ ಕವಿಗಳ ಬರುವ ತೋರೈ ಯಾರೇ ಆದರೂ ನಿನ್ನ ಸಾಹಸಕ್ಕೆ ತಲೆದೂಗಲೇಬೇಕು, ಸಲೇಬೇಕು.
ನೀನು ಶ್ರೀರಾಮನನ್ನು ಎದುರಿಸುವುದಕ್ಕಾಗದೆ ಈಗ ನನ್ನ ಮುಂದೆ ಬಂದು ನಿಂತಿದ್ದೀಯಲ್ಲ. ಸ್ವಲ್ಪ ವಿಶ್ರಾಂತಿ. ಯಾಕೋ ನಿನಗೆ ಆ ಕೋಣಂಡ ರಾಮ? ನನ್ನ ಮುಷ್ಟಿಯ ಒಂದು ಘಾತ ಸಾಕು, ಎದುರಿಸುವಾರು. ಹಿಂದೆ ಉದ್ಯಾನ ನಿನ್ನನು ಶೌರ್ಯವು ಕುಂದಿ ಹೋಯ್ತು. ತಂದೆಯ ಕಾಳಗಕ್ಕೆ ಇದೇನು ಮೊದಲ ಬಾರಿ ನನ್ನ ಭೇಟಿಯಾಗುವುದಲ್ಲ. ಈ ಹಿಂದೆಯೂ ನಮ್ಮ ನೆಲಕ್ಕೆ ಅಕ್ರಮವಾಗಿ ಪ್ರವೇಶಿಸಿದವನಲ್ವೇ ನೀನು? ಯಾವುದೋ ಅಕ್ರಮ? ನಾನು ಸೀತೆಯನ್ನು ರಕ್ಷಿಸುವುದಕ್ಕಾಗಿ ಬೇಕಾಗಿ ಬಂದವನು. ಸೀತೆಯನ್ನು ರಕ್ಷಿಸುವುದಕ್ಕಾಗಿ ಬಂದಂತಹ ನಿನಗೆ ಎಂತ ಸ್ಥಿತಿ ಒದಗಿತ್ತು ಎನ್ನುವುದನ್ನು ಮರೆತೆಯ ನೀನು? ಯಾವುದು? ಬಂದಂತಹ ನೀನು ನಮ್ಮ ಉದ್ಯಾನವನವನ್ನು ಸೇರಿದೆಯ. ಬಂದದ್ದು ಒಂದು ಕೇವಲ ಮಂಗ ಎನ್ನುವಂತಹ ಕಾರಣಕ್ಕಾಗಿ. ನೀನು ಮಾಡುವಂತಹ ಚೇಷ್ಟೆಗಳನ್ನು, ಉಪವನವನ್ನೇ ಹಾಳುಗಡೆಯಿದ್ದನ್ನು ಸುಮ್ಮನೆ ಬಿಟ್ಟೆವು. ಆ ಕಾಲಕ್ಕೆ ಮತ್ತಷ್ಟು ಚೇಷ್ಟೆಯನ್ನು ಹೆಚ್ಚಿಸುವುದಕ್ಕೆ ತೊಡಗಿದಿ. ಆ ಕಾಲಕ್ಕೆ ಇದೇ ಇಂದ್ರಾರಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವುದರ ಮೂಲಕ ನಿನ್ನನ್ನು ಬಂಧಿಸಿದವನಲ್ವೇ ನಾನು? ಸರಿ. ಅಂತ ನನ್ನಲ್ಲಿ ಈ ಕಾಲಕ್ಕೆ ನೀನು ಹೋರಾಟ ಮಾಡುವುದು ನಡೆ. 10,000 ಹೊಲದಲ್ಲಿ ಮುಷ್ಟಿ ಹತ್ತಿಯಲ್ಲಿ ವ್ಯರ್ಥವಗಳು ಅದ್ಯಾಕ ನಿರ್ಬಲ ಸತ್ಯವನ್ನ ಕತೆ ಹೇಳುವುದಾದರೆ ಪೂರ್ತಿ ಹೇಳಬೇಕು. ಕೇಳುವವರಿಗಾದರೂ ಮನೋರಂಜನೆ ಸಿಕ್ಕಿತು. ಹೇಳಿದ್ದು ಸತ್ಯದಾನೆ. ಆಗಲಿ, ನಿನ್ನ ಹೇಳಿಕೆಯಂತೆ ನಾನು ಬ್ರಹ್ಮಾಸ್ತ್ರಕ್ಕೆ ಶರಣಾದೆ ಅಂದುಕೊಳ್ಳೋಣ. ಶರಣಾದದ್ದು ನಾನು ಬಂಧಿಸಿದ್ದು. ಆಯ್ತು ಬಿಡು. ಯಾಕೆ ನಾವು ಯಾರಿಗೆ ಅಲ್ಲದೆ ಹೋದರೂ ನಮ್ಮ ಜನ್ಮಕ್ಕೆ ಕಾರಣರಾದವರಿಗೆ ನಾವು ಗೌರವವನ್ನು ನೀಡಲೇಬೇಕು. ಮತ್ತೆ ಇದೇ ಹೇಳಬೇಕಷ್ಟೇ ಎಂಬ ಸಂಸ್ಕಾರ ನಮ್ಮಲ್ಲಿದೆ. ಅದಕ್ಕೆ ಬೇಕಾಗಿ ಬ್ರಹ್ಮಾಸ್ತ್ರಕ್ಕೆ ನಾನು ಶರಣಾದೆ. ಮತ್ತೆ ನಿನ್ನಪ್ಪ ರಾವಣೇಶ್ವರ ಇದ್ದನಲ್ಲ, ಅವನನ್ನು ಅನಾಯಾಸವಾಗಿ ನೋಡುವ ಕಾರಣಕ್ಕೆ ನಾನು ಶರಣಾದೆ. ಮತ್ತೆ ನನ್ನನ್ನು ಬಂಧಿಸಿದ್ದೀರಲ್ಲ, ಅವನ ದರ್ಶನ ಬೇಕು ಅಂತಾದ್ರೆ ಅಷ್ಟು ಕಷ್ಟಪಡಬೇಕು. ಆಯ್ತು ಬಿಡು. ಕಟ್ಟುವಾಗ ನನ್ನನ್ನು ಎಷ್ಟು ರಥಗಳಿಗೆ ನೀವು ವರ್ಗಾಯಿಸಿದ್ದೀರಿ? ಎಷ್ಟು ರಥಗಳು ನನ್ನ ವಜ್ರ ದೇಹವನ್ನು ಹೊರುವುದಕ್ಕಾಗದೆ ಮುರಿದು ಬಿದ್ದವು. ಹಳೆ ರಥಗಳು. ಅದನ್ನು ನೀನು ಲೆಕ್ಕ ಬಿಟ್ಟಿದ್ದಲ್ಲವೋ ನಾನರಿಯೆ. ಆದರೆ ನನ್ನ ವಜ್ರ ದೇಹವನ್ನು ಹೊರುವುದಕ್ಕಾಗದೆ ನನ್ನ ಕೈಯಡಿಯಲ್ಲಿ ಕಾಲಿನಡಿಯಲ್ಲಿ 10,000 ರಾಕ್ಷಸರು ಸತ್ತು ಬಿದ್ದರಂತೆ. 10,000? ಹತ್ತಲ್ಲ, ಮತ್ತಷ್ಟು 10 ಹೋಗಲಿ, 20 ಹೋಗಲಿ, ಲಕ್ಷಲ್ಲಿ ಹುಟ್ಟಿಸ್ತೇವೆ ನಾವು. ಅದು ಲೆಕ್ಕ ಇಲ್ಲ. ಅದು ಬಿಡು. ಇನ್ನು ನನ್ನ ಮುಷ್ಟಿಯ ಹತಿಯಲ್ಲಿ ಸತ್ತವರು ಅದೆಷ್ಟೋ ಮಂದಿ. ನಿನ್ನಪ್ಪನ ಅಹಂಕಾರದಿಂದ ಅವನ ಮೀಸೆಯು ಸಹಿತ ಇಡೀ ಲಂಕವೇ ಬೆಂಕಿಗೆ ಆಹುತಿಯಾಯಿತು. ಅದೇ ಪರಾಕ್ರಮವನ್ನು ನಿನ್ನ ಮುಂದೆ ತೋರಿಸುತ್ತೇನೆ, ಬಾರೋ ಮುಂದೆ. ಈ ಹಿಂದೆ ಕಾರಣಕ್ಕೆ ಹಾಗೆ ಬಿಟ್ಟಿದ್ದೇವೆ. ಆದರೆ ಇಂದು ಯಾವುದೇ ಕರುಣೆಯನ್ನು ಹೊತ್ತು ಬಂದವಲ್ಲ ಈ ಇಂದ್ರಾರಿ. ಈ ಎತ್ತಿದ ಕತ್ತಿದರೆಲ್ಲ ಕತ್ತನ್ನು ಕತ್ತರಿಸಿ ತಪ್ಪಿಸಿಕೊಂಡ. ಮುಂದೇನು ಮಾಡುತ್ತಾನೆ ಎಂದು ನೋಡುತ್ತೇನೆ. ಅವನಿಜಾತೆ ತೆರದಿ ಮಾಯದ ಯುವತಿಯನ್ನು ನಿರ್ಮಿಸುತ್ತ ಕಡುಗೋನು ಗಳ ಕಿಡಲ ಅನಿಲ ಜನರಿತ ಮಾಯೆ
ಆಕೆ ಅಸಾಧ್ಯವೆಂದ ಎನ್ನುವ ಕಾರಣಕ್ಕೆ ಬೇಕಾಗಿ ಈ ಕಪಿಯಲ್ಲಿ ಹೋರಾಟವನ್ನು ಮಾಡುವುದಕ್ಕೆ ತೊಡಗಿದ್ದೇನೆ ಅಂತಾದರೆ ಈತನಲ್ಲಿ ಕಾಳಗವನ್ನು ಮಾಡಿ ಜಯಿಸುವುದಕ್ಕೆ ನನ್ನಿಂದ ಅಸಾಧ್ಯವಾಗಿ ಹೋಯಿತಲ್ಲ. ಹೌದು, ಇದಕ್ಕೆಲ್ಲ ಕಾರಣ ಸೀತೆ. ಈ ಕಾಲಕ್ಕೆ ನಮ್ಮ ಪಾಲಿಗೆ ದಯ ಒದಗಬೇಕು ಅಂತಿದ್ರೆ ಮೊದಲು ಸೀತೆಯ ತಲೆಯನ್ನು ಕಡಿಯುವುದಕ್ಕೆ ಸಾಧ್ಯ ಉಂಟೆ? ಹಾಗೆ ಮಾಡಿದೆನು ಅಂತಾದ್ರೆ ಆಕೆಗೆ ಬೇಕಾಗಿ ಆಕೆಯನ್ನು ಕರೆತಂದಂತಹ ನನ್ನ ತಂದೆ ಅವರಿಗೆ ತಕ್ಕುದಾದ ಮಗನಾಗಿ ಉಳಿಯುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ ಇಲ್ಲ, ಸೀತೆಯ ತಲೆಯನ್ನೇ ಕಡಿಯಬೇಕು. ಹಾಗೆಂದು ಸೀತೆಯ ತಲೆಯೂ ಉಳಿಯಬೇಕು. ಏನು ಮಾಡಬೇಕು? ಉಪಾಯ ಉಂಟು, ನೋಡಿಕೊಡ್ತೇನೆ. ನೋಡಿರೇನಯ್ಯೋ ಹನುಮ ರಾಕ್ಷಸ ನಿನಗೆ ಮಾಡುವಾಗ್ನಿಯ ನಿತ್ಯ ಗೋರವಿ ಬಂದೆನ್ನ ಬಿಡಿಸೋ ಮತ್ಕಾಂತನನು ಕೂಡಿರ್ಪೆ ಒಮ್ಮೆ ಬದುಕಿಸೋ ನೋಡಿದ ನಯ್ಯೋ ಹನುಮ. ಕಡಿತಾನೆ ಈಗ. ನೋಡಿದೆಯಾ ಹನುಮ, ಹುಲಿಯ ಬಾಯಿಗೆ ಸಿಕ್ಕ ಹುಲ್ಲೆ ಮರಿ ಅಂತಾಗಿದ್ದೇನೆ. ಅಂದು ಅಶೋಕಾವನದಲ್ಲಿ 8 ದಿನಗಳಲ್ಲಿ ನನ್ನ ಪತಿ ಶ್ರೀರಾಮಚಂದ್ರನನ್ನು ನನ್ನನ್ನು ಒಂದಾಗಿಸದೆ ಹೋದರೆ ನೀನು ಆತನ ಬಂಟನೇ ಅಲ್ಲ ಎಂದು ಶಪಥ ಮಾಡಿದ್ದೆ. ಆದರೆ ಇಂದು ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವಾಗಿದ್ದಾರೆ. ದಯಮಾಡಿ ನನ್ನನ್ನು ರಕ್ಷಿಸು ಹನುಮ. ತಾಯಿ ನೀವು ಅಳಬೇಡಿ ತಾಯಿ. ತಾಯಿಯೇ ಅತ್ತರೆ ಮಕ್ಕಳ ಸ್ಥಿತಿ ಏನಾಗಿತ್ತು? ನಾನು ನಿಮ್ಮನ್ನು ರಕ್ಷಿಸುತ್ತೇನೆ ತಾಯಿ, ರಕ್ಷಿಸುತ್ತೇನೆ. ಕತ್ತರಿಸ್ತಾನೆ ಈಗ. ತಡೆ. ಮತಿವಂತ ಕಳನೆ ಕೇಳು, ಮತಿವಂತ ಕಳನೆ ಕೇಳು, ಸುತ ನಿನ್ನ ತಾಳು ಕೇಳು. ಅತಿಬಲ ಮೃತ ಭೂತ ಪತಿ ಭಕ್ತನ ನ್ಯಾಯ, ಅತಿಬಲ ಮೃತ ಭೂತ ಪತಿ ಭಕ್ತನ ನ್ಯಾಯ, ಪದಗತಿ ಅವನಲ್ಲ ಶ್ರುತಿ ಛಾತ್ರ ಕೋವಿದ. ಮತಿವಂತ ಕಳನೆ ಕೇಳು, ಕತ್ತರಿಸ್ತಾನೆ ಈಗ. ತಡೆ. ಹಾ, ಒಂದು ಕುಲದಲ್ಲಿ ಜನಿಸಿದರು ಎಂದಾಕ್ಷಣ ಆ ಕುಲಜಾತರೆಲ್ಲರೂ ಒಳ್ಳೆಯವರು ಅಥವಾ ಕೆಟ್ಟವರು ಎಂದು ತೀರ್ಮಾನಿಸುವುದು ಸಮಂಜಸವಲ್ಲ. ಓಹೋ, ನೀನು ಕಳಜಾತಿಯಲ್ಲೇ ಜನಿಸಿರಬಹುದು, ಹಾ. ಆದರೆ ನೀನೇನು ಸಾಮಾನ್ಯನೇ. ಯಜ್ಞ ಮುಖೇನವಾಗಿ ನಿನ್ನ ತಂದೆ ನಿನ್ನನ್ನು ಪೂರ್ವಕವಾಗಿ ನಿನ್ನನ್ನು ಹುಟ್ಟಿಸಿಕೊಂಡರಂತೆ ನೀನು ಅದೇ ರೀತಿಯಾಗಿ ವರ್ತಿಸಬೇಕಲ್ಲ. ಓಹೋ, ಆದರೆ ನೀನು ಮಾಡುತ್ತಿರುವುದು ಏನು? ಹಾ. ನಿನ್ನ ವಂಶ ಯಾವುದು? ಹಾ. ಕುಲಹ ಪೌಲತ್ಯ ವಿಶ್ರಾವಸು ಮುಂತಾದ ಹಿರಿಯರಿರುವ ವಂಶವಲ್ಲವೇ? ಅಂತಹ ವಿಶ್ರಾವಸುವಿನ ಮಗನೇನು? ಹಾ. ನೀನು ಈ ರೀತಿಯಾಗಿ ಅವಿವೇಕಿಯಾಗಿ ವರ್ತಿಸುವುದೇ ಬೇಡ ಇಂದ್ರಜಿತು. ಈ ಕಾರ್ಯಕ್ಕೆ ಮನ ಮಾಡಬೇಡ. ಏ ಮಾಡ್ತಿದ್ದಾನೆ? ಹಾಗೆ ಮರಾರು ಕಟಗೆ
ಸರಿಗಲಿಲ್ಲ ನಮಗೆ ಧರಣಿಗೆಯು ಕಳವಂಶ ಸಸಿಗುರಿಯಿತು ಮಾಡ್ಬೇನು ಧ್ವಂಸ. ಈಗ ತಲೆಗೆ ಕತ್ತಿಯನ್ನು ಇಟ್ಟು ಕತ್ತರಿಸುವುದಕ್ಕೆ ಕಾಯ್ತಾ ಇದ್ದಾನೆ. ನನ್ನ ಚರಿತ್ರೆ ಓದ್ತೀಯ ನೀನು ಮಂಗ. ಇದು ತನಕ ವೀರಾವೇಶದಿಂದ ಹಾಗೆ ಮಾಡುತ್ತೇನೆ ಹೀಗೆ ಮಾಡುತ್ತೇನೆ ಇನ್ನು ಹಾಗೆ ಬಂದಂತಹ ನೀನು ಈ ಕಾಲಕ್ಕೆ ಮತಿಬದ್ಧ ಕಳೆ ಒಂದು ಮರದಿಂದ ಒಂದು ಮರಕ್ಕೆ ಹಾರಿದ ಹಾಗೆ ಹೇಗೆ ವಿಷಯಾಂತರ ಮಾಡ್ತೀನಿ. ಈಕೆಯನ್ನು ಸುಮ್ಮನೆ ಬಿಡುವುದಿಲ್ಲ. ನೀನು ಎಷ್ಟು ಕೇಳಿಕೊಂಡರು ಎಷ್ಟು ಬೇಡಿಕೊಂಡರು ಈಕೆಯನ್ನು ಸುಮ್ಮನೆ ಬಿಡುವುದಿಲ್ಲ. ಯಾಕೆ ಗೊತ್ತೋ? ಅಸುರರಿರುವಂತಹ ಮಹಾವೃಕ್ಷವನ್ನೇ ಸುಟ್ಟು ಸರ್ವನಾಶಗೊಳಿಸುವುದಕ್ಕೆ ಮೂಲ ಕಾರಣ ಈಕೆ. ಅದಕ್ಕಾಗಿ ಈಕೆ ತಲೆ ಜನಕಾರಾಯನೋ ಉದಿಸಿ ಜನಕರಾಯನೋಳುದಿಸಿ ರಘುವಂಶ ರಾಜೇಂದ್ರ ನಾರಾಣಿಯನ್ನು ಬೆಲಿಸಿ ಪೂರ್ವ ಜನ್ಮದ ಕರ್ಮ ಎನಗಿಲ್ದು ಪೂರ್ವ ಜನ್ಮದ ಕರ್ಮ ಬಿಂಬಿಡದನುಸರಿಸಿರುವುದ ನೋಡಿದೆ ಅಯ್ಯೋ ಹನುಮ ನೋಡಿದನಯ್ಯೋ ಹನುಮ ಹನುಮ ಹನುಮ, ಅಂದು ಜನಕ ಮಹಾರಾಯನು ಭೂಮಿಯಲ್ಲಿ ಉಳುವಾಗ ನಾನು ಸ್ವರ್ಣಪೆಟ್ಟಿಗೆಯಲ್ಲಿ ದೊರೆತವಳಂತೆ. ಆದ್ದರಿಂದ ಸೀತೆಯಾಗಿಯೂ ಆತನೇ ನನ್ನನ್ನು ಮಗಳೆನಿಸಿ ನನ್ನನ್ನು ಸಾಕಿ ಸಲಹಿದರಿಂದ ಜಾನಕಿ ಎಂದು ಕರೆದರು. ನಂತರದಲ್ಲಿ ಪರಶಿವನ ಧನುವನ್ನು ಎತ್ತಿ ಶ್ರೀರಾಮಚಂದ್ರನನ್ನು ವಿವಾಹವಾದರು. ಆಗ ಅಯೋಧ್ಯೆಯಲ್ಲಿ ಏನೆಂದೆಲ್ಲ ಹೊಗಳಿದ್ದರು ಗೊತ್ತುಂಟೆ. ಆದರೆ ಇದು ನನ್ನ ಯಾವ ಜನ್ಮದ ಕರ್ಮವೋ ಇನ್ನೂ ಅನುಭವಿಸುತ್ತಿದ್ದೇನೆ. ಏನು ಮಾಡಲಿ ಹನುಮ, ನಿನಗೆ ನಿನ್ನ ತಾಯಿಯ ವೇದನೆ ಅರ್ಥವಾಗದೆ ಹೋಯಿತೆ. ಬಿಡಿಸು ನವೆಯನ್ನು. ಮಾತೆ, ನಿಮ್ಮನ್ನು ರಕ್ಷಿಸುವ ಪ್ರಯತ್ನ ನಾನು ಮಾಡುತ್ತೇನೆ. ಅವನಿಗೆ ಕೆಲವು ಮೌಲ್ಯಗಳನ್ನು ನಾನು ಹೇಳುತ್ತೇನೆ ತಾಯಿ. ಮೌಲ್ಯ ಇಂದ್ರಜಿತು, ಸ್ವಲ್ಪ ತಾಳ್ಮೆಯಿಂದ ಕೇಳು. ಏನು? ಪ್ರತಿಯೊಂದು ಜೀವಿಯು ಜೀವಿಸುವಾಗಲೇ ಅವರಿಗೆ ಒಂದೊಂದು ಕರ್ಮವನ್ನು ವಿಧಿಯಿಂದ ವಿಧಿಸಲ್ಪಡುತ್ತದಂತೆ. ಅದಕ್ಕೆ ಪೂರ್ವಕವಾಗಿ ವರ್ತಿಸಿ ಆ ಬದುಕಿನಲ್ಲಿ ಸಾರ್ಥಕತೆಯನ್ನು ಪಡೆಯಬೇಕಂತೆ. ಆದರೆ ನೀನು ಮಾಡುತ್ತಿರುವುದು ಏನು ಇಂದ್ರಜಿತು? ಈಗಾಗಲೇ ನಿನ್ನ ವಂಶದ ಬಗ್ಗೆ ವಿಶ್ಲೇಷಿಸಿದವ ನಾನಿದ್ದೇನೆ. ಆದರೆ ನೀನು ಇಂತಹ ಮಹಾಪಾತಕವಾದ ಸ್ತ್ರೀ ಹತ್ಯೆಯನ್ನು ಮಾಡುವುದಕ್ಕೆ ಹೊರಟಿರುವೆಯಲ್ಲ. ಮುಂದೆ ನೀನು ಈ ಲಂಕೆಗೆ ಉತ್ತರಾಧಿಕಾರಿ ಆಗಬೇಕೆದ್ದವನು. ಆದರೆ ನೀನು ಏನು ಮಾಡುತ್ತಿರುವೆ? ಸ್ತ್ರೀ ಹತ್ಯೆ ಮಾಡಿದವನಿಗೆ ಮುಂದಿನ 4 ಯುಗಗಳ ಪರ್ಯಂತರ ನರಕದ ಕುಂಭಿಪಾಕ ಶಿಕ್ಷೆ ಪ್ರಾಪ್ತಿಯಾಗುತ್ತದಂತೆ. ಅಂತಹ ಕೆಲಸಕ್ಕೆ ನೀನು ಕೈ ಹಾಕದಿರು. ನನ್ನೊಡನೆ ಹೋರಾಡು, ರಾಮನೊಂದಿಗೆ ಸೆಣಸಾಡು. ನಾವಿಬ್ಬರು ಸಿದ್ಧರಿದ್ದೇವೆ. ಆದರೆ ವೈದೇಹಿಯ ಮುಡಿಯನ್ನು ಬಿಟ್ಟು ಬಿಡು. ಸ್ತ್ರೀ ಹತ್ಯೆ ಮಾಡಿದ್ರೆ ನರಕ. ಹೌದು. ಏನು ಅದು ನಮಗೆ ಮಾತ್ರವೋ? ವೃಕ್ಷ ದುಡಿದುಕೊಂಡು ಅದೇನು ಒಯ್ದೋಡಿ ಬದುಕಿನ ಕೋತಿ ನಿನ್ನಿಂದ ಆದುದಾಗಲೆನುದು ಅಧಿಕ ಕಡುಗನು ಜಳ ಬಿಂದಿ ಛೇದಿ ಬಿಸುಟನು ತನಗೆ ಸೀತೆಯ ಮರುತ ಜನ ಮುಂದೆ ಸ್ತ್ರೀ ಹತ್ಯೆ ಮಾಡಿದ್ರೆ ನರಕವೋ? ಹೇಳುವುದು ನಮಗೆ ಮಾತ್ರವೋ? ನೀವು ಮಾಡಲಿಲ್ವೋ ಸೀತೆ ಸ್ತ್ರೀ ಹತ್ಯವನ್ನು? ಅಷ್ಟೆಲ್ಲವನ್ನು ನೀವು ಮಾಡಿ ಈ ಕಾಲಕ್ಕೆ ನಿನ್ನ ಬುದ್ಧಿಯ ಮಾತು ಇದೆಲ್ಲವೂ ನಿನ್ನ ರಗಳೆ ಕೇಳುವುದಕ್ಕೆ ನನಗೆ ರಗಳೆ ಆಗುತ್ತಾ ಉಂಟು. ಅದಕ್ಕಾಗಿ ಸುಮ್ಮನಿರುವುದಲ್ಲ, ಸೀತೆಯ ಶಿರವನ್ನ
ಕತ್ತಿಯನ್ನು ಸಿಕ್ಕಿದರೆ ಅವನ ಜನ್ಮವೇ ಮುಗಿಯಿತು ಇವನಿಗೆ. ಅಮ್ಮ, ಅಬಲೆಯರುಳು ತಗಜೆ ಹೊರಟೆ ಹೋದೆಯ ತಾಯಿ? ಅಯ್ಯಯ್ಯೋ ಅವನಿಗೆ ಅಬಲೆಯರುಳು ತಗಜೆ ಮೇಯ ಚಾಚುವದಾಯ್ತು ನೆಲಕಿ ಕೈಯಾರೆ ಕಮ್ಮವ ಉಣಿಸಿದೆ ನಗೆ ಕೈಯಾರೆ ಕಮ್ಮವ ಉಣಿಸಿದೆ ನಗೆ ಜಗದಯ್ಯನೋಳೆ ಜಗದಯ್ಯನೋಳೆ ನಿಂಬೆನ ಕಟ ಅಯ್ಯ ಮುಗಿಸೆ, ಹೊರಟೆ ಹೋದೆಯ ತಾಯಿ? ಹಂಸು ತೂಲಿಕ ಕಲ್ಪದಲ್ಲಿ ಪವಡಿಸಬೇಕಾದ ನೀನೆಂದು ನಿಷ್ಕ್ರಿಯನಂತೆ ಬರೀ ನೆಲದ ಮೇಲೆ ಮಲಗುವ ಸ್ಥಿತಿ ಒಳಗೆ ಬಂದೆ ತಾಯಿ. ನಿನ್ನ ಈ ಸ್ಥಿತಿ ನನ್ನೆದುರೇ ಪ್ರಾರ್ಥಿಸಬೇಕೆ? ನಾನು ಯಾರಲ್ಲೇ ಹೇಳಲಿ, ಏನೆಂದು ಉತ್ತರಿಸಲಿ? ಶ್ರೀರಾಮ ಬಂದು ಹನುಮ ಸೀತೆಯಲ್ಲಿ ಅವಳಿಗೆ ನೀನಿದ್ದು ಈ ಪರಿಸ್ಥಿತಿ ಒದಗಿ ಬಂತೆ ಎಂದರೆ ನಾನು ಈ ಸುಟ್ಟ ಬಾಯಿಯಿಂದ ಏನೆಂದು ಉತ್ತರಿಸಲಿ? ಅಮ್ಮ, ನಿಮ್ಮ ಈ ಸ್ಥಿತಿ ನಾನೇ ಕಾರಣನಾದೆನಲ್ಲ, ಪರೋಕ್ಷವಾಗಿ ನಾನೇ ಕಾರಣನಾದೆ. ಯಾಕಾಗಿ ಆತನಲ್ಲಿ ಹೋಗಿ ಮಾತನಾಡಿಸಿದೆ ಏನೋ? ಬಹುಶಃ ನಿಮ್ಮ ಈ ಸ್ಥಿತಿಯನ್ನು ನಾನು ಕಾಣಲೇಬೇಕು ಎಂಬ ಪರಿಸ್ಥಿತಿಗೆ ನನ್ನನ್ನು ಕೂಡಿತಲ್ಲ, ಅದಕ್ಕೆ ಆತನಲ್ಲಿ ಹೋಗಿ ನಾನು ಹೋರಾಟವನ್ನು ಮಾಡಿದೆ ಎನಿಸುತ್ತದೆ. ನಿಮ್ಮ ಈ ಋತವೇ ಪಟ್ಟದ್ದು ಇನ್ನೂ ಜೀವಂತವಾಗಿಯೇ ಇದೆಯಲ್ಲ. ಒಮ್ಮೆ ಕಣ್ಣು ಮುಚ್ಚುತ್ತಲೇ ಬಿಡುತ್ತದೆ, ಮುಚ್ಚುತ್ತಲೇ ಬಿಡುತ್ತದೆ. ನಿಮ್ಮ ಶರೀರದಿಂದ ಹರಿದ ಶೋಣಿತ ಧಾರೆಯನ್ನು ನನ್ನ ಈ ಕಣ್ಣಿನಿಂದ ನೋಡಲಾಗುತ್ತಿಲ್ಲ, ಶ್ರೀರಾಮ ಜೊತೆಯನ್ನು ನೋಡಲಾಗುತ್ತಿಲ್ಲ. ನಾನು ಏನು ಮಾಡಲಿ, ಏನು ಮಾಡಲಿ ನಾನು? ಅನಿಲಾತ್ಮಜನ ದಿವನಿನಲ ಯಾಕಿಲ್ಲದನು ಜನ್ಮಿಲ್ಲ ಠೇಕಾರ ಕೇಳುತ್ತಿದೆ ಜಾಂಬವನಿಗೆ ಧನುಜನ ಬಿಲ್ಲ ಠೇಂಕಾರ ಕೇಳುತ್ತಿದೆ ಜಾಂಬವರೇ. ಹನುಮಂತ ಏನ್ಗೈವನೆಂಬುದವು ತಿಳಿದು ಬಾರೆಂದು ರಘುಪತಿ ಉಸುರಲು ದೇವರೇ, ಯುದ್ಧ ಭೂಮಿಗೆ ಹೋದಂತಹ ಆಂಜನೇಯನ ಯಾವುದೇ ಅಟ್ಟಹಾಸ ಕೇಳುತ್ತಾ ಇಲ್ಲ. ಹಾಗೆಯಾದಂತಹ ಇಂದ್ರಾದಿಯ ಗರ್ಜನೆ ಕೇಳುತ್ತಾ ಉಂಟು. ಯುದ್ಧ ಭೂಮಿಗೆ ಹೋಗಿ ಅಲ್ಲಿಯ ವಿದ್ಯಮಾನವನ್ನು ತಿಳಿದು ಬನ್ನಿ. ಅನುಬರದ ಭೂಮಿಯೋ ಬಿದ್ದ ಹೆಣಗಳ ದಾಟಿ ಬಿದ್ದ ಹೆಣಗಳ ದಾಟಿ ಘನರಥಗಳು ಹತ್ತಿ ಇಳಿದು ಬಳಲುತ್ತ ಹತ್ತಿ ಘನರಥಾಶ್ವಗಳು ಹತ್ತಿ
ಇಳಿದು ಬಳಲುದ ಹನುಮಂತನೋ ದೂರದಿವು ಕಡೋ ಹನುಮಂತನೋ ದೂರದಿವು ಕಡು ಹತ್ತಿರ ಕೈದಾಗಲಿಂತೆಲ್ಲನೂ ಕೇಳು ಮಾರುತಾತ್ಮಜನೆ ಹಿಂದಿನ ಕಾಳಗದಿ ಕಳಮಿದೆದ ಪರಿಯ ಕೇಳಿಬಾರದೆನ್ನ ಕಳುಹಿದ ಶೀಲರಾಮ ಕೇಳು ಮಾರುತಾತ್ಮಜನೆ ಕೇಳು ಹನುಮಂತು, ಸಂಭವರೇ, ಓ ಹನುಮಂತು, ನೀನು ಇಲ್ಲಿದ್ದೀಯ? ನಾನು ನಿನ್ನನ್ನು ಎಷ್ಟು ಅಂತ ಹುಡುಕುವುದಪ್ಪ. ಅಲ್ಲಿ ಯುದ್ಧರಂಗಕ್ಕೆ ಹೋಗುವಾಗ ಆ ದುಷ್ಟರನ್ನೆಲ್ಲ ನಾನು ವಧಿಸಿ ಅರೆಗಳಿಗೆಯಲ್ಲಿ ಜಯಸಿರಿಯನ್ನು ನಾನು ತಂದು ಕೊಡುತ್ತೇನೆ ದೇವರೇ ಎನ್ನುವ ಹಾಗೆ ಶ್ರೀರಾಮಚಂದ್ರಮಗೆ ಭರವಸೆಯ ಮಾತುಗಳನ್ನು ಆಡಿ ಬಂದವ. ಇಲ್ಲಿ ನೋಡ್ತಾ ಇದ್ದೇನೆ, ನೀನು ಆಡಿದ್ದು ಒಂದು, ಇಲ್ಲಿ ಮಾಡುತ್ತಿರುವುದು ಒಂದಾಗಿ ಹೋಯ್ತಲ್ಲ ಹನುಮಂತು. ಏನು ಯುದ್ಧದಲ್ಲಿ ಆಸಕ್ತಿ ಇಲ್ಲದವರ ರೀತಿಯಲ್ಲಿ ಒಂದು ಬದಿಯಲ್ಲಿ ಕುಳಿತು ದುಃಖಿಸುತ್ತಾ ಇದ್ದೀಯ ಹನುಮಂತು. ಏನಾಯ್ತಪ್ಪ, ನನ್ನಲ್ಲಿ ಹೇಳಬಾರ್ದೇನೋ? ಯಾಕೆ ದುಃಖ? ಸಂಭವರೇ, ಏನು? ಜಾಬದೇವ ಕೆಳಯ್ಯ ಕುಳಜಂಬರಿಜಿತು ಎನ್ನದೀಯ ಸಂಭ್ರಮದಲ್ಲಿ ಗಾದಿ ಇಂಬುಗಳದೆ ಹೋಗಿ ಕುಂಬಿನಿಗೆಯ ತರಿದು ಕೆಡಹಿ ತಪ್ಪಿಸಿಕೊಂಡ ಜಾಂಬವ ದೇವ ಕೆಳಯ್ಯ. ಸಂಭವರೇ, ಹನುಮಂತು, ನಾನು ಏನೆಂದು ಹೇಳಲಿ? ಏನಾಯ್ತು ಅದನ್ನು ಹೇಳ. ರಚಿತು ನನ್ನೊಂದಿಗೆ ಕೋಲಾಹಲವನ್ನು ನಡೆಸಿದ ಹಾ ಇಂಪುಗಾಣದೆ ಹಾ ಪಕ್ಕನೆ ಇಲ್ಲಿಂದ ಮಾಯವಾಗಿ ಹೋದವ. ಹೌದು ಜಾಂಬವರೇ. ಅದಕ್ಕೆ ನೀನ್ ಯಾಕಪ್ಪ ದುಃಖಿಸುವುದು? ಇನ್ನೂ ಮುಗಿಲಿಲ್ಲ ಜಾಂಬವರೇ. ಅದೇ ಮುಗಿಲಿಲ್ವಾ? ಶನಿ ತೊಲಗಿತು ಎಂದು ನಾನು ಇತ್ತ ತಿರುಗಿದರೆ ಹಾ ವಿಕಟ ನಗುವಿನೊಂದಿಗೆ ಓಹೋ. ಸೀತಾಮಾತೆಯ ಮುಡಿಯನ್ನು ಹಿಡಿದು ಹಾ ಖಡ್ಗವನ್ನು ಆಕೆಯ ಕಂಠಕ್ಕೆ ಇಟ್ಟು ಕಳೆಯುತ್ತೇನೆ ಎಂದು ಮುಂದುವರಿದ. ಹೌದಾ? ಅವನನ್ನು ವಿಧ ವಿಧವಾಗಿ ನಾನು ಕಾಡಿದೆ, ಏನಾಯ್ತು? ಬೇಡಿದೆ. ಏನಾಯ್ತಪ್ಪ? ಅವನು ಯಾವುದಕ್ಕೂ ಜಗ್ಗದೆ ಹಾ ತಾಯಿ ಮಾತೆಯಾದ ಸೀತಾದೇವಿಯ ದೇಹವನ್ನೇ ಇಬ್ಬಾಗ ಮಾಡಿದ ಸ್ವಾಮಿ, ಇಬ್ಬಾಗ ಮಾಡಿದ. ಶ್ರೀರಾಮಚಂದ್ರ ಬಂದು ಹನುಮ ಸೀತೆಯಲ್ಲಿ ಎಂದು ಕೇಳಿದರೆ ಅಥವಾ ವಿಷಯ ತಿಳಿದು ನಾನು ಅವನಲ್ಲಿ ಮಾತನಾಡಿಸಲು ಹೋದರೆ ಛೀ ಎಂದು ಮುಖ ತಿರುಗಿಸಿದರೆ ಈ ಹನುಮಂತ ಕೇವಲ ಜೀವಶ್ಚವ ಮಾತ್ರ ಜಾಂಬವರೇ, ಜೀವಶ್ಚವ ಮಾತ್ರ. ನಾನು ಏನು ಮಾಡಲಿ ನೀವೇ ಹೇಳಿ ಜಾಂಬವರೇ. ಅಂತ ಹೇಳಿದ್ದು ನೀನು? ಇಂದ್ರಾರಿ ಸೀತೆ ಮಾತೆಯ ತಲೆಯನ್ನು ಕಡಿದ ಜಾಂಬವರೇ, ಇನ್ನೊಮ್ಮೆ ಹೇಳು. ಸೀತಾ ಮಾತೆಯ ತಲೆಯನ್ನೇ ಕಡಿದ ಜಾಂಬವರೇ. ಮತ್ತೊಮ್ಮೆ ಹೇಳು. ಆಗುವುದಿಲ್ಲ ಜಾಂಬವರೇ, ಅವನು ನಾನು ಈ ಸುಟ್ಟ ಬಾಯಿಂದ ಹೇಳಲಾರೆ. ಎಂತದ್ದು ಹನುಮಂತ ನೀನು ಹೇಳುವುದು? ಸೀತಾಮಾತೆಯ ತಲೆಯನ್ನು ಕಡಿಯುವುದ? ಈಗ ಕಡಿತತ್ತೆ ಅಂತ ಆದ್ರೆ ಆ ಸತ್ತ ಹೆಣ ಬೇಕಲ್ಲ? ಸತ್ತ ಮೇಲೆ ನಾನು ತೋರಿಸಲಾರೆ ಜಾಂಬವರೇ. ಎಲ್ಲಿ? ನೇರವಾಗಿ ನನ್ನ ಬೆರಳ ನೇರಕ್ಕೆ ನೋಡಿ. ಇದು ಸೀತಾಮಾತೆ. ಅಯ್ಯೋ, ಜಗದ ಜೀವದ ಸೂನು ನಿನಗೀ ಬಗೆಯ ಪಂತ ಪದ್ಯಾಕೆ ಭಗವ ಕಂಬನಿ ತೊಡೆದು ಜಾಂಬವ ಮಗುಳೆ ನುಡಿದ
ಹೋಗಿ ಹೋಗಿದ್ದು ಹೆಣವ. ಹೆಣ ಅಂದ್ರೆ ಹೇಗಿರ್ತದೆ? ಯಾಕೆ ಜಾಂಬವರೇ ಯಾಕೆ ಹಾಗೆ ಹೇಳುತ್ತಿದ್ದೀರಿ? ಈಗ ಕಡಿದಾಗ ರಕ್ತಗಳು ಇದು ಅಲ್ಲೇ ಹೆಪ್ಪುಗಟ್ಟಬೇಕಲ್ಲ. ಇದು ನೋಡಂತೆ ಹರಿಯುತ್ತಾ ಇರುವುದು. ಕಣ್ಣು ನೋಡು, ಕಣ್ಣು ನೋಡು, ತೆರೀತದೆ ಮುಚ್ಚುತ್ತದೆ, ತೆರೀತದೆ ಮುಚ್ಚುತ್ತದೆ. ಹೋಗಿ ಹೋಗಿ ನೀನು ಮೊದಲೇ ನಿನ್ನನ್ನು ಮಾವ ಮಂಗ ಮಾಡಿದಲ್ಲ. ಅದು ಅದು ಸೀತೆ ಅಲ್ವಾ ಹನುಮಂತ? ಹೌದು ದೇವ. ಅಲ್ಲಲ್ಲ. ಹೌದಲ್ಲ ದೇವ. ಅಲ್ಲಲ್ಲ. ಹೌದಲ್ಲ. ಅಲ್ಲಲ್ಲ. ಹೌದು ಜಾಂಬವರೇ, ಅದು ಸೀತೆ. ಯಾಕೆ ಜಾಂಬವರೇ? ಇರಲಿ ನೀನು. ಅಲ್ಲ, ನೀವು ಒಂದು ವಿಚಾರವನ್ನು ಹೇಳಿ. ಏನನ್ನು? ನೀವು ಸೀತೆಯನ್ನು ಇದುವರೆಗೆ ಕಂಡವರೇ ಹೇಳಿ. ಕಂಡಿದ್ದಿಲ್ಲ. ಇಲ್ಲವಲ್ಲ? ನೋಡಿದ್ದು ನೀನೆ. ಹೌದು. ಹಾಗಂತ ಹೆಣ್ಣ ಇದಲ್ಲ ಅಂತ ಹೇಳುದು ಅಲ್ಲ ಜಾಂಬವರೇ, ಸೀತೆಯನ್ನು ಕಂಡವ ನಾನಿದ್ದೇನೆ, ಮಾತನಾಡಿಸಿದವ ನಾನಿದ್ದೇನೆ, ಆಶೀರ್ವಾದ ಪಡೆದವ ನಾನಿದ್ದೇನೆ, ಚೂಡಾಮಣಿಯನ್ನು ಆಕೆಯ ಕರದಿಂದ ಪಡೆದವ ನಾನಿದ್ದೇನೆ. ಆದರೆ ಈ ಹೆಣವನ್ನು ನೋಡಲಾರೆ ಜಾಂಬವರೇ. ಹನುಮಂತ ಇರ್ಲಿ, ಸೀತೆಯ ವಿಷಯದಲ್ಲಿ ನಾವ್ಯಾಕೆ ಸುಮ್ಮನೆ ಜಗಳ ಆಡುವುದು ಹೇಳು? ಈಗ ನಮಗೆ ನಮ್ಮ ಇರುವರಿಗಿಂತ ಚೆನ್ನಾಗಿ ಬಲ್ಲವರು ಯಾರು ಹೇಳು? ಪ್ರಭು ಶ್ರೀರಾಮಚಂದ್ರನಿದ್ದಾನೆ. ಒಂದು ಕೆಲಸ ಮಾಡೋಣ, ನಾವು ಸೀತಾಮಾತೆಯನ್ನು ನೇರವಾಗಿ ಶ್ರೀರಾಮರ ದೇವರ ಬಳಿಗೆ ಕರೆದುಕೊಂಡು ಹೋಗುವ. ಸರಿ. ಅವರು ನಿರ್ಧರಿಸಲಿ ಅದು ಸೀತೆ ಹೌದು ಅಲ್ವಾ ಅಂತ. ಒಂದು ಕೆಲಸ ಮಾಡು, ಹೋಗುವಾಗ ಬಾಯನ್ನು ಮಾಡಿಕೊಂಡು ಹೋಗುವ. ಎಲ್ಲಿಯಾದ್ರೂ ಆ ಹೆಣವನ್ನು ಇಟ್ಟಾಗ ಶ್ರೀರಾಮ ದೇವರ ಹತ್ರ ಅಲ್ಲಿಂದಲೇ ನಾವು ಅಳುವುದು. ಎಲ್ಲಿಯಾದ್ರೂ ಅದು ಅಲ್ಲ ಅಂತ ನಗಡಿಕೆ, ಅಲ್ಲಿಂದಲೇ ನಾವು ನಗಡು. ಏನು ಜಾಂಬವರೇ, ಈ ಸ್ಥಿತಿಯಲ್ಲೂ ನಿಮಗೆ ತಮಾಷೆ? ತಮಾಷೆ ಅಲ್ಲಪ್ಪ, ವಾಸ್ತವದ ಸ್ಥಿತಿ. ಆಯ್ತು ಜಾಂಬ, ಹೋಗುವ ಹೋಗುವ, ಬಾ 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 ಬಾ. ಜನಕಾತ್ಮಜ ಜಾಡಿಯನ್ನ ರದಿಯೇ ಮುನಿಜ ನಡನ್ಯಾತ ಕೇಳ್ದೆನು ಘನ ಸ್ನೇಹದಿ ಚುಂಬಿಸುತ್ತದರವನ್ನ ಮನದಣಿಯೇ ಮುದ್ದಾಡುತ್ತ ನಿಲ್ದ ಜನಕಾತ್ಮಜ ಜಾಣಿಗೆ ನರದಿಯೇ ಮುನಿಜೆನ್ನೊಡನ್ಯಾತ ಕೇಳ್ದೆನು ಸೀತಾ. ಅಯ್ಯೋ ಅಯ್ಯೋ ಸೀತಾ, ನಿನಗೂ ಇಂಥ ಗಡಿಯೊಳಗೆ ಬಂತೆ. ಅಯ್ಯೋ ನಿಜೆಯಾಗಿ ಕಳಿಸಿ ಜನಕರಾಯನ ಸಾಕು ಮಗಳಾಗಿ ಜನಕಾತ್ಮಜೆ ಎನಿಸಿದವಳು ಹೊರ ಧನುರ್ಭಂಗವನ್ನು ಮಾಡಿ ನಿನ್ನನ್ನು ವಿವಾಹವಾಗಿ ಅಯೋಧ್ಯೆಗೆ ಕರೆತಂದೆ. ರಾಜ ವೈಭೋಗದಿಂದ ಅಯೋಧ್ಯೆಯ ರಾಣಿಯಾಗಿ ಬೆರೆಯಬೇಕಾದಂತಹ ನಿನಗೆ ಇಂದು ನನ್ನಿಂದಾಗಿ ಈ ಪರಿಸ್ಥಿತಿ ಒದಗಿ ಬಂತೆ ಸೀತಾ. ಏನೇ ಸೀತಾ, ನನ್ನ ಮುಖವನ್ನು ಒಮ್ಮೆ ನೋಡಿ. ಬೇಡ ಬೇಡ ಎಂದರು ಪತಿ ಸೇವೆ ಕರ್ತವ್ಯವೆಂದು ನನ್ನ ಜೊತೆಯಾಗಿ ವನವಾಸಕ್ಕೆ ಬಂದೆ. ಏನು ಆದರೂ ಪತಿ ನನ್ನನ್ನು ಕೊರೆಯುತ್ತಾನೆ ಎನ್ನುವಂತಹ ದೃಢ ವಿಶ್ವಾಸದಿಂದ ನನ್ನ ಜೊತೆಯಾಗಿ ಬಂದಂತಹ ನಿನಗೆ ಸಾವು ಒದಗಿ ಬಂತೆ ಸೀತಾ. ಏಳೆ ನನ್ನ ಮುಖವನ್ನು ಒಮ್ಮೆ ನೋಡು ಸೀತಾ. ದೇವನೀದರದಿ ಮರುಗಲು ವಿಭೀಷಣ ನಿಲ್ದ ದೇವಿ ಜಾನಕಿಯನ್ನ ನಮ್ಮವರ ಕಪಟವಿದು ದೇವಾದಿದೇವ ನರನಾಟಕವ ನಡೆದಿ ದುಃಖಿತ ಜಾಗೆ ಕಪಟದತಿಗೆ ಪಾವನಾತ್ಮಕಿ ಅಶೋಕಾವನದೊಳಿಲ್ಲದಿರೆ ತವ ದೇವೆಗಾಗುವನಲ್ಲವೆನಾರು ಹೇಳಿ, ನೀವು ಈ ರೀತಿ ದುಃಖಿಸಬಾರದು. ಪತಿಯಾದವನಿಗೆ ಸತಿಯ ಗುರುತು ಸಿಗದೇ ಇರುವುದು ಸಾಧ್ಯವೇ ಇಲ್ಲ. ಆದರೆ ಇಂದು ನೀವು ನಿಮ್ಮ ಸತಿಯ ಗುರುತು ಹಿಡಿಯುವುದರಲ್ಲಿ ವಿಫಲರಾಗಿದ್ದೀರಾ. ಮಾಯಾ ವಿದ್ಯೆ ಬಲ್ಲಂತಹ ನಾನು ಯಾವುದು ಸತ್ಯ ಯಾವುದು ಮಿಥ್ಯ ಎಂದು ಹೇಳಬಲ್ಲೆ. ಆದರೆ ಇದು ಖಂಡಿತವಾಗಿಯೂ ಮಾಯೆಯಿಂದ ರಚಿಸಿದಂತಹ ಸೀತಾಮಾತೆಯ ದೇಹ ಹೊರತು ಖಂಡಿತವಾಗಿ ನಿಜವಾದ ಸೀತೆಯೇ ಅಲ್ಲ. ಮಾಯೆಯಿಂದ ತದ್ರೂಪಿಗಳನ್ನು ಸೃಷ್ಟಿಸಬಹುದು. ನಿಮ್ಮನ್ನು ಈ ಪರಿಸ್ಥಿತಿಗೆ ತರುವುದಕ್ಕಾಗಿ, ಮನಸ್ಥಿತಿಯನ್ನು ಕುಗ್ಗಿಸುವುದಕ್ಕಾಗಿ ನಮ್ಮವರು ಕಪಟದ ಜಾಲೆಯನ್ನು ಬೀಸಿದ್ದಾರೆ. ದೇವ, ದುರುಳರ ಕಪಟತನ ತಿಳಿದವರು ನೀವು ಈ ರೀತಿ
ಭೀಷಣ ದೇವಾ. ಹೇಳಿದ ಮಾತನ್ನು ಸರಿ ಅಂತ ಒಂದು ಕಡೆಯಿಂದ ಒಪ್ಪಿಕೊಳ್ಳೋಣ. ಹ, ಆದರೆ ಇದು ಮಾಯಾ ಸೀತೆಯ ಕಳೆವರ ಎಂದು ನಾವು ತಿಳಿಯುವ ಬಗೆ ಎಂತು? ಹ. ದೇವಾ, ಭೀಷಣ ಅದಕ್ಕೇನು ಚಿಂತೆ? ಇದು ನಾನು ಕೂಡ ಅದೇ ಮಾಯೆಯಿಂದ ದೇಹವನ್ನು ಸ್ಪರ್ಶ ಭೀಷಣ ದೇವಾ. ನಿನ್ನ ಕರಸ್ಪರ್ಶ ಆದುದೇ ತಡ. ಮಾಯಾ ಸೀತೆ ಕಳೆವರವೇ ಮಾಯವಾಗಿ ಹೋಯ್ತಲ್ಲ. ಹೌದು ಇನ್ನು ನನ್ನ ನಿಜ ಸೀತೆಯ ಇರವನ್ನು ಪತ್ತೆ ಹಚ್ಚಬೇಕಲ್ಲ. ಹೇಗೆ ವಿಭೀಷಣ? ದೇವಾ, ಭೀಷಣ ಪರಮಾತ್ಮಕ್ಕೆ ಆದಂತಹ ಸೀತಾಮಾತೆಯು ಈಗ ಅಶೋಕವನದಲ್ಲಿ ಕ್ಷೇಮದಿಂದಿದ್ದಾಳೆ. ಹಾ. ಒಂದು ವೇಳೆ ಸೀತಾಮಾತೆಯ ಜೀವಕ್ಕೆ ಹಾನಿ ಉಂಟಾದಲ್ಲಿ ಹಾ. ಈ ಕೂಡಲೇ ನಾನು ಪ್ರತಿಜ್ಞಾಬದ್ಧನಾಗುತ್ತೇನೆ. ನಿನ್ನ ಸೇವೆಯಿಂದ ನಾನು ಈ ಕೂಡಲೇ ತೊರೆದು ಹೋಗುತ್ತೇನೆ ಸ್ವಾಮಿ. ತಡವ್ಯಾಕಯ್ಯ, ಹನುಮಂತ ಇಲ್ಲಿದ್ದಾನೆ, ಆತನನ್ನೇ ಅಶೋಕವನಕ್ಕೆ ಕಳುಹಿಸಿಕೊಡು. ಹನುಮಂತ ದೇವಾ, ವಿಭೀಷಣ ಆಡಿದ ಮಾತನ್ನು ಕೇಳಿದೆ ಅಲ್ಲ, ಹಾ, ಹೋಗಿ ಪತ್ತೆ ಹಚ್ಚಿ ಬಾರಯ್ಯ. ಹಾಗೇ ಆಗಲಿ ದೇವ. ಇದು ಎಂದು ಸುರಪಾರಾಜಿತು ಬಂದು ಮೂಲ ಕುಂಭಿನಿ ಭೂಮಿಗಿಳಿದು ಕಾಲಾನಂದದಿ ಪೌರೋಹಿತ ಬೇಡ ಮತದಿಂದ ಶಾಲೆ ಹಿಡಿದು ದೀಕ್ಷೆಗೊಂಡ. ಸೋಲವಾಯಿತಲ್ಲ. ಆ ದುಷ್ಟರನ್ನು ಕೊಲ್ಲುವುದಕ್ಕೆ ಎಷ್ಟು ಯತ್ನವನ್ನು ಮಾಡಿದರೂ ನನ್ನಿಂದ ಅಸಾಧ್ಯವಾಗಿ ಹೋಯಿತಲ್ಲ. ಜೀವನದ ಉದ್ದಕ್ಕೂ ಇದರ ಸಾಧನೆ ಮೂಲಕ ಸಾಧಿಸಿರುವಂತಹ ವಿದ್ಯೆ, ಶಕ್ತಿ, ಬಲ ಯಾವುದೇ ಈ ಕಾಲಕ್ಕೆ ಪ್ರಯೋಜನಕ್ಕೆ ಬರದೇ ಹೋಯಿತಲ್ಲ. ಹಾಗಂದ ಮೇಲೆ ಮಾಡುವುದಿನ್ನಾನು ಇದು ತನಕ ನಮ್ಮನ್ನು ರಕ್ಷಿಸುತ್ತಾ ದೈವಿಕವಾದಂತಹ ಶಕ್ತಿಯನ್ನು ತುಂಬುತ್ತಾ ಇದ್ದವಳು ಮಾತೆಯಾದಂತಹ ಕಾತ್ಯಾಯಿನಿ. ಹಾಗಾಗಿ ಆಕೆಯನ್ನು ಒಲಿಸುವುದಕ್ಕೆ ಬೇಕಾಗಿ ಕುಬೇರ ಸಿಂಗವನ್ನ ಏರಿದೆ, ಪೂಜಿಸಿದೆ. ಅಸುರ ಭಾವದಿಂದ ಪೂಜಿಸಿದಂತಹ ಕಾಲಕ್ಕೆ ಉಳಿದಳೆ ಇಲ್ಲ ಇಲ್ಲ ಇಲ್ಲ, ಮುಖ ತಿರುಗಿದಳೆ. ಹಾಗಾದರೆ ನನ್ನ ಪ್ರಯತ್ನವೆಲ್ಲವೂ ಫಲಿಸದೆ ಹೋಯ್ತಲ್ಲ. ಹಾಗಾದರೆ ಇನ್ನೇನು ಮಾಡುವುದು? ಹೇಗೆ ಅವರನ್ನು ಕೊಂದು ಕಳೆಯುವುದು? ಹೌದು, ಇನ್ನು ಈ ರೀತಿಯಾದಂತಹ ಯುದ್ಧವನ್ನು ಮಾಡುವುದಲ್ಲ. ಸಾಮ ಮಾರ್ಗದಿಂದ ನನ್ನ ಇಚ್ಛೆಯನ್ನು ಈಡೇರಿಸುವುದಕ್ಕೆ ಅಸಾಧ್ಯವಾದಂತಹ ಈ ಕಾಲಕ್ಕೆ ಆ ಧರ್ಮದ ಮಾರ್ಗವಾದರೂ ಸರಿ ಅದನ್ನು ತಿಳಿದು ಆ ದುಷ್ಟರನ್ನು ಕೊಂದು ಕಳೆಯಬೇಕು. ನಮ್ಮ ಮುಖ್ಯ ಉದ್ದೇಶ ವಿರೋಧಿಗಳ ಮರಣ. ಅದಕ್ಕೆ ಬೇಕಾಗಿ ಒಂದು ಯಾಗವನ್ನು ಮಾಡುವುದರ ಮೂಲಕ ವಿಶೇಷವಾದಂತಹ ಬಲವನ್ನು ಹೊಂದಬೇಕು. ಇದ್ದಾರಲ್ಲ ನಮ್ಮಲ್ಲಿ ಗುರುಶ್ರೇಷ್ಠರು, ಶುಕ್ರಾಚಾರ್ಯರು ಎಲ್ಲಿದ್ದಾರೆ? ಗುರುಗಳೇ, ಒಳ್ಳೆದಾಗಲಿ. ನಮಸ್ಕರಿಸಿದ್ದಾನೆ. ಹೇಳಪ್ಪ. ಕಳಿಸುವುದಕ್ಕೆ ಬಹಳ ಕಾರಣ ಉಂಟು. ಏನು? ನಮಗೂ ಹಾಗೂ ಆ ರಾಮನ ಸೇನೆಗೆ ನಡೆಯುತ್ತಿರುವಂತಹ ಕಾಳಗವನ್ನು ನೀವು ತಿಳಿದವರೇ. ಚಾಲಿತವೆ ಕಲಘೋರವಾದಂತಹ ಯುದ್ಧ. ಹೌದಪ್ಪ. ಹೋದರೆ ಏನು? ಇದು ತನಕ ಅವರನ್ನು ಸೋಲಿಸುವುದಕ್ಕೆ ನಮ್ಮ ಪಾಲಿಗೆ ಅಸಾಧ್ಯವಾಗಿ ಹೋಯಿತು. ಗೊತ್ತಾಯ್ತು. ಎಷ್ಟು ಯತ್ನವನ್ನು ಮಾಡಿದರೂ ಸಾಕಾಗುವುದಿಲ್ಲ. ಅಂತಹ ಈ ಕಾಲದಲ್ಲಿ ಹೊಸ ವಿಧಾನದಿಂದ ನಮ್ಮ ಶಕ್ತಿ ಏನೆನ್ನುವುದನ್ನು ಪ್ರಕಟಪಡಿಸುವುದಕ್ಕೆ ಮುಂದಾಗಿದ್ದೇನೆ. ಏನು ಮಾಡಬೇಕಪ್ಪ? ವಿಶೇಷವಾದಂತಹ ಯಾಗ.
ಮರಣಾತುರ ಓಹೋ ಹೋ ಹೋ. ಅವರೆಲ್ಲರ ಮರಣಕ್ಕೆ ಕಾರಣವಾಗಬೇಕು. ಗುರುಮುಖೇನ ಆಗಬೇಕು ಅಂತ ನಿನ್ನ ಸಂಕಲ್ಪ. ಹೌದು. ಯೋಚನೆ ಬಿಡು, ನಾನಿದ್ದೇನಲ್ಲ. ನೀನು ಯಾಗಕ್ಕೆ ಬೇಕಾದಂತಹ ಪರಿಕರವನ್ನೆಲ್ಲ ಸಿದ್ಧಪಡಿಸಿದರೆ ಸಾಕು. ಯಾಗ ಪೂರೈಸಿ ಆ ಶತ್ರುಗಳ ನಾಶವನ್ನು ನಾನು ಮಾಡಿಸುತ್ತೇನೆ. ನೀವು ಮಾಡಿಸ್ತೀರಾ? ಹೌದೌದು. ಆಗಲಿ. ಯಜ್ಞಕ್ಕೆ ಮಾತ್ರ ಕೆಲವು ಅಥರ್ವಣ ವೇದದಲ್ಲಿ ಮಾಡುದಲ್ಲ, ಕೆಲವು ಹೋಮಕ್ಕೆ ಬೇಕಾದ ಹೋಮಿಸುವುದಕ್ಕೆ ಕೆಲವು ದ್ರವ್ಯಗಳೆಲ್ಲ ಬೇಕು. ಏನೆಲ್ಲ ಬೇಕು? ಅಜಮೂತ್ರಂ ಗಜಶೀರಂ ಸ್ವಾನೇನ ಕೃತಮೇವ ಚ ಮಾರ್ದಲ್ಯಾದಿ ತತಿ ಸಂಯುಕ್ತಂ ನರಗೋಮಯ ಶುದ್ಧತೆ. ಗುರುಗಳೇ, ಓ, ಏನದು? ವಿವರಣೆ ಬೇಡ, ಸಮಯ ಇಲ್ಲ. ಬೇಗ ನಮಗೆ ಮೊದಲು ಅವರು ಮುಗಿಬೇಕಲ್ಲ. ಹೌದೌದು. ಅವರೆಲ್ಲ ಸಾಯಲಿ ಶತ್ರುಗಳು, ಆನಂತರ ನಿನಗೆ ವಿವರಿಸ್ತೇನೆ. ಆಮೇಲೆ ಖಂಡ ಕೂಷ್ಮಾಂಡ ಕುಕ್ಕುಟಾಂಡ ಮೊದಲಾದ ದ್ರವ್ಯಗಳು ಬೇಕು. ಆಮೇಲೆ ನೀನು ಕೆಂಪು ರಕ್ತದಲ್ಲಿ ಸ್ನಾನವನ್ನು ಮಾಡಿ ಹುಳಿ ಹೆಂಡದಲ್ಲಿ ಮತ್ತೊಮ್ಮೆ ಸ್ನಾನವನ್ನು ಮಾಡಬೇಕು. ಸ್ನಾನವನ್ನು ಮಾಡುವಾಗ ಅಪ್ಪಿತಪ್ಪಿಯೂ ಬಾಯಿ ತೆರಿಬೇಡ. ಯಾಕೆ? ಹುಳಿ ಹೆಂಡ ಅಲ್ವಾ? ಹೌದು. ಆಮೇಲೆ ಕೆಂಪು ವಸ್ತ್ರವನ್ನುಟ್ಟು ನೇರವಾಗಿ ಬಂದು ಯಜ್ಞ ಕುಂಡದ ಹಿಂದೆ ಆಸೀನನಾಗಬೇಕು. ಹಾಗಂತ ಇಲ್ಲಿ ಯಜ್ಞ ಮಾಡುವುದಲ್ಲ. ನಾವು ಈಗಲೇ ಹೋಗುವ. ದೂರ ಕುಂಬಳೆಯನ್ನು ಸೇರೋಣ. ಗುರು ದೂರ ಮೂಲ ನಿಕುಂಬಳೆ ಹಾಗೆ ಇಲ್ಲಿ ಬೇಡ. ಯಜ್ಞದ ಸಿದ್ಧತೆಯನ್ನು ಮಾಡಿ ನೇರವಾಗಿ ಹಾಗಂತ ನಾವು ಯಜ್ಞ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಅರ್ಧದಲ್ಲಿ ನಿಲ್ಲಬಾರದು. ಹಾಗಾಗಿ 7 ಸುತ್ತಿನ ಕೋಟೆ ಊಟ ನೀನು ಮಾಡ್ತೀಯಲ್ಲ, ನೀನು ಮಾಡಿ. ಸರಿ, ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡಿ. ನೀನು ಮಾಡು. ಯಾಗವನ್ನು ನೀವು ಆರಂಭಿಸುವ. ಯಾಗ ದೀಕ್ಷಿತನಾದವು ಯಜ್ಞ ಕುಂಡಕ್ಕೆ ಅಭಿಮುಖವಾಗಿ ಪದ್ಮಾಸನವನ್ನು ಹೊಡೆದು ಕುಳಿತುಕೊಳ್ಳತಕ್ಕದ್ದು. ಹಾಗೆ ಕುಳಿತುಕೋ. ಋಗ್ವೇದ ಸ್ವ ಯಜುರ್ವೇದ ಸವ ಸಾಮವೇದ ಸಾತರ್ವ ವೇದವೇ ನಮಃ. ಅದಕ್ಕೇನು ಹೇಳುವುದಕ್ಕಿಲ್ಲ. ಎಂತದ್ದು ಹೇಳುವುದಕ್ಕಿಲ್ಲ. ಇದು ಬೇಗ ಇದು ಸಂಕಲ್ಪ ವೈರಿನಾಶ ಮಹಾಕಮಾರಣ ದ್ವಾರ ಕರಿಷ್ಯೆ ಮಮ ಮಮ ಅಗ್ನಿ ಒತ್ತೆ ಜಾತವೇದ ಶುರು ಮಾಡುವ. ಭಗಡಗಿರುವಡಳ್ಳೊರಿಯ ಹೊಗೆಯಿಂದೇನು ಮಿಗುವರಿಗುಡು ಕಪಿ ಬಲವು ಮಿಗುವರಿಗುಡು ಕಪಿ ಬಲವು. ಅಯ್ಯ ವಿಭೀಷಣ, ದೇವಾ. ಏನಯ್ಯ ಇದು? ನಮ್ಮ ಕಪಿಗಳೆಲ್ಲ ದರೆಗುರುಳುತ್ತಾ ಇದ್ದಾರೆ. ಅದ್ಯಾವುದೋ ಕೆಟ್ಟ ವಿಷವಾದಂತಹ ಹೊಗೆ ಈ ರಣರಂಗವೆಲ್ಲವೂ ತುಂಬಿದೆ. ಹೌದು ಇದು ಈ ರಕ್ಕಸರ ಮಾಯವೇ ಹೇಳು ವಿಭೀಷಣ. ದೇವಾ. ಹಗೆಗೆ ಮಾರಣ ಬಾಳ್ಪ ಕುಂಭಿನಿಯಲಿ ನಮ್ಮ ಹಗೆಗೆ ಮರಣ ಮಾಳ್ಪ ಕುಂಭಿನಿಯಲಿ ನಮ್ಮ ಮಗ ಇಂದ್ರಜಿತು ಲಾಲಿತಯ್ಯ ದೇವಾದಿ ದೇವ ಕೇಳ್ ರಾಘವ ದೇವಾ. ದೇವಾ. ವಿಭೀಷಣ, ಇದು ನಮ್ಮ ಮಗನಾದ ಇಂದ್ರಜಿತು ಮಾಡುವಂತಹ ಮಾರಣ ಹೋಮದ ಹೊಗೆ. ಓಹೋ, ಆತ ನಮ್ಮನ್ನು ಯುದ್ಧ ಮಾರ್ಗದಲ್ಲಿ ಸೋಲಿಸಲು ಸಾಧ್ಯವಾಗದಿಂದ ಈ ರೀತಿ ಅಥರ್ವ ಪ್ರಣೀತವಾದಂತಹ ಯಾಗವನ್ನು ಆರಂಭಿಸಿದ್ದಾನೆ. ಆ ಯಾಗದ ಪ್ರಭಾವದಿಂದ ಹಾಗೂ ಅದರಲ್ಲಿ ಉಪಯೋಗಿಸುವಂತಹ ಶೋಣಿತ ಚರು ಪದಾರ್ಥಗಳಿಂದ ಹೊರಹೊಮ್ಮುವ ಹೊಗೆಗೆ ನಮ್ಮೆಲ್ಲರ ಪರಿಸ್ಥಿತಿ ಈ ರೀತಿಯಾಗಿದೆ. ಯಾಗ ಒಂದು ವೇಳೆ ಸಂಪೂರ್ಣಗೊಂಡರೆ ಆತನನ್ನು ಸಂಹರಿಸುವುದು ಅಸಾಧ್ಯ ದೇವ. ಹಾಗಾದರೆ ತಡ ಮಾಡುವುದಲ್ಲ, ಆತನ ಇರವನ್ನು ಆದಷ್ಟು ಶೀಘ್ರವಾಗಿ ಪತ್ತೆ ಹಚ್ಚಬೇಕು. ಹೌದು ದೇವ. ಆತ ಬ್ರಹ್ಮನಿಂದ ವರ ಪಡೆದು ಗರ್ವಿತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ದೇವಿಯ ಅನುಗ್ರಹಕ್ಕೆ ಪಾತ್ರವಾದರೆ ಇನ್ನು ಅವನನ್ನು ಎದುರಿಸುವವರು ಬೇರೆ ಯಾರೂ ಇಲ್ಲ. ಹಾಗಾಗಿ ಯಾಗವನ್ನು ಈ ಕೂಡಲೇ ರದ್ದುಗೊಳಿಸಬೇಕು. ಅದಕ್ಕಾಗಿ ನಮ್ಮಲ್ಲಿರುವ ವೀರರನ್ನು ನನ್ನ ಜೊತೆಗೆ ಕಳುಹಿಸಿಕೊಡು. ಆದರೆ ಆತನನ್ನು ಸಂಹರಿಸುವುದು ಸ್ವಲ್ಪ ಕಷ್ಟ
ವಿಷಯ. ಏನು ಕಷ್ಟ ವಿಭೀಷಣ? ಆ ಶಕ್ರಾರಿಯನ್ನು ನಿಗ್ರಹಿಸಬಲ್ಲವರು 12 ವರ್ಷಗಳ ಕಾಲ ಅನ್ನ, ನೀರು, ನಿದ್ದೆ ಹಾಗೂ ಸತಿಯ ಸಂಘವನ್ನು ತೊರೆದಿರಬೇಕಯ್ಯ. ನಮ್ಮಲ್ಲಿ ಯಾರಿದ್ದಾರೆ ಅಂತವರು? ಚಿಂತೆಯನ್ನು ಬಿಡಿ. ಈ ಭೂಮಿಯಲ್ಲಿ ಮರಣ ರೈತರಾಗಿ ಬದುಕುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆತ ಎಂತಹ ವರವನ್ನೇ ಪಡೆದಿದ್ದರು ವಿಧಿ ಆತನ ಸಾವಿನ ರಹಸ್ಯವನ್ನು ಅಡಗಿಸಿಯೇ ಇರುತ್ತಾನೆ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಅವ ಎಂತಹ ವರವಲಾನ್ವಿತನಾಗಿ ಹೇಳಿ ಈ ಲಕ್ಷ್ಮಣನಿಗೆ ಲಕ್ಷ್ಯವಲ್ಲ ಕಳುಹಿಸಿಕೊಳ್ಳಿ. ಹೇಗೆ ಸಾಧ್ಯವಾದ? ಆವೇಶದಲ್ಲಿ ಮಾತನಾಡುತ್ತಿದ್ದೇನೆ ಎನ್ನುವ ಹಾಗೆ ಭಾವಿಸಬೇಡ. ಆತನ ವರಬಲವನ್ನು ಮೀರಿಸುವಂತಹ ಸಿದ್ಧಿಯನ್ನು ನಾನು ಪಡೆದವನಿದ್ದೇನೆ. ಆ ಕಾರಣದಿಂದಾಗಿ ಹೇಳುತ್ತಾ ಇದ್ದೇನೆ, ದಶಕಂದರನ ಅನಗರನ್ನು ನಾನು ತಂದು ಕಳೆಯುತ್ತೇನೆ. ಕೊಡುವ ಅಪ್ಪನೇ. ಇದರ ಆಶೀರ್ವಾದ ನಿನ್ನ ಮೇಲೆ ಸದಾ ಇದೆ. ಹೋಗು, ಜಯಶೀಲನಾಗಿ ಬಾ. ವಿಭೀಷಣ, ಈತನನ್ನು ಕರೆದುಕೊಂಡು ಹೋಗಯ್ಯ. ಯಾಗ ಮಾಡುವವನಲ್ಲ, ಮಾಡಿಸುವವನಲ್ಲ, ಮಾಡುತ್ತಿದ್ದಾರಲ್ಲ ಅವರನ್ನು ಮೊದಲು ಒಡೆದು ಹೇಳುವುದಿಲ್ವೇ ಭೂಗರ್ಭದಲ್ಲಿ ಯಾಗವನ್ನು ಮಾಡುತ್ತಾ ಇವೆಯಾ? ದೈವದ್ರೋಹಿ! ಹೇಳುವ ಮೇಲೆ ಈವರೆಗೆ ನನ್ನೊಂದಿಗೆ ನೀನು ಯುದ್ಧವನ್ನು ಮಾಡಿದವನಲ್ಲ. ನನ್ನ ಶರದ ರುಚಿಯೇನೆಂಬುದನ್ನು ತೋರಿಸುತ್ತೇನೆ. ಹೇಳು, ಹೇಳುದಿಲ್ವೋ? ನಿನ್ನನ್ನು ಹೇಗೆ ಎಬ್ಬಿಸಬೇಕು ಎಂಬುದನ್ನು ಚೆನ್ನಾಗಿ ಬಲ್ಲಿದೆ. ಇಗೋ ನನ್ನ ಎಡಗಾಲಿನಿಂದ ನಿನ್ನ ಕಪಾಲಕ್ಕೆ ಮಾಡ್ತೇನೆ.
ಚಿಕ್ಕಪ್ಪ ಎನ್ನುವ ಹಾಗೆ ಹೇಳುವುದಕ್ಕೂ ಅಸಹ್ಯವಾಗುತ್ತಾ ಉಂಟು. ಯಾಕುಂದಿ ದೇಶದ್ರೋಹಿ, ಕುಲದ್ರೋಹಿ, ನಮ್ಮ ಕುಲ ಸರ್ವನಾಶವಾಗುವುದಕ್ಕೆ ಕಾರಣ ನೀನೇ. ಮೊದಲು ನಿನ್ನನ್ನು ಧರ್ಮಪತ್ನಿ ಬರುವುದಕ್ಕೆ ಹೇಗೋ ಸಾಧ್ಯ. ಆ ಕಾರಣದಿಂದಾಗಿ ವಾಮ ಮಾರ್ಗದಿಂದಲೂ ನಿನ್ನನ್ನು ನಮ್ಮನ್ನು ಗೆಲ್ಲಬೇಕೆಂಬ ಉದ್ದೇಶದಿಂದ ಮಾರಣಯಾಗವನ್ನು ಮಾಡಿದೆಯ ಹಾಳು ಮಾಡಿದ್ದೇನೆ. ಏನು ಮಾಡುವುದಕ್ಕೆ ಸಾಧ್ಯ?
ಹೇಳಲಿಕ್ಕೆ ಮುಂದಾದೆಯಾ? ಏನು ಮಹಾ? ಇದು ನಿನಗೊಂದು ಬದುಕುವುದಕ್ಕೆ ಅವಕಾಶ. ನಿನ್ನ ಅಪ್ಪ ಕೊಂಡಾದಂತಹ ಸೀತಾದೇವಿಯನ್ನು ನನ್ನ ಅಣ್ಣನ ಪಾದಕ್ಕೆ ಒಪ್ಪಿಸಿದ ಲೇಸು ಇಲ್ಲವಾದರೆ ಸೀರಾ ಹೋದಿತು. ನಿನ್ನಣ್ಣನೇ ಬಂದು ನನ್ನ ಕಾಲಿಗೆ ಬಿದ್ದು ಸೀತೆಯನ್ನು ಬಿಟ್ಟುಕೊಡು ಎನ್ನುವ ಹಾಗೆ ಕೇಳಿದರು. ಬಿಟ್ಟುಕೊಡುವ ನಾನಲ್ಲ. ಹರಗರ ಶಕ್ರಾರಿಯನೆಂಬ ಬಿರುದ ಈವರೆಗೆ ಮೆರೆದಿರೇನು ಮೂರ್ಜಗದಿಯ ಸುರಲೋ ನಗರ ಅಳುಕಿಸಿದ ಭಟತಾನು ತನ್ನ ಇಸಿದ ಮೂರ್ಛೆಯೊಳಗಿವನು ಹೋಗುವ ಹರ ಹರ ಎಂತಹ ಸ್ಥಿತಿ ಇಂದ್ರಾರಿಯ ಪಾಲಿಗೆ ಒದಗಿ ಬಂತು. ಇಂತಹದೊಂದು ಕಾಲ ನನ್ನ ಬದುಕಿನಲ್ಲಿ ಬರುತ್ತದೆ ಎನ್ನುವ ಹಾಗೆ ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ನೆನೆದವನಾನಲ್ಲ. ಶಕ್ರಾರಿ ಇಂದ್ರನನ್ನೇ ಮೂರು ಲೋಕದಲ್ಲಿ ಶ್ರೇಷ್ಠವಾದಂತಹ ದೇವಲೋಕದ ಅಧಿಪನಾದಂತಹ ಇಂದ್ರನನ್ನೇ ಸೋಲಿಸಿದಂತಹ ಶಕ್ರಾರಿ ಇದು ತನಗ ಆ ಜಯದ ಕಿರೀಟವನ್ನು ಶಿರದಲ್ಲಿ ಹೊತ್ತು ತಿರುಗಾಡುತ್ತಾ ಇದ್ದವ. ಆದರೆ ಈಗ ಆ ಕಿರೀಟ ಜಾರುವುದಕ್ಕೆ ತೊಡಗಿದೆಯಲ್ಲ. ಇಷ್ಟಾದ ಮೇಲೆ ನಾನೆಷ್ಟು ನನ್ನ ಪರಾಕ್ರಮವೆಷ್ಟು ಎನ್ನುವ ಹಾಗೆ ತೋರಿಸಿದರೂ ಏನು ಪ್ರಯೋಜನ? ಹೀಗಾಗಬಾರದಿತ್ತು. ಬಂದವರು ಸಾಮಾನ್ಯರು ಎನ್ನುವ ಹಾಗೆ ಭಾವಿಸಿ ಅವರನ್ನೆಲ್ಲರನ್ನು ವಿರೋಧಿಸುತ್ತಾ ಹೋದೆ. ನಡೆಯುತ್ತಿರುವಂತಹ ಸರ್ವ ಘಟನೆಗಳನ್ನೆಲ್ಲವನ್ನೊಮ್ಮೆ ಆಲೋಚಿಸಿದಾಗ ಮಾತ್ರವಲ್ಲ, ಕೀಶ ಸೈನ್ಯವನ್ನು ಒಡಗೂಡಿಕೊಂಡು ಬಂದು ಜಯ ಲಲನೆಯನ್ನು ಅವರೆಲ್ಲರೂ ಸಂಪಾದಿಸಿಕೊಳ್ಳುವಾಗ ನನಗೆ ಅರ್ಥವಾಗುವುದು ಏನು ಗೊತ್ತೋ? ಅವರೆಲ್ಲರೂ ವಾನರರಲ್ಲ, ಈತಗಳು ನರರಲ್ಲ, ಈತಗಳು ನರರಲ್ಲ. ನೆರೆದ ಕೋಟ ಗಡಿವು ಕೋತಿಗಳ ಬಲಬಲ್ಲ ಸಿದ್ಧ, ಕೋತಿಗಳ ಬಲಬಲ್ಲ ಸಿದ್ಧ. ಕೈತವದ ಎದೆಯಾಗಿ ಕಾತ ಕಳವಿಲಿ ತಂದ ಸೀತೆ ಮಾನವಿಯಲ್ಲ ಬದ್ಧ, ಸೀತೆ ಮಾನವಿಯಲ್ಲ ಬದ್ಧ. ಹರನೇ ಹರಗರ ಈಗಾಗಲೇ ಮರಣಾಂತಿಕವಾಗಿ ಗಾಯಗಳನ್ನು ನಾನು ಹೊಂದಿಕೊಂಡಿದ್ದೇನೆ ಎಂದಾದ ಮೇಲೆ ನನ್ನ ಬದುಕಿನ ಕೊನೆಯ ಕ್ಷಣ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಿದ್ದ ಮೇಲೆ ಇಂಥ ಕೊನೆ ಕಾಲಕ್ಕಾದರೂ ಸತ್ಯವನ್ನು ಅರಿತು ಅರಿಯದಂತೆ ಮೂಢನಾಗಿ ಉಳಿಯುವುದರಲ್ಲಿ ಯಾವ ಅರ್ಥವಿಲ್ಲ. ನಿತ್ತ ನಿಲುವಿನಲ್ಲಿ 18,000 ಅಸುರ ವೀರರನ್ನೇ ಕೊಂದು ಕಳೆದವನಂತೆ ರಾಮ. ಸಾಮಾನ್ಯವಾದಂತಹ ಕಾರ್ಯ ಆಗಲಾದರೂ ನಮಗೆ ಅರ್ಥವಾಗಬೇಕಿತ್ತು ತಾನೆ. ತುಲ್ಯಾರಿ ಮಿತ್ರತ್ವವನ್ನು ಮಾಡಿಕೊಂಡಂತಹ ನನ್ನ ತಂದೆ ಆ ವಾಲಿಯಲ್ಲಿ, ಆದರೆ ಅಂತಹ ವಾಲಿಯನ್ನೇ ಕೊಲ್ಲುವಂತ ಕಾಲಕ್ಕೆ ವಾಲಿಯೇ ಆಡಿದಂತೆ ಶರಣು ಶ್ರೀರಾಮಚಂದ್ರಮ್ಮ ಎನ್ನುವ ಹಾಗೆ. ಆಗಲಾದರೂ ಶ್ರೀರಾಮನ ವ್ಯಕ್ತಿತ್ವವೇನೆನ್ನುವುದನ್ನಾದರೂ ನಾವು ಅರಿತುಕೊಳ್ಳಬೇಕಿತ್ತು. ಹಾಗಾದರೆ ಬಂದವಾವ ಸಾಮಾನ್ಯನಾದಂತಹ ನರನಲ್ಲ.
ಯಾರಿರಬಹುದು. ವಿಶೇಷವಾದಂತಹ ಶಕ್ತಿ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆಕೆ ಮಡದಿಯಾದಂತಹ ಸೀತೆ ಸಾಮಾನ್ಯಳಾಗುತ್ತಿದ್ದರೆ ಕರೆದು ತಂದು ಅಷ್ಟು ಕಾಲ ಕಳೆದರೂ ಕೂಡ ಆಕೆಯನ್ನು ಮುಟ್ಟುವುದಕ್ಕಾದರೂ ಕೊಲ್ಲುವುದಕ್ಕಾದರೂ ನಮ್ಮಿಂದ ಸಾಧ್ಯವಾಯಿತು ಇಲ್ಲ ತಾನೆ? ಹಾಗಾದರೆ ಇವರೆಲ್ಲರೂ ಸಾಮಾನ್ಯದವರಲ್ಲ. ಅವರೆಲ್ಲರಿಗೂ ಬಲವಾಗಿ ಒದಗಿರುವಂತಹ ಆ ಕಪಿ ಗಣನವನ್ನು ನೋಡಿದರೆ ಚಾಂಚಲ್ಯಕ್ಕೆ ಪ್ರತೀಕವಾಗಿರುವಂತಹ ವಾನರನು ಕೂಡ ಶ್ರೀರಾಮನ ಒಂದು ನುಡಿಗೆ ಏಕ ಮನಸ್ಸಿನಿಂದ ಮುಂದುವರೆಯುತ್ತಾರಂತಾದ್ರೆ ಅವರೆಲ್ಲರೂ ವಾನರರಲ್ಲ. ಯಾವುದೋ ಒಂದು ಶಕ್ತಿ ಎನ್ನುವುದರಲ್ಲಿ ಯಾವುದೇ ಸಂದೇಹ. ಅದೆಲ್ಲವನ್ನು ಈ ಕಾಲಕ್ಕೆ ತರ್ಕಿಸಿ ಆಗುವಂತಹ ಫಲವಾದರೂ ಏನು? ಇಲ್ಲ. ಇನ್ನು ಈ ರೀತಿಯಾಗಿ ಕಿತ್ತುಗಿಂದು ಇರುವುದಲ್ಲ. ಕೊನೆ ಕಾಲಕ್ಕಾದರೂ ವೀರಾವೇಶದಿಂದ ಹೋರಾಡಿ ಮರಣವನ್ನು ಅಪ್ಪುವುದೇ ಸರಿ. ಅದಕ್ಕಾಗಿ ಲಕ್ಷ್ಮಣನಲ್ಲೇ ಮಾತನಾಡ್ತೇನೆ. 12 ವರ್ಷ ಶರವೃಷ್ಟಿಯನ್ನೇ ಸುರಿಸಿದೆ ನೀನು. ನಿಜ. ಎಲ್ಲವನ್ನು ಎದುರಿಸುತ್ತಾ ಬಂದಿದ್ದೇನೆ. ಹಾಗೆಂದು ಇಂದ್ರಾರಿ ಸೋತಿದ್ದಾನೆ ಎನ್ನುವ ಹಾಗೆ ಭಾವಿಸಬೇಡ. ನನ್ನನ್ನು ಕೊಲ್ಲುವುದಕ್ಕೇನು ಸಾಮಾನ್ಯರಿಂದ ಸಾಧ್ಯವಿಲ್ಲ. ಮತ್ತೆ 12 ವರ್ಷಗಳ ಕಾಲ ನಿದ್ರೆ ಆಹಾರ ಮೈಥುನಾದಿ ಕರ್ಮಗಳನ್ನು ಬಿಟ್ಟಿರಬೇಕು. ಅಂತ ವ್ರತವನ್ನು ಆಚರಿಸಿದವರಿಗೆ ಮಾತ್ರ ನನ್ನ ಮರಣವನ್ನು ಹೊಂದುವುದಕ್ಕೆ ಸಾಧ್ಯ. ಅದರಿಂದ ಸಾಧ್ಯವೇ? ಇಂದ್ರನನ್ನು ಸೋಲಿಸಿ ಸುರಕುಲ ದ್ರೋಹಿಯಾದೆ ನಿನ್ನಪ್ಪ ಪರಸತಿಯನ್ನು ಬಯಸಿ ಪಾತಕಿ ಎನಿಸಿದ. ಇನ್ನು ನೀನು ಬದುಕುವುದಕ್ಕೆ ಅರ್ಹನಲ್ಲ. ಇಗೋ ನೀನು ಮಾಡಿದಂತಹ ಪರಮ ಘಾತಕ ಕಾರ್ಯಗಳಿಗೆ ಪ್ರಾಯಶ್ಚಿತ್ತ ರೂಪದಲ್ಲಿ ವಿಧಿಶರ ಎತ್ತಿದ್ದೇನೆ. ಎದುರಿಸಿಕೆ ಸಾಧ್ಯವಾದರೆ ವಧೆಯಾಯಿತು. ದೇವರ ಇಚ್ಛೆಯ ಏನು ತಿಳಿಯದೆವೋ ಅರಿಯದೆಯೋ ಈ ರೀತಿಯಾದಂತಹ ವೃತವೊಂದನ್ನು ನಾನು ಆಚರಿಸಿದೆ. ಹೇಗೆ 12 ವರ್ಷಗಳ ಕಾಲ ಯಾರು ನಿದ್ರಾಹಾರ ಸತ್ಯಸಂಗವನ್ನೆಲ್ಲ ತ್ಯಜಿಸಿರುತ್ತಾರೆ ಅವನಿಂದ ಮಾತ್ರ ಇವನಿಗೆ ಮರಣ ಎಂಬುದಾಗಿ, ಹಾಗೆ ನಾನು ಗೊತ್ತಿಲ್ಲವದು ಈ ರೀತಿಯಾದಂತಹ ವೃತವನ್ನು ಮಾಡಿದ್ದೇನೆ. ಇರಲಿ, ಹೇಗೂ ದುಷ್ಟನಾದಂತಹ ಇಂದ್ರಜಿತಿನ ವಧೆಯಾಯಿತು. ಮುಂದೆ ಯಾರು ಬರುತ್ತಾರೆ ಅಂತ ನೋಡೋಣ. ವಿಶ್ರಾಂತಿ ಪಡೆಯುವುದಕ್ಕಾಗಿ ಶಿಬಿರದತ್ತ ಕಡೆ ತೆರಳುತ್ತೇನೆ. ಈ ಪುಣ್ಯವಾದ ಕಥೆಯನ್ನು ಯಾರೆಲ್ಲ ಆಡಿಸಿದರು, ಯಾರೆಲ್ಲ ನೋಡಿದರು, ಯಾರೆಲ್ಲ ಕುಣಿದರು, ಯಾರೆಲ್ಲ ಹಾಡಿದರು, ಯಾರೆಲ್ಲ ನೋಡಿ ಕಣ್ತುಂಬಿಸಿದರು, ಇವರಿಗೆಲ್ಲ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವರು, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು, ಸ್ಥಳದಲ್ಲಿ ನೆಲೆಯಾಗಿರುವಂತಹ ಶಾರದಾ ಮಾತೆಯು ಹಾಗೂ ಜಾಗದಲ್ಲಿ ನೆಲೆಯಾದಂತಹ ದೈವ ದೇವತೆಗಳು ಎಲ್ಲರೂ ಆರೋಗ್ಯ ಸುಖ ಸಂಪತ್ತಿ ನೆಮ್ಮದಿ ಇದನ್ನೆಲ್ಲ ಕರುಣಿಸಿ ಎಂದು ಹೇಳುತ್ತಾ ಈ ಪುಣ್ಯ ಕಥಾಭಾಗಕ್ಕೆ ಮಂಗಳವನ್ನು ಹಾಡುವಲ್ಲಿ ಭಾಗವತರಿಂದಲೂ ಸಭಿಕರಿಂದಲೂ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇನೆ. ಭದ್ರಾಂ ಶುಭಂ ಮಂಗಳಂ.